30 ವರ್ಷ ಆಯಿತು, ಅಭಿವೃದ್ಧಿ ಇಲ್ಲ. ಸುಳ್ಳು ಭರವಸೆಗಳ ಮೂಲಕ ಇವರು ಮತವನ್ನು ಪಡೆದು ಅಧಿಕಾರ ಮಾಡ್ತಾ ಇರುವುದು. ನಾವು ಈ ಸಲ ನೋಟವನ್ನು ಕೂಡ ಚಾಲನೆ ಮಾಡೋ ಆಲೋಚನೆಯಲ್ಲಿದ್ದೇವೆ. ಉದ್ಯೋಗ ಸಿಕ್ಕಿದ್ರೆ ನಮ್ಮ ಜಿಲ್ಲೆಯವರು ಬೇರೆ ಜಿಲ್ಲೆಗೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಶ್ರೀಮಾನ್ ಮೋದಿ ಅವರ ನೇತೃತ್ವದ ಸರ್ಕಾರದ ಕೊಟ್ಟಂತ ಯಾವುದೇ ಆಶ್ವಾಸನೆಗಳನ್ನು ನೆರವೇರಿಸಿದ್ದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಸುಮಾರು 400ಕ್ಕೂ ಮಿಕ್ಕಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ಭಾರತೀಯ ಜನೌಷಧಿ ಕೇಂದ್ರದ ಮುಖಾಂತರ ಪ್ರತಿಯೊಬ್ಬರು ಆಯುಷ್ಮಾನ್ ಪಡ್ಕೊಳ್ಳಿಲ್ವಾ? ಕಿಸಾನ್ ಸಮ್ಮಾನ್ ಯೋಜನೆ ಪಡೆಯವರು ಯಾರು? ರೈತರು. ಎಲ್ರಿಗೂ ಸಿಗ್ತದಾ? ಇನ್ನೊಂದು ವಿಮಾ ಯೋಜನೆ ಹೇಳಿದ್ರು, ಅದು ಯಾರಿಗೆ ಸಿಗುವುದು? ದೊಡ್ಡ ದೊಡ್ಡ ಭೂಮಾಲೀಕರಿಗೆ. ಸರ್ಕಾರಿ ಸ್ವತ್ತುಗಳನ್ನು ಅದಾನಿ ಅಂಬಾನಿಗಳಿಗೆ ಮಾರ್ತಾ ಇರೋದು ಒಂದು ಬಿಟ್ರೆ ಬೇರೆ ಯಾವ ಅಭಿವೃದ್ಧಿ ನಮಗೆ ಕಾಣ್ತಾ ಇಲ್ಲ. ಗ್ಯಾಸ್ ತರುವಂಥ ಯಾವುದೇ ಸಾಧನೆ ಇರಲಿಲ್ಲ, ಆದರೂ ಕೂಡ 400-450 ರೂಪಾಯಿ ಒಳಗಡೆ ಗ್ಯಾಸ್ ಸಿಗ್ತಾ ಇತ್ತು. ಈಗ 1,100 ರೂಪಾಯಿ ಕೊಟ್ಟು ನಾವು ತೆಗೆದು ಇದು ಎಂಥದ್ದು ಅಭಿವೃದ್ಧಿ ಮಾಡಿದ್ವು? ಸಂಬಳ 50 ರೂಪಾಯಿ ಇದ್ದದ್ದು ಈಗ 650 ರೂಪಾಯಿಗೆ ಹೋಗಿದೆ. ಒಬ್ಬ ಅಡಿಕೆ ಕೀಳುವವನಿಗೆ 2,500 ರೂಪಾಯಿ ಸಂಬಳ ಕೊಡ್ತಾ ಇದೆ. ಮಾಡಿದ್ರೆ ಅಡಿಕೆ ದರ ಇವತ್ತು 500 ರೂಪಾಯಿ ಆಗಿದೆ. ಒಂದು ಕ್ವಾರ್ಟರ್ಗೆ 90 ರೂಪಾಯಿ ಇತ್ತು, ಇವಾಗ ಅದನ್ನು 150-300 ರೂಪಾಯಿ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿದೆ. ಇನ್ನು ಮುದ್ರಾ ಯೋಜನೆಯ ಮುಖಾಂತರ ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಬ್ರಜೇಶ್ ಚೌಟ ಅವರು ನಮ್ಮ ಸೇನೆಯಲ್ಲಿದ್ದವರು ಅಂತೇಳಿ ಅರ್ಧದಲ್ಲಿ ಅವರು ಯಾಕೆ ಬರಬೇಕು? ಸೈನಿಕರನ್ನು ಕೀಳಾಗಿ ಮಾತಾಡೋದು ಬಹಳ ಒಂದು ಅಪ್ರಬುದ್ಧ ಮಾತು ಇದು. ಯಾರೇ ಬಂದರು ರಾಜ್ಯದಲ್ಲಿ ಯಾರ ಮೇಲೆ ಎಷ್ಟು ಯುವಕರ ಮೇಲೆ ಕೇಸ್ ಆಗಿದೆ, ಯಾವುದೇ ಜಾತಿಯವನಾಗಲಿ ಅವರನ್ನು ಫಸ್ಟಿಗೆ ರಿಲೀಸ್ ಮಾಡಿಸಬೇಕು. ಬಂದಂತಹ ಸಂಸದರು ಬಡವರ ಬಗ್ಗೆ ಹೆಚ್ಚಾಗಿ ಕಾಳಜಿ ತಗೊಳ್ಳಿ ಅಂತ ಹೇಳಿ ನಮ್ಮ ಆಸೆ. ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ, ಅಂಗನವಾಡಿಗಳಿಗೆ ಫುಡ್ಗಳು ಬರ್ತಾ ಇಲ್ಲ, ಸ್ಟಾಂಪ್ ಫೀಸ್ ಎಷ್ಟು ಜಾಸ್ತಿ ಆಗಿದೆ, 40% ಮದ್ಯದ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಕೊಡ್ಬೋದಿತ್ತಲ್ಲ, ಫ್ರೀ ಎಜುಕೇಶನ್ ಕೊಡ್ಬೋದಿತ್ತಲ್ಲ. ಅವರು ಕೊಡುವಂತ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಎಲ್ಲವನ್ನ ನಾವು ಸ್ವಾಗತಿಸ್ತೇವೆ. ಆದ್ರೆ ಇದರಿಂದ ಬೇರೆಯವರಿಗೆ ಅನಾನುಕೂಲ ಆಗ್ತಾ ಇದೆವಾ ಅದನ್ನ ತಪ್ಪಿಸ್ಲಿ. ಮೊನ್ನೆ ಕೇಳುವಾಗ ಅಂಗನವಾಡಿ ಟೀಚರ್ ಹೇಳಿದ್ರು ನಮಗೆ ಸಂಬಳ ಬರೋದೇ 3 ತಿಂಗಳಾಯ್ತು 4 ತಿಂಗಳಾಯ್ತು ಅಂತ ಹೇಳಿದ್ರು. ಅಂಗನವಾಡಿಗೆ ಕೇಂದ್ರ ಸರ್ಕಾರದ ಪಾಲು ಇದೆ. ಫ್ರೀ ಇದೆ ಅಂತ ಹೇಳಿ ಎಲ್ಲ ಫ್ಯಾನ್ ಅನ್ನು ಹಾಕಿ ಎಲ್ಲ AC ಮಾಡಿ ಕೂಲರ್ ಹಾಕಿದ್ರೆ ಜಾಸ್ತಿ ಬಂದ್ರೆ ಅದಕ್ಕೆ ಸರ್ಕಾರ ಹೊಣೆ ಆಗೋದಿಲ್ಲ. ಉಚಿತವಾಗಿ ಎಲ್ಲರಿಗೂ ಫ್ರೀ ಕೋವಿಡ್ ಲಸಿಕೆಯನ್ನು ಕೊಟ್ಟವರು ಮೋದಿ ಅವರು. 150 ರೂಪಾಯಿ ವ್ಯಾಕ್ಸಿನ್ ಅನ್ನು ಕೇಂದ್ರ ಸರ್ಕಾರ 650-700 ರೂಪಾಯಿಗೆ ಪರ್ಚೇಸ್ ಮಾಡಿ ವ್ಯಾಕ್ಸಿನ್ ಅನ್ನು ಕೊಟ್ಟಿರೋದು. ಎಲ್ಲರೂ ಕೂಡ ನಾವು ಸೌಜನ್ಯ ವಿಷಯ ಮಾತಾಡ್ತಿದ್ದೇವೆ, ಯಾಕೆ ಸೌಮ್ಯ ಭಟ್ಟಿನ ವಿಷಯ ಮಾತಾಡೋದಿಲ್ಲ? ಅಶ್ರಫ್ ಎಲ್ಲಿದ್ದಾನೆ? ಈ ಅನುದಾನ ಬಗ್ಗೆ ಯೋಜನೆಗಳು ಬಿಟ್ಟು ಯೋಜನೆ ಅಂತ ಈಗ ಅದೇ ಕೆಲಸವನ್ನು ಬಿಜೆಪಿ ಅವರು ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಕಿಸಾನ್ ಸಮ್ಮಾನ್ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ? ಆ ರೈತನಿಗೆ ಕೊಟ್ಟಿದ್ದಾರೆ. ಫಸಲ್ ಬಿಮಾ ಯಾಕೆ ಕೊಟ್ಟಿದ್ದಾರೆ? ಈಗ ಆಯುಷ್ಮಾನ್ ಯಾರಿಗೆ ಕೊಟ್ಟಿದ್ದಾರೆ? ಆರೋಗ್ಯ ಇಲ್ಲದಂತ ಪ್ರಜೆಗೆ ಕೊಟ್ಟಿದ್ದಾರೆ ಅಲ್ವಾ? ಲಂಚ, ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ. ವೀಕ್ಷಕರ ನಮಸ್ಕಾರ. ಮತಸಮರ 2024 ಕಾರ್ಯಕ್ರಮದಲ್ಲಿ ಇವತ್ತು ನಾವು ಇರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರಾಮಕುಂಜ ಹಾಗೂ ಕೊಯ್ಲಾ ವ್ಯಾಪ್ತಿಯ ಗ್ರಾಮಸ್ಥರು ಪಕ್ಷಗಳ ಕಾರ್ಯಕರ್ತರನ್ನು ಹೊಂದಿರುವಂಥ ಜಾಗದಲ್ಲಿ ಅವರವರ ಒಂದು ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ದೇನೆ. ಇರುವಂತಹ ಜಾಗ ನಾನು ಆತೂರು ಜಂಕ್ಷನ್ನಲ್ಲಿ. ಇಲ್ಲಿ ಒಂದಷ್ಟು ಮಂದಿ ಸೇರಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಬಂದಿದೆ, ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಭರಾಟೆ ಜೋರಾಗಿದೆ. ಅಭ್ಯರ್ಥಿಗಳು ಮನೆಗೆ ಬಂದು, ಕಾರ್ಯಕರ್ತರು ಮನೆಗೆ ಬಂದು ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ. ಹಾಗಿದ್ದಂಥ ಸಂದರ್ಭದಲ್ಲಿ ಜನರ ಮನಸ್ಸಿನಲ್ಲಿ ಏನಿದೆ, ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಇರುವಂಥ ನಿರೀಕ್ಷೆಗಳೇನು, ಮುಂದಕ್ಕೆ ಗೆದ್ದು ಬರುವವರಿಂದ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಕೇಳೋಣ. ಆ್ಯಸ್ ಯೂಶುವಲ್ ಮೊದಲಿಗೆ ನಾವು ಎಲ್ಲರ ಒಂದು ಫಸ್ಟ್ ಒಪಿನಿಯನನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಚರ್ಚೆಯನ್ನು ಆರಂಭ ಮಾಡುವಂಥದ್ದು. ಸೊ ಎಲ್ಲರೂ ಇದ್ದಾರೆ. ಎಲ್ಲರಿಂದಲೂ ಸಂಕ್ಷಿಪ್ತವಾಗಿ ಮೊದಲು ಅವರಿಗೆ ಏನು ಅನ್ನಿಸ್ತಾ ಇದೆ ಚುನಾವಣೆಯ ಬಗ್ಗೆ, ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಹೋಗ್ತೇನೆ. ಸೊ ಎಲ್ಲರೂ ಕೂಡ ಮೊದಲ ಹಂತದಲ್ಲಿ ಆದಷ್ಟು ಸಂಕ್ಷಿಪ್ತವಾಗಿ ತಮ್ಮ ಒಂದು ಮೊದಲ ಅನಿಸಿಕೆಯನ್ನು ಚುನಾವಣೆ ಬಗ್ಗೆ ಹಂಚಿಕೊಳ್ಬೇಕು ಅನ್ನುವಂಥ ವಿನಂತಿಯೊಂದಿಗೆ. ನಮಸ್ತೆ, ನಿಮ್ಮ ಹೆಸರು? ಬಶೀರ್ ಅಂತ ಹೇಳಿ, ಇಲ್ಲಿ ಆತೂರಿನ ನಾಗರಿಕ. ಓಕೆ, ಚುನಾವಣೆ ಇವಾಗ ಚುನಾವಣೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಎಲ್ಲ ನಾಗರಿಕರು, ಅದರಲ್ಲಿ ಧರ್ಮ ಪಕ್ಷ ಎಲ್ಲ ಬಿಟ್ಟು ಎಲ್ಲ ನಾಗರಿಕರು ಮತದಾನವನ್ನು ಮಾಡತಕ್ಕದ್ದು. ಮತದಾನ ಮಾಡದೇ ಇದ್ದಂತಹ ಜನರನ್ನು ಸರ್ಕಾರದಿಂದ ಬರುವಂಥ ಸೌಲಭ್ಯದಿಂದ ದೂರ ಇಡತಕ್ಕದ್ದು ಮೊದಲನೇದು. ಎರಡನೇದಾಗಿ ಯುವಕರು ಮತದಾನ ಅಂತಂದರೆ ಅದು ನಮ್ಮೆಲ್ಲರ ಒಂದು ಕರ್ತವ್ಯ. ಅದನ್ನು ನಾವು ಧಾರ್ಮಿಕವಾಗಿ ನೋಡದೆ ಅದೊಂದು ಪ್ರೀತಿಪೂರ್ವಕವಾಗಿ ನಮ್ಮೊಂದು ಹಕ್ಕು ಅಂತ ಹೇಳಿ ಎಲ್ಲರೂ ಚಲಾವಣೆ ಮಾಡಬೇಕು ಅಂತ ಹೇಳಿ. ನಮಸ್ತೆ, ನಾನು ಕರುಣಾಕರ್ ಅಂತ, ಗ್ರಾಮ ಸಮಿತಿ ಅಧ್ಯಕ್ಷ ಆಗಿದ್ದೇನೆ. ಹಾಗೆ ಅಂದರೆ ಬ್ಲಾಕಿಂದ ಕಾರ್ಯದರ್ಶಿ ಆಗಿದ್ದೇನೆ. ಸರಿ, ಏನು ಹೇಳ್ತೀರಿ ಚುನಾವಣೆ ಬಗ್ಗೆ? ಮಂಗಳೂರು ವಿಧಾನಸಭಾ ಕ್ಷೇತ್ರ ಚುನಾವಣೆ ಬಗ್ಗೆ ನಾನು ಹೇಳೋದಾದರೆ, ಅಂದರೆ ಇಷ್ಟು ವರ್ಷ ಅಂದರೆ 30 ವರ್ಷ ಆಯಿತು, ಅಂದರೆ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಅಂದರೆ ಶೈಕ್ಷಣಿಕವಾಗಿ ಉಂಟು, ಅಂದರೆ ಉದ್ಯೋಗ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಉದ್ಯೋಗ ವ್ಯವಸ್ಥೆಯನ್ನು ಮಾಡಲಿಲ್ಲ. ಅಂದರೆ ಇಷ್ಟು ಮಕ್ಕಳು ವರ್ಷಕ್ಕೊಂದು ವರ್ಷ ತುಂಬ ಜನ ವಿದ್ಯಾಭ್ಯಾಸ ಆಗ್ತಾರೆ, ಅವರಿಗೆ ಕೆಲಸ ಇಲ್ಲ, ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಅದರ ಬಗ್ಗೆ ಹಿಂದಿನ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಅದಕ್ಕೆ ಸ್ಪಂದನೆ ಕೊಡಲಿಲ್ಲ ಅವರು. ಆ ಥರ ನಾನು ಹೇಳ್ತಾ ಇದ್ದೇನೆ. ಆದ ಕಾರಣ ಈ ಬಾರಿ ಏನಾಗ್ಬೋದು ಅಂತ ಅಂದರೆ
ಉದ್ಯೋಗಾವಕಾಶ ಕೊಡುವಂಥ ಯಾರು ಒಳ್ಳೆ ವ್ಯಕ್ತಿ, ಅಂದರೆ ಈಗ ಇಬ್ಬರು ಪ್ರತಿಸ್ಪರ್ಧಿ ನಿಂತಿದ್ದಾರೆ, ಯಾರು ಒಳ್ಳೆ ವ್ಯಕ್ತಿ ಅಂತ ನಾವು ನೋಡ್ತೇವೆ, ಆ ಬಗ್ಗೆ ನಾವು ಯೋಚನೆ ಮಾಡ್ತೇವೆ ನಾವು. ಧನ್ಯವಾದ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಆದಮ್ ಎನ್ ಓಕೆ ಹಲನೇ ಅಂಕಿ ಬೂತಲ್ಲಿ ಅಧ್ಯಕ್ಷ ಆಗ್ತದೆ. ಸರಿ, ಏನು ಹೇಳ್ತೀರಿ ಈಗ? ನಾನು ಹೇಳೋದೇನು ಅಂತ ಹೇಳಿದರೆ, ನಮಗೆ ಏನು ಅವರು ವ್ಯವಸ್ಥೆಯನ್ನು ಕೊಟ್ಟಂಥ ಹಸಿವಂಥದ್ದು ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದು. ಈಗ ಹಸಿವಿಲ್ಲ, ಇಲ್ಲ ಎಲ್ಲೆಲ್ಲಿ ಹೋಗಿ ದುಡ್ದು 10 ವರ್ಷಕ್ಕೆ 1 ವರ್ಷಕ್ಕೆ ದುಡ್ದು, ಆಗ ಆ ಪೈಸೆ ಇಲ್ಲ, ನ್ಯಾಯ ಪೈಸೆ ಮತ್ತೆ ಶುರುವಾದದ್ದು. ದುಡ್ದು ಈಗ ಅದೊಂದು ಇಲ್ಲ, ತೊಂದರೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೊಟ್ಟೆ ಹಸಿ ಇಲ್ಲ. ನನಗೆ ಅಂತಲ್ಲ, ಕೆಲವು ಜನರಿಗೆ ಇಲ್ಲ. ಅದನ್ನು ಬಾಕಿ ಈಗ ಅದನ್ನು ಬಿಟ್ಟು ಬಾಕಿ ಪಕ್ಷ ಈಗ ಯಾವುದು ಹಸಿ ನಮ್ಮದು ನಿಂತಲ್ಲ, ಅಯ್ಯೋ ಬಾಕಿ ಪಕ್ಷ ಅಲ್ಲಿ ಈಗ ನಡೀತಾ ಇದೆ. ಅದೇ ಏನು ನಂದು ಕಾಂಗ್ರೆಸ್. ಧನ್ಯವಾದ. ನಮಸ್ತೆ, ನಾನು ಯತೀಶ್ ಕುಮಾರ್ ಬಾಣರ್ಕ ಅಂತೇಳಿ KPCC ಜನರಲ್ ಸೆಕ್ರೆಟರಿ ಮತ್ತು ಕಡಬ ಬ್ಲಾಕಿನ ಉಪಾಧ್ಯಕ್ಷ, ವಲಯ ಅಧ್ಯಕ್ಷ, ಪಂಚಾಯತ್ ಸದಸ್ಯ. ನಾನು ಹೇಳೋದಂತ ಹೇಳಿದರೆ, ನಮ್ಮ ಈಗಿನ ಟ್ರೆಂಡ್ ನೋಡಿದರೆ ಸುಮಾರು 10 ವರ್ಷ 15 ವರ್ಷದಿಂದ ನಳಿನ್ ಕುಮಾರ್ ಕಟೀಲ್ ಅವರು MP ಆಗಿ ಏನು ಕೆಲಸವನ್ನು ಮಾಡಿಲ್ಲ. ಅವ್ರು ಇಲ್ಲ, ಸಾಧನೆ ಅಂತ ಹೇಳುವಂಥದ್ದು ಶೂನ್ಯ. ಈಗ ನಮ್ಮ ಇಷ್ಟು ದೊಡ್ಡ ಒಂದು ರಸ್ತೆ, ನ್ಯಾಷನಲ್ ಹೈವೇನ ಇನ್ನೂ ಅರ್ಧಕ್ಕೆ ನಿಂತ್ಕೊಂಡಿದೆ. ಅದೇ ರೀತಿ ಇಲ್ಲಿ ನಮ್ಮ ರಾಮಕುಂಜಕ್ಕೆ ಅಂತ ಹೇಳುವಂಥದ್ದು ಕೊಟ್ಟಿರೋ, ರಾಮಕುಂಜಕ್ಕಾಗಲಿ, ಕೊಯ್ಲಕ್ಕಾಗಲಿ, ಅಲಂಕಾರಕ್ಕಾಗಲಿ ಏನೂ ಇಲ್ಲ, ಶೂನ್ಯ. ಮುಂದೆ ನಮ್ಮ ಅಭ್ಯರ್ಥಿ, ಒಬ್ಬ ಉತ್ತಮವಾದಂಥ ಅಭ್ಯರ್ಥಿ ಇದ್ದಾರೆ, ಒಬ್ಬ ನ್ಯಾಯವಾದಿಗಳು, ಒಬ್ಬ ಒಳ್ಳೆಯ ಅಭ್ಯರ್ಥಿ, ಅವರನ್ನು ನಾವೆಲ್ಲರೂ ಪ್ರೀತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಪದ್ಮರಾಜ್ ಆರ್ ಪೂಜಾರಿ ಅವರು ಒಬ್ಬ ಉತ್ತಮ ಅಭ್ಯರ್ಥಿ. ಖಂಡಿತ ಈ ಸಲ ಅವರು ಗೆದ್ದು ಮುಂದೆ ಬರ್ತಾರೆ ಅಂತ ಹೇಳುವಂಥದ್ದು, MP ಆಗಿ ಲೋಕಸಭೆಯನ್ನು ಒಂದು ಹತ್ತಾರೆ ಅಂತ ಹೇಳುವಂಥದ್ದು ನಮ್ಮದೆಲ್ಲರ ಒಂದು ಅನಿಸಿಕೆ. ಅದಕ್ಕೆ ಬೇಕಾಗಿ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿರುವಂಥದ್ದು ಏನು ಕೆಲಸ ಇಲ್ಲ, ಅದು ಶೂನ್ಯವಾದಂಥ ಕೆಲಸ. ಇಲ್ಲಿ ನಮ್ಮ ಗೋಳಿತಡಿ ತ್ರಿವೇಣಿ ಸರ್ಕಲ್ ರಸ್ತೆಗೆ 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು, ಅದು ಕೊಟ್ಟೇ ಇಲ್ಲ. ಖಾಲಿ ಪತ್ರಿಕೆಯಲ್ಲಿ ಮಾತ್ರ ಇತ್ತು ಹೊರತು ಬೇರೆಲ್ಲೂ ನಮಗೆ ಸಿಕ್ಕಲಿಲ್ಲ. ಅಭಿವೃದ್ಧಿ ಏನಾಗಿಲ್ಲ, ಅಭಿವೃದ್ಧಿ ಅಂತ ಹೇಳುವಂಥದ್ದು ಶೂನ್ಯ. ಫಾರೂಕ್, ರಾಮಕುಂಜ 4ನೇ ಬೂತಿನ ಅಧ್ಯಕ್ಷ. ಸರಿ, ಈ ಸಲ ಕಾಂಗ್ರೆಸ್ ಬರಬೇಕು, ಬದಲಾವಣೆ ಆಗಬೇಕು. 33 ವರ್ಷ ಆಯಿತು BJP ಬಂದು, ಏನು ಅಭಿವೃದ್ಧಿ ಆಗಲಿಲ್ಲ. ಆದ ಕಾರಣ ಬದಲಾವಣೆಯನ್ನು ನಾವು ಬಯಸ್ತಾ ಇದ್ದೇವೆ. ಸುಳ್ಳು ಭರವಸೆಗಳ ಮೂಲಕ ಇವರು ಮತವನ್ನು ಪಡೆದು ಅಧಿಕಾರ ಮಾಡ್ತಾ ಇರುವುದು. ಕೇವಲ 2014ರಲ್ಲಿ ಇವರು ಪ್ರಣಾಳಿಕೆಯಲ್ಲಿ ಹೇಳಿದರು, ಕಪ್ಪು ಹಣವನ್ನು ತರ್ತೇವೆ, ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ತೇವೆ. ಎಲ್ಲ ಸುಳ್ಳಾಗಿದೆ, ಯಾವುದೂ ಆಗಲಿಲ್ಲ. ಗ್ಯಾಸಿನ ಬೆಲೆಯನ್ನು 500ರಿಂದ ಇದ್ದದ್ದನ್ನು ಈಗ 1000 ಮಾಡಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಬದುಕಲು ತುಂಬ ಕಷ್ಟ ಆಗ್ತಾಯಿದೆ. ಆದ್ದರಿಂದ ಬದಲಾವಣೆ ಬೇಕು. ಅದಲ್ಲದೆ ಮಂಗಳೂರು ಲೋಕಸಭೆಗೆ ಸಹ ಬದಲಾವಣೆ ಆಗಬೇಕು ಅಂತ ನಮ್ಮ ಅನಿಸಿಕೆ. ಸರಿ, ಧನ್ಯವಾದಗಳು. ನಮಸ್ತೆ ಸರ್, ನನ್ನ ಹೆಸರು ಆನಂದ ಗೌಡ ರಾಮಕುಂಜ. ನಾನು ಮೊದಲಿಗೆ ಹೇಳುವುದಿದ್ರೆ, ಮೊದಲು ನಮ್ಮ ಪೂರ್ವಜರೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು. ಇಂದಿರಾ ಗಾಂಧಿ ಇರುವಾಗ ಕಾಂಗ್ರೆಸ್ ಪಕ್ಷ, ಯಾಕಂದರೆ ನಮಗೆ ಭೂ ಮಸೂದೆ ಕಾಯ್ದೆಯಲ್ಲಿ ನಮಗೊಂದು 3 ಎಕರೆ ಜಾಗವನ್ನು ಇಂದಿರಾ ಗಾಂಧಿ ಕೊಟ್ಟಿದ್ದಾರೆ. ಮತ್ತು ಜನಾರ್ದನ ಪೂಜಾರಿ ಅಭಿಮಾನಿಗಳು, ಯಾಕಂದರೆ ಬ್ಯಾಂಕ್ ತೋರಿಸುವವರು ಜನಾರ್ದನ ಪೂಜಾರಿ, ಇದನ್ನು ಕೂಡ ಇರ್ತಾರೆ. ಆನಂತರ ವಾಜಪೇಯಿ ಇರುವಾಗ ವಾಜಪೇಯಿ ಅಭಿಮಾನಿಗಳು ನಾವು. ವಾಜಪೇಯಿ ಇರುವಾಗ ನಮಗೆ 400 ರೂಪಾಯಿಗೆ ಗ್ಯಾಸ್ ಸಿಕ್ಕಿದೆ. ಅದು ತುಂಬ ಒಳ್ಳೆಯ ಕೆಲಸ. ಯಾಕಂದರೆ ವಾಜಪೇಯಿಯವರು ಒಬ್ಬ ಮಹಾನ್ ವ್ಯಕ್ತಿ, ಒಳ್ಳೆಯ ಒಬ್ಬ ಪ್ರಧಾನಿ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಆನಂತರ 2014ರಿಂದ ನಾವು ಆಮ್ ಆದ್ಮಿ ಪಕ್ಷದ ಅಭಿಮಾನಿಗಳು. ಯಾಕಂದರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಬಂದ ಮೇಲೆ ಇಂಥ 2 ರಾಷ್ಟ್ರೀಯ ಪಕ್ಷಗಳನ್ನು ಧೂಳಿಪಟ ಮಾಡಿ, ಆ 2 ಪಕ್ಷವನ್ನು ಧೂಳಿಪಟ ಮಾಡಿ ಕೇಜ್ರಿವಾಲ್ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋಗಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಸಾಮಾನ್ಯ ಕೆಲಸ ಅಲ್ಲ, ಅದು ಸಾಧ್ಯವೂ ಇಲ್ಲ, ಇವ್ರ ಹತ್ರ ಖಂಡಿತವೂ ಸಾಧ್ಯ ಇಲ್ಲ. ಆದರೆ ಆನಂತರ 2 ಅವಧಿಯಲ್ಲ 3 ಅವಧಿಯಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಮುಂದಕ್ಕೆ ಅವರಿಗೆ ಅವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ವ್ಯವಸ್ಥೆ, ಯಾಕಂದರೆ ಅಲ್ಲಿ ಬಡವರಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಫ್ರೀ ಮುಖ್ಯ ಅಲ್ಲ, ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಫ್ರೀ ನಾವು ಹೇಳುವುದಿಲ್ಲ, ಫ್ರೀ ಕೊಡಬಾರ್ದು ಹೇಳ್ತೇವೆ ನಾವು. ಆದರೆ ಅಲ್ಲಿ ಜನರಿಗೆ ಕೆಲಸ ಮಾಡಿಕೊಡ್ತಾರೆ. ಕೇರಿಗಳಲ್ಲಿ ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ ಕೆಲಸ ಮಾಡಿ ಜನ ಒಪ್ಪಿದ್ದಾರೆ. ಜನ ಒಪ್ಪಿ ಅವರು ಇಷ್ಟಪಟ್ಟಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಪ್ರಧಾನಿಯವರನ್ನು ನಾವು ಗೌರವಿಸ್ತೇವೆ, ಈಗಿನ ಪ್ರಧಾನಿ. ಆದರೆ ಅವರು ಮಾಡಬೇಕಾದ್ದೇನೆಂದರೆ, ಮುಖ್ಯವಾಗಿ ಭೇದ ಮಾಡದೆ, ಯಾವೇ ರೀತಿ ಭೇದ ಮಾಡಬಾರ್ದು. ಮುಖ್ಯವಾಗಿ ಅವರ ಆಡಳಿತ ಹೇಗಿರಬೇಕಂದ್ರೆ ಅಭಿವೃದ್ಧಿ ಪರ ಇರಬೇಕು. ಹೇಳುವುದನ್ನು ಅವರು ಮಾಡಲೇಬೇಕು. ಪ್ರಧಾನಿಯವರು ಮಾಡಿದ್ದಾರೆ, ಓಕೆ, ಮಾಡಲೇಬೇಕು, ಅವರ ಕರ್ತವ್ಯ ಹೌದು. ಈಗ ನಾನೊಬ್ಬ ಜನಪ್ರತಿನಿಧಿ ಆದರೆ ನನ್ನ ಕೆಲಸವೇ ಅದು ನಾನು ಮಾಡಿದಂತ ಹೇಳಲಿಕ್ಕೆ ಇಲ್ಲ. ಆದರೆ ಯಾವುದೇ ರೀತಿಯ ಭೇದ ಮಾಡದೆ ಎಲ್ಲರಿಗೂ ಸಮಾನವಾಗಿ ಪ್ರತಿ ಗ್ರಾಮವನ್ನು, ಪ್ರತಿ ರಾಜ್ಯವನ್ನು, ಪ್ರತಿ ಜಿಲ್ಲೆಯನ್ನು ಒಂದೇ ಲೆಕ್ಕ ನೋಡಿ ಅವರು ಒಳ್ಳೆಯದನ್ನು ಮಾಡಿದರೆ ಖಂಡಿತವಾಗಿ ಅವರಿಗೆ
ಜನ ಓಟ್ ಹಾಕ್ತಾರೆ. ಆದರೆ ಈ ವರ್ಷ ಮತ್ತೊಂದು ನಮಗೆ ಬೇಸರ ಇದೆ. ಸೌಜನ್ಯ ಅನ್ನೋ ಒಂದು ಮಗುವಿಗೆ, ಮುಗ್ಧ ಮಗುವಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ಎರಡೂ ಪಕ್ಷದವರು ನಾನು ಯಾರು ಅಂತ ಹೇಳೋದಿಲ್ಲ, ಜನಪದಕ್ಕೆ ಹೆಸರು ಹೇಳೋದಿಲ್ಲ, ಎರಡೂ ಪಕ್ಷದವರು ಭೇದ ಮಾಡಿದ್ದಾರೆ. ಅವರು ಆ ಮಗುವಿನ ಮನೆಗೆ ಹೋಗಲಿಲ್ಲ. ಈಗ ಒಂದು ವೇಳೆ ನನ್ನ ಮಗಳಿಗೆ ಅದೇ ರೀತಿಯ ಪರಿಸ್ಥಿತಿ ಆದರೆ ನನ್ನ ಮಗಳ ಪರಿಸ್ಥಿತಿ ಅದೇ ಅಲ್ವಾ, ಯಾರಿಗೂ ಬರೋದಿಲ್ಲ. ಆದರೆ ಇಲ್ಲಿ ಇರುವವರೆಲ್ಲ ಜನಸಾಮಾನ್ಯರು, ಅವರ ಮಕ್ಕಳಿಗೆ ಯಾರಾದರೂ ತೊಂದರೆ ಆದರೆ ಜನಪ್ರತಿನಿಧಿಗಳು ಬರದಿದ್ದರೆ ನಮಗೆ ಯಾಕೆ ಪಕ್ಷ, ನಮಗೆ ಜನಪ್ರತಿನಿಧಿಗಳು ಯಾಕೆ, ನಮಗೆ MP ಯಾಕೆ, MLA ಯಾಕೆ, ಯಾರೂ ಅಗತ್ಯ ಇಲ್ಲ. ಆದ್ದರಿಂದ ನಾವು ಈ ಸಲ ನೋಟವನ್ನು ಕೂಡ ಚಾಲನೆ ಮಾಡೋ ಆಲೋಚನೆಯಲ್ಲಿದ್ದೇವೆ. ನಮ್ಮ ಕಾರ್ಯಕರ್ತೆ ಅದನ್ನು ಕೂಡ ಹೇಳುವ ಆಲೋಚನೆ. ಯಾಕಂದರೆ ಇದರಲ್ಲಿ ಯಾವುದೇ ಪ್ರತಿನಿಧಿಗಳಿಗೆ ತೊಂದರೆ ಆಗೋದಿಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಅವರಿಗೆ ಲಾಸ್, ಇವರು ಇಲ್ಲ, ಖಂಡಿತ ಲಾಸ್ ಇಲ್ಲ. ಯಾಕಂದರೆ ಎರಡು ಪಕ್ಷದಲ್ಲಿ ಹಿಂದೂಗಳಿದ್ದಾರೆ, ಎರಡು ಪಕ್ಷಗಳಲ್ಲಿ ಮುಸಲ್ಮಾನರು, ಕ್ರೈಸ್ತರಿದ್ದಾರೆ. ಅದು ಯಾರು ಆಗ್ತಾರೆ ಅಂತೇಳಿ ಅವರಿಗೆ ಬಿಟ್ಟ ವಿಷಯ ಅದು. ಆದ್ದರಿಂದ ನಾವು ಹೇಳುವಂಥದ್ದು, ಇಲ್ಲಿ ಇನ್ನು ಮುಂದಕ್ಕೆ ಆದರೂ ಜನಪ್ರತಿನಿಧಿಗಳು ಬುದ್ಧಿ ಬರಬೇಕು, ಅವರು ಒಳ್ಳೆಯ ಕೆಲಸವನ್ನು ಮಾಡಬೇಕು. ನೋಟ ಅದರ ಅದರ ಪ್ರಭಾವ ಜನರ ಮೇಲೆ ಬೀಳ್ತದೆ, ದೇಶದ ಮೇಲೆ ಬೀಳ್ತದೆ, ಇದು ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂತೇಳಿ ನಾವು ಅದರ ಬಗ್ಗೆ ಕೂಡ ನಾವು ಪ್ರಚಾರ ಮಾಡ್ತಿದ್ದೇವೆ. ವಂದನೆಗಳು ಸರ್. ಮತ್ತೆ ಬರ್ತೇವೆ. ಆಯಿತು. ನನ್ನ ಹೆಸರು ಸಿದ್ದಿಕ್ ಅಂತ, ನಾನು ರಾಮಕುಂಜ 2ನೇ ಬೂತಿನ ಅಧ್ಯಕ್ಷರು. ಈ ಸಲ 2024ನೇ ಚುನಾವಣೆ ಎಲ್ಲ ವರ್ಷದ ಚುನಾವಣೆ ಥರ ಅಲ್ಲ, ಒಂಥರ ಬದಲಾವಣೆ ಎಲ್ಲ ಕಡೆ ಕೂಡ ಬಯಸ್ತಾ ಇದ್ದಾರೆ ಜನರು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಬದಲಾವಣೆ ಆಗಬೇಕು ಅಂತೇಳಿ ಜಿಲ್ಲಾದ್ಯಂತ ಒಂದು ಬೇಡಿಕೆಯಾಗಿದೆ. ಅಭಿವೃದ್ಧಿಯ ವಿಷಯದಲ್ಲಿ ಆಗಲಿ ಬೇರೆಲ್ಲ ವಿಷಯದಲ್ಲಿ ಕೂಡ ನಾವು ತುಂಬ ಹಿಂದೆ ಇದ್ದೇವೆ ನಮ್ಮ ಜಿಲ್ಲೆ. ಯಾಕಂದರೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳುವ ಕರ್ನಾಟಕದಲ್ಲಿ, ಬುದ್ಧಿವಂತರ ಜಿಲ್ಲೆ ಅಂತ ಹೇಳುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ತುಂಬ ಹಿಂದೆ ಇದ್ದೇವೆ. ಅದು ಕರ್ನಾಟಕದಲ್ಲೇ ಒಂದು ಭಾರಿ ನಮಗೆ ಹೊಡೆತ ಬೀಳುವಂಥ ಒಂದು ವಿಷಯ ಆಗಿದೆ ನಮ್ಮ ಜಿಲ್ಲೆಯ ವಿಷಯ, ಅಭಿವೃದ್ಧಿಯ ವಿಷಯದಲ್ಲಿ. ಈ ಅಭಿವೃದ್ಧಿಯ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಈ ಥರ ಕುಂಠಿತವಾಗಲಿಕ್ಕೆ ಕಾರಣ ಏನಂದರೆ, ಇಲ್ಲಿರುವಂತಹ ನಾವು ಭಾರಿ ಸೌಹಾರ್ದತೆಯಿಂದ ಬದುಕುವಂಥ ಈ ಜಿಲ್ಲೆಯಲ್ಲಿ ಏನೋ ಒಂದು ಕೋಂಭಾವನೆ ಇದನ್ನೆಲ್ಲ ಸೃಷ್ಟಿ ಮಾಡಿ ಇಲ್ಲಿ ಅಭಿವೃದ್ಧಿ ಆಗುವುದರಲ್ಲಿ ತುಂಬ ಇದಾಗಿದೆ. ಬೇರೆ ಬೇರೆ ಕಡೆಯಿಂದ ಬರುವಂತಹ ಕೆಲವು ಪ್ರಾಜೆಕ್ಟುಗಳು ನಮ್ಮ ಜಿಲ್ಲೆಗೆ ಬರಲಿಕ್ಕೆ ಭಾರಿ ಹಿಂದೇಟಾಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಜಿಲ್ಲೆ, ಬೇರೆ ಬೇರೆ ಕಂಪನಿಗಳು ಇದೆಲ್ಲ ನಮ್ಮ ಜಿಲ್ಲೆಗೆ ಬಂದರೆ ಇಲ್ಲಿ ಉದ್ಯೋಗ ಸಿಗ್ತದೆ. ನಮಗೆ ಉದ್ಯೋಗ ಸಿಕ್ಕಿದರೆ ನಮ್ಮ ಜಿಲ್ಲೆಯವರು ಬೇರೆ ಜಿಲ್ಲೆಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಂತಹ ಅಭ್ಯರ್ಥಿ ಪದ್ಮರಾಜ್ ಅವರು ಒಳ್ಳೆಯ ಸೌಮ್ಯ ಸ್ವಭಾವದಂಥ ಒಂದು ವ್ಯಕ್ತಿತ್ವ ಇರುವಂಥ ಒಂದು ವ್ಯಕ್ತಿ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿರುವಂಥ ಯೋಜನೆಗಳು ಕರ್ನಾಟಕದಲ್ಲಿರುವಂಥ ಎಲ್ಲ ಮನೆಗಳಿಗೂ ಅದು ಮುಟ್ಟಿದೆ. ಆದ ಕಾರಣ ಈ ಸಲ ಆ ಒಂದು ಯೋಜನೆ ಇದರಲ್ಲಿ ಫಲಾನುಭವಿಗಳು ಈಗ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರದನ್ನು 100ರಲ್ಲಿ 90% ಅದು ಪಡ್ಕೊಂಡಿದ್ದಾರೆ. ಆದ ಕಾರಣ ಆ ಒಂದು ಇದರಲ್ಲಿ ಈ ಸಲ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾದಂತಹ ಪದ್ಮರಾಜ್ ಅವರು ಬಹಳ ಬಹುಮತದಿಂದ ಗೆದ್ದು ಬರ್ತಾರೆ ಅಂತ ಹೇಳುವಂಥ ಒಂದು ಭರವಸೆ ನಮ್ಮಲ್ಲಿದೆ. ಅದು ಗೆದ್ದು ಬಂದೇ ಬರ್ತಾರೆ. ನನ್ನ ಹೆಸರು ನಾಗಪ್ಪ ಕಂಪ. ಹೇಳುವುದಂತ ಹೇಳಿದ್ದನ್ನು ಹೇಳಬೇಕಷ್ಟೇ. ಸೌಲಭ್ಯ ಎಲ್ಲ ಕೊಟ್ಟಿದೆ ಈಗಿನ ಕಾಂಗ್ರೆಸ್ ಸರ್ಕಾರ. ಮತ್ತು ಇನ್ನೂ ಅಂತ ಹೇಳಿದರೆ ಈಗಿನ ಕ್ಯಾಂಡಿಡೇಟ್ ಪದ್ಮರಾಜ್ ಬರಬೇಕಂತ ಗೆಲ್ಲಬೇಕಂತ. ಸರ್ ನಮಸ್ತೆ ಸರ್, ನನ್ನ ಹೆಸರು ಕೊಯ್ಲ ಆದಮ್ ಸುಲೈಮಾನ್ ಅಂತೇಳಿ, ಎಕ್ಸ್ ಪಂಚಾಯತ್ ಮೆಂಬರ್, ಬದಲಿಯ ಎಜುಕೇಷನ್ ಟ್ರಸ್ಟಿ. ಈಗ ನನ್ನ ಮುಂದೆ 24ರ ಲೋಕಸಭಾ ಎಲೆಕ್ಷನ್ ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳುವುದಾದರೆ, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ, ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥ, ಅಭಿವೃದ್ಧಿಯ ಎಲ್ಲರನ್ನು ಒಗ್ಗೂಡಿಸಿಕೊಂಡು, ಎಲ್ಲ ಧರ್ಮೀಯರನ್ನು ಸಮಾನ ದೃಷ್ಟಿಯಿಂದ ಒಗ್ಗೂಡಿಸಿಕೊಂಡು ಸರ್ವಧರ್ಮರಿಗೆ ಸಮಾನತೆಯ ಒಂದು ತತ್ವವನ್ನು ಹಿಡ್ಕೊಂಡು ಮುನ್ನುಗ್ಗತಕ್ಕಂಥ ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನು ಆರಿಸ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನನ್ನ ವಿಜ್ಞಾಪನೆಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಒಂದು. ಎರಡನೇದು, ಈಗ ನಾವು ಕಾಣ್ತಕ್ಕಂಥ ಉದಾಹರಣೆಗೆ ನಮ್ಮ ಸೌತ್ ಕನ್ನಡ ಡಿಸ್ಟಿಕ್ಕನ್ನೇ ತಗೊಳ್ಳುವ. ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ ಇರ್ಬೋದು, MRPL ಇರ್ಬೋದು, MCF ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೈಲ್ವೆ ಸ್ಟೇಷನ್ ಇರ್ಬೋದು, ಇದೆಲ್ಲವೂ ಕೂಡ ಹಿಂದಿನ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರ ಇರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಇರ್ತಕ್ಕಂಥ, ಶ್ರೀಮತಿ ಜವಾಹರ್ಲಾಲ್ ನೆಹರು ಇರ್ತಕ್ಕಂಥ ಸಂದರ್ಭದಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಮಲ್ಯರವರು KK ಶೆಟ್ಟರು MP ಸಂದರ್ಭದಲ್ಲಿ ಈ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ದಿದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಅಭಿವೃದ್ಧಿ ಪಥ ನಡೆದಿದ್ದಂತಿದ್ದರೆ ಅದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ. ಪ್ರಸ್ತುತ ಸರ್ಕಾರವನ್ನು ತಗೊಂಡು ನಮ್ಮ ಕರ್ನಾಟಕ ಸರ್ಕಾರವನ್ನು ತೆಗೆದು ನೋಡಿದರೆ 5 ಗ್ಯಾರಂಟಿಗಳು ನಾವು ಕಳೆದ 10 ತಿಂಗಳ ಹಿಂದೆ ಕೊಟ್ಟಂತಹ 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ ಇರ್ಬೋದು, ಅಥವಾ ಅನ್ನಭಾಗ್ಯ ಯೋಜನೆ ಇರ್ಬೋದು, ಅಥವಾ
ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹಜ್ಯೋತಿ ಯೋಜನೆ ಇರ್ಬೋದು, ಆಮೇಲೆ ಯುವ ನಿಧಿ ಎಲ್ಲವನ್ನೂ ಜಾರಿ ಮಾಡಿದಂಥ ಒಂದು ಹೆಗ್ಗಳಿಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕಿದೆ. ಚಾಚು ತಪ್ಪದೆ ಕೊಟ್ಟ ಮಾತಿನಂತೆ ನಡೆದ. ಆದರೆ ಕೇಂದ್ರದಲ್ಲಿ ನಡೆತಕ್ಕಂಥ ಶ್ರೀಮಾನ್ ಮೋದಿಯವರ ನೇತೃತ್ವದ ಸರ್ಕಾರದ ಕೊಟ್ಟಂಥ ಯಾವುದೇ ಆಶ್ವಾಸನೆಗಳನ್ನು ನೆರವೇರಿಸಿದ್ದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಇದು ನನ್ನ ಅಭಿಪ್ರಾಯ, ಇನ್ನೊಬ್ಬರ ಅಭಿಪ್ರಾಯ ಅಂತ ನಾನು ಹೇಳುವುದಲ್ಲ. ಇಲ್ಲ, ಅಭಿವೃದ್ಧಿ ಪಥದಿಂದ ತಾರತಮ್ಯ ನೀತಿ, ಒಡೆದಾಳುವಂಥ ನೀತಿ, ಕೋಮು ದ್ವೇಷ, ವಿಷಬೀಜವನ್ನು ಬಿತ್ತಿ ಜನರನ್ನು ಕೇಂದ್ರೀಕರಿಸಿ ಕೋಮು ಬದಲ್ಲಿ ಅಥವಾ ಶ್ರದ್ಧಾ ಕೇಂದ್ರ ಮೂಲಕ ಜನರನ್ನು ವಿಭಜಿಸಿ ಆ ಮೂಲಕ ಆಡಳಿತ ಮಾಡತಕ್ಕಂಥ, ಆ ಮೂಲಕ ಓಟನ್ನು ಕೇಂದ್ರೀಕರಿಸ್ತಕ್ಕಂಥ ಒಂದು ಯೋಜನೆಯನ್ನು ಮಾತ್ರ ನಾವು ಕಾಣ್ತೇವೆ ವಿನಃ ಅಭಿವೃದ್ಧಿ ಪಥವನ್ನು ಕಾಣ್ತಾ ಇಲ್ಲ. ಆದ್ದರಿಂದ ಮುಂದಿನ ಯೋಜನೆ ಅಭಿವೃದ್ಧಿ ಪಥವನ್ನು ಯಾರು ಕೊಂಡೊಯ್ಯುತ್ತಾರೋ, ಈಗ ಪ್ರಸ್ತುತ ಇರತಕ್ಕಂಥ ಕ್ಯಾಂಡಿಡೇಟ್ಗಳಲ್ಲಿ ಪದ್ಮರಾಜರು ಅವರು ಬಡ ಜನರ ಕಣ್ಣೊರೆಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಒಂದು ಟ್ರಸ್ಟಿಯಾಗಿ, ಸುಮಾರು ಕೋಶಾಧಿಕಾರಿಯಾಗಿ, ಒಂದು ದೇವಸ್ಥಾನದಲ್ಲಿ ಒಂದು ಕೋಶಾಧಿಕಾರಿಯಾಗಿ 27 ವರ್ಷಗಳ ಕಾಲ ಸಾಮಾನ್ಯ ಸೇವೆ ಸಲ್ಲಿಸ್ತದಂದರೆ ಅಷ್ಟು ಪ್ರಾಮಾಣಿಕ ವ್ಯಕ್ತಿಯಾಗಿರಬೇಕು, ಇಲ್ಲದ್ರೆ ಬಿಡೋದಿಲ್ಲ. ಅದು ಕೋಶಾಧಿಕಾರಿ ಅಂತ ಒಬ್ಬರು ಕ್ಯಾಂಡಿಡೇಟ್ ನಮಗೆ ಸಿಕ್ಕಿದ್ದಾರೆ, ಅವರನ್ನು ಬೆಂಬಲಿಸುವ ಅಂತ ಹೇಳಿ ನನ್ನೊಂದು ಅಭಿಪ್ರಾಯ. ಧನ್ಯವಾದಗಳು. ಮತ್ತೆ ಬರ್ತೇನೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ತೇಜಸ್ವಿನಿ ಶೇಖರ್ ಕಟ್ಟಪನಿ ಅಂತ. ನಾನು ಸುಳ್ಯ ಮಂಡಲದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಏನು ಹೇಳ್ತೀರಿ? ಎಲೆಕ್ಷನ್ ಅನ್ನುವಂಥದ್ದು ನಮಗೊಂದು ಹಬ್ಬ. ಇದು ಈ ಸರ್ತಿಯ ಚುನಾವಣೆಯಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಏನಿದ್ದಾರೆ, ಇವರು ಒಬ್ಬ ದೇಶವನ್ನು ಕಾಯುವಂಥ ಯೋಧನಿಗೆ ಈ ಸಲ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ರಾಜಕೀಯ ಅನ್ನುವಂಥದ್ದು ಈಗ ಒಬ್ಬ ಜನಪ್ರತಿನಿಧಿ ಆಗುವಂಥದ್ದು ಜನರ ಸೇವೆಗೋಸ್ಕರ, ದೇಶದ ಸೇವೆಯನ್ನು ಮಾಡಿ ಇವತ್ತು ಜನರ ಸೇವೆಯನ್ನು ಮಾಡಲಿಕ್ಕೋಸ್ಕರ ಚೌಟ ಇವತ್ತು ನಮ್ಮ ಮುಂದೆ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅದಕ್ಕೆ ಅವರಿಗೆ ಅಭಿನಂದನೆ ಕೊಟ್ಟು ನಾನು ಒಂದು ಒಳ್ಳೆಯ ಕ್ಯಾಂಡಿಡೇಟನ್ನು ಕೊಟ್ಟಿದ್ದಾರೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು 10 ವರ್ಷಗಳಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸುಮಾರು 400ಕ್ಕೂ ಮಿಕ್ಕಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ, ಯಾವುದೇ ಧರ್ಮ ಭೇದ ಇಲ್ಲದೆ, ಅದರಲ್ಲಿ ಬಡವ ಶ್ರೀಮಂತ ಅನ್ನುವಂಥ ಅಲ್ಲಿ ಕೂಡ ವರ್ಗ ಭೇದ ಇಲ್ಲದೆ ಒಂದಷ್ಟು ಯೋಜನೆಗಳಲ್ಲಿ ಸುಮಾರು ಇಲ್ಲಿ ನಮ್ಮ ಪ್ರತಿ ಮನೆಗಳಿಗೆ ಕನಿಷ್ಠ 10 ಯೋಜನೆಯನ್ನು ಪ್ರತಿ ಮನೆಯವರು ಪಡ್ಕೊಂಡಿದ್ದಾರೆ. ಇಷ್ಟು ಯೋಜನೆಯನ್ನು ಕನಿಷ್ಠ 10 ಯೋಜನೆಗಳನ್ನು ಪ್ರತಿ ಮನೆಯನ್ನು ಪಡ್ಕೊಳ್ಳಿಕ್ಕೆ ಯಾವ ಸರ್ಕಾರದಿಂದ ಈ ತನಕ ಸಾಧ್ಯ ಆಗಲಿಲ್ಲ, ಆಗೋದು ಇಲ್ಲ ಮುಂದಕ್ಕೆ. ಈಗ ಉದಾಹರಣೆ ಕೊಡಬೇಕು ಅಂತಂದರೆ ಹೆಣ್ಮಕ್ಳಿಗೆ ಕೊಟ್ಟಿರುವಂಥ ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು. ಯಾವುದೇ ಜಾತಿ ಯಾವುದೇ ಧರ್ಮ ನೋಡಲಿಲ್ಲ, ಪ್ರತಿ ಹೆಣ್ಮಕ್ಳಿಗೆ, ಪ್ರತಿ ಮನೆಯ ಹೆಣ್ಮಕ್ಳಿಗೆ ಮಾಡುವಂಥ ಯೋಜನೆ. ಇವತ್ತು ಭಾರತೀಯ ಜನೌಷಧಿ ಕೇಂದ್ರದ ಮುಖಾಂತರ ಪ್ರತಿ ಯಾವುದೇ ಜಾತಿ ಯಾವುದೇ ಧರ್ಮ ಇಲ್ಲ, ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಯೋಜನೆ. ಕಡಿಮೆ ಅಂದರೆ ಒಬ್ಬ ಶುಗರ್ BP ಪೇಷಂಟ್ ಏನು ತಿಂಗಳಿಗೆ 5,000 ಖರ್ಚು ಮಾಡೋದಾದರೆ ಇವತ್ತು ಭಾರತೀಯ ಜನೌಷಧಿ ಕೇಂದ್ರದಲ್ಲಿ ಕೇವಲ 900 ರೂಪಾಯಿಗೆ ಬಿಲ್ ಆಗುವಂಥದ್ದು. ಇದು ಕೊಟ್ಟಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಹಾಗೆಯೇ ಕಿಸಾನ್ ಸಮ್ಮಾನ್ ಇರ್ಬೋದು, ಫಸಲ್ ಬಿಮಾ ಇರ್ಬೋದು. ನಾವಿಲ್ಲಿ ನಮ್ಮ ಭಾಗದ ಜನರು ಏನಿದ್ದೇವೆ ಆಲ್ಮೋಸ್ಟ್ ಎಲ್ಲರೂ ಕೃಷಿಕರಿದ್ದಾರೆ. ಇವರಿಗೆ ಲಕ್ಷ ಇವತ್ತು ಫಸಲ್ ಬಿಮಾದ ಮುಖಾಂತರ ಇವತ್ತು ಪ್ರತಿ ಮನೆಗಳಿಗೆ ನರೇಂದ್ರ ಮೋದಿಜಿಯವರ ಯೋಜನೆ ತಲುಪಿದೆ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಮುಖಾಂತರ ಪ್ರತಿ ಮನೆಗೆ ತಲುಪಿರುವಂಥ ಯೋಜನೆ ಆಯುಷ್ಮಾನ್ ಭಾರತ್. ಇವತ್ತು ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಆರೋಗ್ಯ ಈಗ ಕೆಟ್ಟಾಗ ಹಾಸ್ಪಿಟ್ಲಿಗೆ ಹೋಗಿ ವೆಚ್ಚ ಭರಿಸಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ 5 ಲಕ್ಷ ತನಕ ಒಬ್ಬನಿಗೆ ವಿಮಾ ಪಾಲಿಸಿಯನ್ನು ಮಾಡಿಸಿ ಉತ್ತಮ ಆರೋಗ್ಯವಂತರಾಗಿ ಹೊರಗೆ ಬರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದು ನಮಗೆ ಮೋದಿಜಿ ಕೊಟ್ಟಂಥದ್ದು. ಮೊನ್ನೆ ತಾನೇ ನಮಗೆ ಅಯೋಧ್ಯೆಯಲ್ಲಿ ಆದಂಥ ರಾಮ ಮಂದಿರ, ಇದು ನಮ್ಮ ಪೂರ್ವಜರ ಕನಸಾಗಿತ್ತು. ಅದು ನನಸು ಆಗ್ತದೆ ಅನ್ನುವಂಥ ನಂಬಿಕೆ ಯಾರಿಗೂ ಇರಲಿಲ್ಲ, ಅದನ್ನು ನನಸು ಮಾಡಿರುವಂಥದ್ದು. ಹಾಗೆಯೇ ಈಗ ಮನೆಗಳಿಗೆ ನೀರು ಇರ್ಬೋದು, ಕುಡಿಯುವ ನೀರಿನ ಸೌಕರ್ಯ, ಮೂಲ ಸೌಕರ್ಯಗಳನ್ನು ಎಲ್ಲವನ್ನು, ವಿದ್ಯುತ್ನ ಮೊನ್ನೆ ತಾನೇ ಬಂದಂಥ ಯೋಜನೆ ಇರ್ಬೋದು, ವಿಶ್ವಕರ್ಮ ಯೋಜನೆ ಇರ್ಬೋದು, ಇಂಥ ಅನೇಕ ಯೋಜನೆಗಳು. ಇದು ನಾನು ಹೇಳಿದ್ದು ಕನಿಷ್ಠ 10 ಯೋಜನೆಗಳನ್ನು ಹೇಳಿರುವಂಥದ್ದು. 400ಕ್ಕೂ ಮಿಕ್ಕಿ ಯೋಜನೆಗಳಿದ್ದಾವೆ. ಜನ್ಧನ್ ಖಾತೆ ಮುಖಾಂತರ, ಮುದ್ರಾ ಯೋಜನೆ ಮುಖಾಂತರ ಇವತ್ತು ಬೇಕಾದಷ್ಟು ಹುಡುಗರು ಇದರ ಪ್ರಯೋಜನವನ್ನು ಪಡ್ಕೊಂಡು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರದ ಬಿಟ್ಟಿ ಯೋಜನೆಗಳನ್ನು ನಾನು ಅದನ್ನು ಅಲ್ಲಗಳಿತ ದೂಷಣೆ ಮಾಡ್ತಾ ಇಲ್ಲ, ದೂರ್ತಾ ಇಲ್ಲ. ಆದರೆ ನಾನು ಹೇಳುವಂಥದ್ದು ಯಾವುದೇ ಸರ್ಕಾರ ಆದರೂ ಕೂಡ ಇಷ್ಟೊಂದು ಮಕ್ಕಳು ಓದ್ತಾ ಇದ್ದಾರೆ, ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿ. ಉದಾಹರಣೆಗೆ ಒಂದು ಗ್ರಾಮ ಪಂಚಾಯತಿಗೆ ಹೋದರೆ ಒಬ್ಬ PDO 2 ಪಂಚಾಯತ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದು VAಯನ್ನು ತಗೊಂಡ್ರೆ 2 ಪಂಚಾಯತ್ನಲ್ಲಿ 2 ಗ್ರಾಮಗಳಿಗೆ VA ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಥವಾ ಅನೇಕ ಇಲಾಖೆಗಳಲ್ಲಿ ಈ ರೀತಿಯಾದಂಥ ಎಷ್ಟೋ ಪೋಸ್ಟ್ಗಳು ಖಾಲಿ ಇದ್ದಾವೆ.
ಈ ಹುಡುಗರಿಗೆ ಉದ್ಯೋಗ ಅವಕಾಶವನ್ನು ಕೊಡಲಿ. ಯಾವುದೋ ಒಂದು ಬಿಟ್ಟು ಕೊಡೋದಕ್ಕಿಂತ ಒಬ್ಬರಿಗೆ ಉದ್ಯೋಗ ಸೃಷ್ಟಿಯನ್ನು ಮಾಡಲಿ. ಎಲ್ಲರ ಆ ಮನೆಗೊಂದು ಆಧಾರ ಆಗುತ್ತೆ, ಒಬ್ಬನಿಗೆ ಉದ್ಯೋಗ ಸಿಗುತ್ತೆ. ಈ ರೀತಿಯಾದಂಥ ಯೋಜನೆಗಳನ್ನು ಮಾಡಲಿ. ಏನೇ ಆಗಲಿ, ನಮ್ಮ ಪ್ರಧಾನಮಂತ್ರಿ 10 ವರ್ಷದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ಭಾರತ ಜಗದ್ಗುರು, ಇಡೀ ವಿಶ್ವಕ್ಕೆ ಭಾರತ ಅನ್ನುವಂಥ, ಭಾರತದ ಪ್ರಜೆಗಳೇನು ಹೊರಗೆ ಕೆಲಸ ಮಾಡ್ತಿದ್ದಾರೆ ಬೇರೆ ದೇಶಗಳಲ್ಲಿ, ಅವರು ತಲೆ ಎತ್ತಿ ನಡೆಯುವಂಥ ಪರಿಸ್ಥಿತಿ ಅಥವಾ ಹೆಮ್ಮೆಯಿಂದ ನಾನೊಬ್ಬ ಭಾರತೀಯ ಅಂತ ಹೇಳಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಂಥ ನರೇಂದ್ರ ಮೋದಿಜಿಯವರು ಮತ್ತೆ ಗೆಲ್ಲಬೇಕು ಅಂತ ನನ್ನ ಆಸೆ. ರೈಲ್ವೆ ಇರ್ಬೋದು, ರಸ್ತೆಗಳಿರ್ಬೋದು. ಬಿ ಸುಚೇತ ಅಂತೇಳಿ ರಾಮಕುಂಜ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತೇನೆ. 26ಕ್ಕೆ ಚುನಾವಣೆ ನಡೀತಾ ಉಂಟು. ರಾಜ್ಯದಲ್ಲೇ ಇರ್ಬೋದು ಅಥವಾ ಕೇಂದ್ರದಲ್ಲಿ ಇರ್ಬೋದು. ಇದಕ್ಕಿಂತ ಮೊದಲು ಕೂಡ ಒಳ್ಳೆಯ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋದು ತಪ್ಪು. ನಾವೇ ನೋಡ್ತಾ ಇದ್ವಿ, ರಸ್ತೆ ಇರ್ಬೋದು ಅಥವಾ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಅನೇಕ ಯೋಜನೆಗಳು ಜಾರಿಗೆ ಬರ್ತಾ ಉಂಟು. ಆ ಎಲ್ಲ ಜಾರಿಗೆ ಬಂದ ಉಪಯೋಗವನ್ನು ಪಡ್ಕೊಂಡು ಏನು ಆಗಿಲ್ಲ ಅನ್ನೋದು, ಏನು ನಾವು ಪಡ್ಕೊಂಡಿಲ್ಲ ಅಥವಾ ಅಭಿವೃದ್ಧಿ ಏನು ಆಗಿಲ್ಲ ಅಂತ ಹೇಳೋದು ತಪ್ಪು. ತುಂಬ ಅಭಿವೃದ್ಧಿ ಆಗಿದೆ. ಅಥವಾ ಅದಕ್ಕಾಗಿ ಇನ್ನು ಮುಂದೆ ಬರೋ ಯಾರೇ ಆಗಿರ್ಬೋದು, ನಮಗೆ ಏನಂದರೆ ರಾಜ್ಯದಲ್ಲಿರ್ಬೋದು ಕೇಂದ್ರದಲ್ಲಿ ಆಗಿರ್ಬೋದು ಅಭಿವೃದ್ಧಿ ಆಗಬೇಕು ಅಂತ, ಅಭಿವೃದ್ಧಿ ಕಾಣುವಂಥ ಅವರು ಚುನಾವಣೆಯಲ್ಲಿ ಗೆದ್ದು ಬರಬೇಕು. ಮೋದಿಜಿ ಇನ್ನೊಮ್ಮೆ ಪ್ರಧಾನಿ ಆಗಬೇಕು ಅಂತ ನಮ್ಮೆಲ್ಲರ ಹಾರೈಕೆ. ನಾನು ಪುಷ್ಪ ಸುಭಾಷ್ ಶೆಟ್ಟಿ ಅಂತ, ಕೊಯ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಾನು ಮೋದಿ ಅಭಿಮಾನಿ. ನಮ್ಮ ಮೋದಿಯವರು ಅನೇಕ ಕಾರ್ಯಕ್ರಮಗಳು, ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಕೂಡ ಮಹಿಳೆ ಕೂಡ ಒಂದು, ಅದಕ್ಕಿಂತ ಮುಂಚೆ 10 ವರ್ಷಗಳ ಮುಂಚೆ ಮಹಿಳೆ ಮನೆಯಲ್ಲಿ ಕಟ್ಟಿಗೆಯಲ್ಲಿ ಊದ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಅಡಿಗೆ ಮಾಡಬೇಕಿತ್ತು. ಆದರೆ ಈಗ ಪ್ರತಿ ಬಡವರಿಗೆ ಇರ್ಬೋದು, ಯಾರಿಗೆ ಇರ್ಬೋದು, ಯಾವುದೇ ಭೇದ ಭಾವ ಮಾಡಲಿಲ್ಲ. ಯಾವುದೇ ಜಾತಿ ಧರ್ಮ ಇಲ್ಲ. ಯಾವುದೇ ಜಾತಿ ಧರ್ಮ ಇಲ್ಲದೆ ಇವರು ಗ್ಯಾಸ್ ಇರ್ಬೋದು, ಕಿಸಾನ್ ಸನ್ಮಾನ್ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಯಾರಿಗೂ ಕೊಡಲಿಲ್ಲ ಅಂತ ಇಲ್ಲ. ಅಲ್ಲಿ ಯಾವುದೇ ಕೋಮು ಇಲ್ಲ, ಯಾವುದೇ ಜಾತಿ ಭೇದವನ್ನು ತರಲೇ ಇಲ್ಲ. ನನಗೆ ಓಟ್ ಹಾಕಲಿಲ್ಲ, ಇವರು ಓಟ್ ಹಾಕಲಿಲ್ಲ ಅಂತ ಅಲ್ಲಿ ಕೂಡ ಅವರು ಇದು ಮಾಡಲೇ ಇಲ್ಲ. ಈ ಸಲ ನಾವು ನಮ್ಮ ದೇಶವನ್ನು ಕಾಯುವ ಸೈನಿಕನಿಗೆ ನಾವು ಬೆಂಬಲಿಸ್ತೇವೆ. ಆ ಇಡೀ ದೇಶವನ್ನು ಒಬ್ಬ ಹೇಗೆ ಕಾಯ್ತಾನೆ ಹಾಗೆ ಕೂಡ ನಮ್ಮ ದಕ್ಷಿಣ ಕನ್ನಡವನ್ನು ಕಾಯ್ತಾನೆ ಎಂಬ ನಂಬಿಕೆಯಿಂದ ನಾವು BJPಯ ಅಭಿಮಾನಿ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ರಾಮಕುಂಜ ಶಕ್ತಿ ಕೇಂದ್ರದ ಅಧ್ಯಕ್ಷ. ನಮಗೆ ಕಳೆದ 10 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರಿದ್ದಾರೆ. ಮತ್ತೆ 5 ವರ್ಷ ಮಾಡುವಂಥ ಒಂದು ಸಂಕಲ್ಪವನ್ನು ತೊಟ್ಟಿದ್ದೇವೆ ನಾವು. ವಿಶೇಷವಾಗಿ ನಮಗೆ ಕಳೆದ 15 ವರ್ಷದಿಂದ ನಳಿನ್ ಕುಮಾರ್ ಕಟೀಲ್ರು ನಮ್ಮ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಭಾಳಷ್ಟು ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮೇಲ್ದರ್ಜೆಗೆ ಇರುವಂಥ ಕೆಲಸಗಳೆಲ್ಲ ಮಾಡಿದೆ. 1000 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ವರಿಷ್ಠರು ಸಂಸದರ ಕಾರ್ಯವೈಖರಿ ನೋಡಿ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟರು. ಈ ಭಾಗಕ್ಕೆ ಹೊಸ ಸೇನೆಯಲ್ಲಿ ಕೆಲಸ ಮಾಡಿದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ನಮ್ಮ ಮುಂದಿನ ನೂತನ MP ಆಗಿ ಆಯ್ಕೆ ಮಾಡೋ ಜವಾಬ್ದಾರಿ ನಮಗಿದೆ. ಕಡಬ ತಾಲೂಕಿನಲ್ಲಿ 35,000 ಮತಗಳ ಅಂತರದಲ್ಲಿ ಗೆಲ್ಲಿಸ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಕಳೆದ 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದೆ. ಬರೀ ಒಂದು ನೆಹರು ಕುಟುಂಬದ ಹಿಂದೆ ಮಾತ್ರ ಹೋಗ್ತಾ ಇದೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನೋಡಿ, ನೆಹರು ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ರು ಇಬ್ಬರು ಇಂಗ್ಲೆಂಡ್ನ ಕೇಂಬ್ರಿಡ್ಜಲ್ಲಿ ಜೊತೆಗೆ ವಿದ್ಯಾಭ್ಯಾಸ ಮಾಡಿದವರು. ಅಂಬೇಡ್ಕರು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರೆ ನೆಹರೂರವರು ಅನುತ್ತೀರ್ಣರಾದರು. ಆದರೂ ಅವರಿಗೆ ಪಂಡಿತ ಅನ್ನೋ ಹೆಸರು ಕೊಡ್ತಾರೆ. ಎಂಥ ವಿಪರ್ಯಾಸ! 1964ರಲ್ಲಿ ನೆಹರು ನಿಧನರಾದರೆ 1955ರಲ್ಲಿ ಅವರಿಗೆ ಭಾರತ ರತ್ನ ಕೊಡ್ತಾರೆ. ಅಂಬೇಡ್ಕರು 64ರಲ್ಲಿ ನಿಧನರಾದರೆ 1990ರಲ್ಲಿ ಭಾರತ ರತ್ನ ಕೊಡ್ತಾರೆ. ಕಾಂಗ್ರೆಸ್ಸೇತರ ಸರ್ಕಾರ ಭಾರತ ರತ್ನ ಕೊಡಲಿಕ್ಕೆ ಬರಬೇಕಾಯಿತು. ಇದು ವಿಪರ್ಯಾಸ. ಕಾಶ್ಮೀರ ವಿಷಯ ತಗೊಂಡ್ರೆ 370ನೇ ವಿಧಿಯನ್ನು ತಿದ್ದುಪಡಿ ಮಾಡ್ತಾರೆ. ಆಗ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಒಂದು ದೇಶ ಒಂದು ಬಾವುಟ ಅಂತ ಹೇಳಿದರು. ಕಾಶ್ಮೀರಕ್ಕೆ ಹೋಗಬೇಕಿದ್ರೆ ಅನುಮತಿ ಬೇಕು ಅಂತ ಕೇಳಿದರು. ಅದನ್ನು ವಿರೋಧಿಸಿ ಹೋದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ನಿಧನರಾಗ್ತಾರೆ ಕಾಶ್ಮೀರದಲ್ಲಿ. ನಾವು ಕಳ್ಕೊಂಡಿದ್ದೇವೆ. ಇದು ಎಲ್ಲಿಯೂ ಇತಿಹಾಸದಲ್ಲಿ ಹೇಳೋದಿಲ್ಲ. ನಮ್ಮ ಮುಂದಿನ ಮಕ್ಕಳಿಗೆ ನಾವು ಇದನ್ನೆಲ್ಲ ಹೇಳಬೇಕು. ಅನ್ಯಾಯ ಆದದನ್ನು ನಾವು ಹೇಳಬೇಕು. ಕಾಂಗ್ರೆಸ್ ಸರ್ಕಾರ ಕಳೆದ 70 ವರ್ಷದಲ್ಲಿ ಏನೆಲ್ಲ ಇತಿಹಾಸವನ್ನು ಬದಲಿಸಿ ಅವರ ನೇರಕ್ಕೆ ನೆಹರು ಕುಟುಂಬಕ್ಕೆ ಆಗುವಾಗ ಹೇಗೆ ಆಡಳಿತ ಮಾಡಿದೆ, ಇದನ್ನು ಭಾಳ ವಿಶೇಷವಾಗಿ ನಮ್ಮ ಮುಂದಿನ ಮಕ್ಕಳಿಗೆ ಇದನ್ನು ನಾವು ಹೇಳಬೇಕು. ಭಾರತ ಇವತ್ತು ಅಬುದಾಬಿಯಲ್ಲಿ ಹೋಗಿ ದೇವಸ್ಥಾನವನ್ನು ಕಟ್ಟುವಂಥ, ಹಿಂದೂ ದೇವಾಲಯ ಕಟ್ಟುವಂಥ ನಮ್ಮ ನರೇಂದ್ರ ಮೋದಿ ಅಂತವರ ಮುಂದಾಳತ್ವದಲ್ಲಿ ಮತ್ತೆ 5 ವರ್ಷ ನಾವು ಈ ಭಾರತವನ್ನು ನೋಡಬೇಕನ್ನುವ ನಮ್ಮದು ಉದ್ದೇಶ. ನಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತೇವೆ, ಗೆಲ್ಲಿಸ್ತೇವೆ. ಧನ್ಯವಾದ.
ನಾನು ಕೇಶವ ಗಾಂಧಿಪೇಟೆ ಅಂತ, ಪಂಚಾಯತ್ ಉಪಾಧ್ಯಕ್ಷ. ಏನು ಹೇಳ್ತೀರಿ ಚುನಾವಣೆ ಸಂದರ್ಭದಲ್ಲಿ? ಬಲಿಷ್ಠ ಭಾರತಕ್ಕೆ ಬಲಿಷ್ಠ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ನಾವು ಬೆಂಬಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟರನ್ನು ನಮ್ಮ ಗ್ರಾಮದ ಹೆಚ್ಚಿನ ರೀತಿಯಲ್ಲಿ ಮತ ಪಡೆದವರನ್ನು ಚುನಾಯಿಸಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಧನ್ಯವಾದ. ನಮಸ್ತೆ. ನನ್ನ ಹೆಸರು ಸುಭಾಷ್ ಶೆಟ್ಟಿ ಅಂತ. ನಾನು ಇಲ್ಲಿ ಬೂತ್ ಅಧ್ಯಕ್ಷ ಆಗಿದ್ದೇನೆ. ನಾನು ಏನು ಹೇಳ್ತೀರಿ? ಚುನಾವಣೆ ಬಗ್ಗೆ ಹೇಳೋದಾದರೆ ದಕ್ಷಿಣ ಕನ್ನಡ ತುಂಬ ಬುದ್ಧಿವಂತರ ನಾಡು. ಎಷ್ಟೇ ಬಿಟ್ಟಿ ಬಾಗಿ ಕೊಟ್ಟರು ಕೂಡ ಅದನ್ನು ತೆಕ್ಕೊಳ್ತಾರೆ. ಓಟು ಮಾತ್ರ ಯಾರು ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ಕೊಡ್ತಾರೆ. ಯಾಕೆಂದರೆ ಇಲ್ಲಿ ಮೋದಿ ಬಂದ ನಂತರ 2014 ನಂತರ ತುಂಬ ಅಭಿವೃದ್ಧಿ ಕೆಲಸ ಆಗಿದೆ. ಬೇರೆ ಪಾರ್ಟಿಯವರು ಎಷ್ಟೇ ಹೇಳಿ, ಈಗ ನೋಡಿ ಇಲ್ಲೇ ತುಂಬ ಮಂದಿ ಇದ್ದಾರೆ. ಒಬ್ಬೊಬ್ಬರಿಗೆ 2-2 ಲಕ್ಷ 3-3 ಲಕ್ಷ ಬಂದಿದೆ ಹಣ ಬಂದಿದೆ. ಅದನ್ನು ಯಾರು ಹೇಳುವುದಿಲ್ಲ. ಇದು ನಮ್ಮ ಮೋದಿದು ಕಿಸಾನ್ ಸನ್ಮಾನಲ್ಲಿ 2000 ಬರ್ತದೆ. ಮತ್ತು ಫಸಲ್ ಬಿಮಾದಲ್ಲಿ ಇಲ್ಲಿ ಇದ್ದವರಿಗೆ ಒಬ್ಬೊಬ್ಬರಿಗೆ 3-3 ಲಕ್ಷ ಬಂದಿದೆ. ಅದನ್ನು ಯಾರು ಹೇಳುವುದಿಲ್ಲ. 2000 ಬಿಟ್ಟಿ ಬಾಗೆ ಕೊಟ್ಟು ಜನ ಎಷ್ಟೇ ಹೇಳಿ, ನಮ್ಮ ದಕ್ಷಿಣ ಕನ್ನಡ ಬುದ್ಧಿವಂತರ ನಾಡು. ಇಲ್ಲಿ ಓಟ್ ಹಾಕೋದು ಮಾತ್ರ BJPಗೆ. ಇನ್ನೊಂದು ಸಾರಿ ಮೋದಿಯವರು ಗೆದ್ದು ಬರಬೇಕು, ಅದೇ ನಮ್ಮ ಆಸೆ. ಧನ್ಯವಾದಗಳು. ಸರ್, ನನ್ನ ಹೆಸರು ಮೋಹನ್ ಅಂತೇಳಿ, ಹೇಳಿ. BJP ಕಾರ್ಯಕರ್ತ. ಅದರಲ್ಲೂ ಈ ವರ್ಷ ನಮಗೆ ಒಳ್ಳೆಯ ಒಂದು ಇದು ಕೊಟ್ಟಿದ್ದಾರೆ, ಒಳ್ಳೆಯ ಒಂದು ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ, ಯೋಧರನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಎಲ್ಲರೂ ಈ ನಮ್ಮ ಸುಳ್ಯ ಕ್ಷೇತ್ರದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಮತವನ್ನು ಹಾಕಿ ಅವರನ್ನು ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ ಅಂತೇಳಿ ಹೇಳಬಲ್ಲೆ. ನಾನು ಅಷ್ಟು ಗೆಲ್ಲಿಸ್ತೀವಿ. ಪ್ರಶಾಂತ್ ಅರ್ಕೆ ಅಂತ, ರಾಮಕುಂಜ ಪಂಚಾಯತ್ನ ಸದಸ್ಯ. ಅದೇ ರೀತಿ BJPಯ ಕಾರ್ಯಕರ್ತದೆ, ಭಾರತೀಯ ಜನತಾ ಪಾರ್ಟಿ ಅಪ್ಪಟ ಕಾರ್ಯಕರ್ತ ನಾನು. ಸರಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಲ ಹೊಸ ಅಭ್ಯರ್ಥಿ ಅಂದರೆ ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ಹೇಳಬೇಕಂದ್ರೆ ದೇಶಕ್ಕಾಗಿ ಸೇವೆ ಸಲ್ಲಿಸಿದವರು ಈಗ ಸಮಾಜಕ್ಕೋಸ್ಕರ ಸೇವೆ ಸಲ್ಲಿಸಲಿಕ್ಕೆ ಈಗ ರೆಡಿಯಾಗಿದ್ದಾರೆ. ನಾವು ಈಗಾಗಲೇ ಗೆದ್ದಾಗಿದೆ. ನಾವಿನ್ನು ಏನಿದ್ರೂ ಕೂಡ ನಮ್ಮ ಯೋಜನೆಗಳನ್ನು ಜನಗಳಿಗೆ ತಲುಪಿಸುವಂತಹ ನಮ್ಮದು ಕೆಲಸ ಆಗಬೇಕಾಗಿದೆ. ಈಗಾಗಲೇ ಹಲವಾರು ಕೆಲಸಗಳು ಮೋದಿ ಸರ್ಕಾರದಿಂದ ಬಂದಂತಹ ಎಲ್ಲ ಯೋಜನೆಗಳನ್ನು ಜನಗಳು ತಗೊಳ್ತಾ ಇದ್ದಾರೆ. ಯಾಕೆ ತಗೊಳ್ತಾ ಇದ್ದರೆ ಬಹಳ ಸುಲಭವಾಗಿ ಜನಗಳಿಗೆ ತಲುಪ್ತಾ ಇದೆ. ಯಾರದೇ ಮಿಡ್ಲ್ ಮ್ಯಾನ್ ಇಲ್ಲ, ಯಾವುದೇ ರೀತಿಯ ಒಬ್ಬ ಬ್ರೋಕರ್ನ ವ್ಯವಸ್ಥೆ ಇಲ್ಲ. ನೇರವಾಗಿ ಎಲ್ಲ ಹಣಗಳು ರೈತರ ಅಥವಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಅಕೌಂಟಿಗೆ ಬಂದು ಬೀಳ್ತಾ ಇದೆ. ಅದೇ ಎಲ್ಲರಿಗೂ ಖುಷಿಯಾದ ವಿಷಯ. ನಾವು ಜನಗಳಿಗೆ ವಿವರಿಸಬೇಕು ಅನ್ನೋ ಒಂದು ಅಗತ್ಯತೆ ಇಲ್ಲ. ಈಗ ಶೈಕ್ಷಣಿಕವಾಗಿ ಹೇಳಬೇಕಂದ್ರೆ ನಮ್ಮ ಆತ್ಮೀಯರೊಬ್ಬರು ಹೇಳಿದರು, ಶೈಕ್ಷಣಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಹಿಂದೆ ಉಳಿದಿದ್ದಂತೆ. ನಿನ್ನೆ ಒಂದು ರಿಸಲ್ಟ್ ಬಂತು PUCದು. ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಗಳಿಸಿದೆ. ಶೈಕ್ಷಣಿಕವಾಗಿ ನಾವು ನಾನು ನಿಮ್ಮ ಹತ್ರ ನೇರವಾಗಿ ಹೇಳಬೇಕಂದ್ರೆ, ನಾವು ದೇಶದ ಅಭಿವೃದ್ಧಿಯಲ್ಲಿ ರಾಜ್ಯಕ್ಕೆ ಯಾವುದೇ ರೀತಿಯಲ್ಲಿ ನಾವು ರಾಜ್ಯಕ್ಕೆ ಮಾಡಲಿಕ್ಕಿಲ್ಲ. ದೇಶದ ಅಭಿವೃದ್ಧಿಯಲ್ಲಿ ಯಾವುದೇ ಪಕ್ಷ ಆಗಿರಲಿ, ದೇಶದ ಅಭಿವೃದ್ಧಿ ಆಂತರಿಕ ವಿಷಯದಲ್ಲಿ ಯಾವುದೇ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡರೆ ಯಾವುದೇ ಪಕ್ಷಕ್ಕೂ ಕೂಡ ನಾವು ಭಾರತೀಯರಾಗಿ ನಾವು ಅವರಿಗೆ ಸಮರ್ಥವಾಗಿ ನಾವು ಅವರನ್ನು ಬೆಂಬಲಿಸಲಿಕ್ಕೆ ನಾವು ಸಿದ್ಧ. ಈಗಿನ ಒಂದು ಕಾಲಾವಕಾಶದಲ್ಲಿ, ಈಗಿನ ಒಂದು ಸಿಚುವೇಷನಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷದಲ್ಲಿ ಇಡೀ ವಿಶ್ವದಲ್ಲಿ ಕೂಡ ಭಾರತವನ್ನು ಪ್ರತಿಯೊಂದು, ಈಗ ಮಾಧ್ಯಮದವರಿಗೂ ಗೊತ್ತುಂಟು, ಭಾರತೀಯ ಮಾಧ್ಯಮಗಳು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಆಗಿರಲಿ, ಅವರು ಇಡುವಂತಹ ದಿಟ್ಟ ಹೆಜ್ಜೆಗಳಿಗಾಗಿರಲಿ, ಅದನ್ನು ಒಂದು ವೈಭವೀಕರಿಸುವ ರೀತಿಯಲ್ಲಿ ಮಾಡ್ತಾ ಇಲ್ಲ. ಯಾಕೆಂದರೆ ಇದು ಭಾರತಕ್ಕೆ ಮೋದಿ ಸರ್ಕಾರಕ್ಕೆ ಕೂಡ ಅದು ಬೇಕಾಗಿಲ್ಲ, ಏನು ವೈಭವೀಕರಿಸುವ ಒಂದು ಯೋಜನೆ ಆಗ್ತಿಲ್ಲ. ಆದರೆ ಇಂಟರ್ನ್ಯಾಷನಲ್ ಮೀಡಿಯಾಗಳು ಭಾರತದ ಒಂದು ಆರ್ಥಿಕ ಸ್ಥಿತಿಗನ್ನಾಗಿರಲಿ, ಅಭಿವೃದ್ಧಿಯನ್ನಾಗಿ ತುಂಬ ರೀತಿಯಲ್ಲಿ ಹೊಗಳ್ತಾ ಇವೆ. ಅದು ನಮಗೆ ಭಾಳ ಒಂದು ಮನಸ್ಸಿನಲ್ಲಿ ಖುಷಿಯಾಗ್ತಿದೆ. ಒಂದೇ ದಿನಗಳಲ್ಲಿ ಕೂಡ ಮೋದಿಯವರ ಒಂದು ಕನಸಿದೆ, ಇನ್ನೂ 5 ವರ್ಷದಲ್ಲಿ ಜಗತ್ತಿನ 3ನೇ ಆರ್ಥಿಕ ಒಂದು ಸ್ಥಾನವನ್ನು ಭಾರತವನ್ನು ನಿಲ್ಲಿಸಬೇಕು ಅನ್ನೋ ಒಂದು ಅವರ ಒಂದು ಕಲ್ಪನೆ ಇದೆ. ಆ ಕಲ್ಪನೆಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಅದರ ಜೊತೆಗೆ ಮೋದಿ ಅಭಿಮಾನಿಗಳು, ಎಲ್ಲ ಪಕ್ಷದಲ್ಲಿ ಕೂಡ ಮೋದಿ ಅಭಿಮಾನಿಗಳಿದ್ದಾರೆ. ಆ ಅಭಿಮಾನಿಗಳು ಕೂಡ ಅವರನ್ನು ಸಮರ್ಥವಾಗಿ ಬೆಂಬಲಿಸುವಂಥ ಒಂದು ಮನಸ್ಸಿದೆ. ಯಾಕೆಂದರೆ ಬೆಳಿಗ್ಗೆ ಒಬ್ಬ ನನ್ನ ಕಾಂಗ್ರೆಸ್ ಕಾರ್ಯಕರ್ತರ ಹೀಗೆ ಕ್ಯಾಶುವಲ್ ಆಗಿ ಮಾತಾಡುವಾಗ ಹೇಳಿದೆ, ನಾನು ಕೇಳುವಾಗ ಅವರು ಹೇಳ್ತಾರೆ, ನಾನು ಕೂಡ ಮೋದಿ ಅಭಿಮಾನಿ, ನಮಗೆ ನೇರವಾಗಿ ಬಂದು ನಿಮ್ಮ ಜೊತೆ ಗೂಡಿಸಿಕೊಂಡು ನಾವು ನಿಮ್ಮ ಜೊತೆ ಒಳಗಿಸಿ ನಮಗೆ ಆಗ್ತಾ ಇಲ್ಲ. ಒಂದು ಯಾವುದು ದೇಶದ ಒಂದು ಇದು ಬರುವಾಗ ನಾವು ನಿಮ್ಮ ಜೊತೆ ಹಿಂದಿಂದ ಕೈ ಜೋಡಿಸ್ತೇವೆ ಅನ್ನೋ ಒಂದು ಮಾತು ಕೊಟ್ಟಿದೆ. ಅದಕ್ಕೆ ನಮಗೆ ವಿಶ್ವಾಸ ಇದೆ. ಏನಿದ್ದರೂ ಕೂಡ ನಾವು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 40,000 ಹೆಚ್ಚಿನ ಮತವನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ನಾವು ಮುಂಚೆ ನಿಂತು ಗೆಲ್ಲಿಸಿಕೊಡ್ತೇವೆ ಅವರನ್ನು. ಇಡೀ ಜಿಲ್ಲೆಯಲ್ಲಿ
ನಮ್ಮ ಒಂದು ಗುರಿ ಇದೆ, 3 ಲಕ್ಷ ಹೆಚ್ಚಿನ ಮತಗಳ ಅಂತರದಿಂದ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡ್ತೇವೆ ಒಂದು ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ನಾವು ಇದು ಏನು ಅದರ ಕಾರ್ಯಚಟುವಟಿಕೆ ನಾವೆಲ್ಲ ಕಾರ್ಯಕರ್ತರು ತೊಡಗಿಸ್ಕೊಳ್ತೇವೆ. ಧನ್ಯವಾದಗಳು. ಈಗ ಇನ್ನೊಂದಷ್ಟು ಮಂದಿ ಸೇರಿಕೊಂಡಿದ್ದಾರೆ. ಅವರ ಒಂದು ಆರಂಭಿಕ ಅಭಿಪ್ರಾಯಗಳನ್ನು ಕೂಡ ಪಡ್ಕೊಂಡು ಮತ್ತೆ ಚರ್ಚೆಯತ್ತ ಹೋಗ್ತಾನೆ ಅಂತ ಹೇಳ್ತಾ ನಮಸ್ತೆ. ನಮಸ್ತೆ ಸರ್, ಹೇಳಿ. ನಿಮ್ಮ ಹೆಸರು? ಕಬೀರ್ ಅಂತ. ಓಕೆ, ಚುನಾವಣೆ ಬಂದಿದೆ, ಏನು ಹೇಳ್ತೀರಿ ಅಂತ? ಈ ಸಲ ಚುನಾವಣೆ ಬಂದಿದೆ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಚುನಾವಣೆಯಲ್ಲಿ ನಮ್ಮ 100% ನಮ್ಮ ದೇಶದಲ್ಲಿ ಈ ಸಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ್ ಅವರು ಗೆಲ್ತಾರೆ ಅಂತ ನಂಬಿಕೆ ಕೂಡ ಇದೆ ನಮಗೆ. ಸೊ ಗೆಲ್ತಾರೆ ಅನ್ನೋದು 100% ಗೆಲ್ತಾರೆ. ಓಕೆ. ಓಕೆ, ಈಗ ಎಲ್ಲರೂ ಕೂಡ ಆರಂಭಿಕವಾಗಿ ಅವರವರ ಒಂದು ಮೊದಲ ಅನಿಸಿಕೆಯನ್ನು ಹಂಚಿಕೊಂಡಿರುವಂಥದ್ದು. ಈಗ ಕೇಳಬೇಕು, ಹಲವಾರು ವಿಚಾರಗಳು ಇಲ್ಲಿ ಉಲ್ಲೇಖ ಆಯಿತು. ಅಭಿವೃದ್ಧಿ ಆಗಲೇ ಇಲ್ಲ ಅನ್ನುವಂಥ ವಿಚಾರಗಳನ್ನು ಈ ಭಾಗದಿಂದ ಹೇಳಿದರೆ ಕನಿಷ್ಠ 10 ಯೋಜನೆಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಆದರೂ ಕೂಡ ಏನಾಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳು ಈ ಭಾಗದಿಂದ ಬಂತು. ಹಾಗಿದ್ರೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುವವರಿಗೆ ಏನಾಗಿಲ್ಲ ಅನ್ನುವಂಥದ್ದನ್ನು ಕೇಳಬೇಕು. ಯಾರಾದರೂ ಒಬ್ಬರು ನಮ್ಮ ಒಂದು ಅನಿಸಿಕೆಯನ್ನು ಒಟ್ಟು ವಿಚಾರಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥದ್ದನ್ನು ಕೇಳಿಕೊಳ್ತಾ ಇದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಖಂಡಿತವಾಗಿಯೂ ಅಭಿವೃದ್ಧಿ ಆಗಿಲ್ಲ. ಬರೀ ಒಂದು 6,000 ಕಿಸಾನ್ ಸಮ್ಮಾನ್ ಯೋಜನೆ ವರ್ಷಕ್ಕೆ ಕೊಟ್ಟರು. ಕಿಸಾನ್ ಸಮ್ಮಾನ್ ಯೋಜನೆ ಪಡೆಯೋರು ಯಾರು? ರೈತರು. ಎಲ್ರಿಗೂ ಸಿಗ್ತದಾ? ಕಾರ್ಮಿಕರಿಗೆ ಸಿಗ್ತದಾ? ಶ್ರಮಿಕ ಜೀವಿಗಳಿಗೆ ಸಿಗ್ತದಾ? ಕಾರ್ಮಿಕರಿಗೆ ಸಿಗ್ತದಾ? ಬಡವರಿಗೆ ಸಿಗ್ತದಾ? ಇಲ್ಲ. ಆಮೇಲೆ ಇನ್ನೊಂದು ವಿಮಾ ಯೋಜನೆ ಹೇಳಿದರು, ಅದು ಯಾರಿಗೆ ಸಿಗುವುದು? ದೊಡ್ಡ ದೊಡ್ಡ ಭೂಮಾಲೀಕರಿಗೆ ಜಾಸ್ತಿ ಜಾಗಿದ್ದಾಗೆ ಜಾಸ್ತಿ ಸಿಗ್ತದೆ, ಕಡಿಮೆ ಇದ್ದವರಿಗೆ ಕಡಿಮೆ ಸಿಗ್ತದೆ. ಅದು ಬಿಟ್ಟರೆ ಬೇರೆ ಶೈಕ್ಷಣಿಕವಾಗಿ ಅವರು ತೋರಿಸಲಿ. ಈಗ ನಾನು ವಿಷಯವನ್ನು ಶೈಕ್ಷಣಿಕವಾಗಿ ಸೌತ್ ಕೇಂದ್ರವನ್ನೇ ಮಾತ್ರ ತಗೊಳ್ಳೋ, ಆಲ್ ಓವರ್ ಇಂಡಿಯಾವನ್ನು ಬೇಡ, ಶೈಕ್ಷಣಿಕವಾಗಿ ತಗೊಳ್ಳಿ. ಅವರೊಂದು ಯಾವುದಾದ್ರೂ ಒಂದು ವಿದ್ಯಾಸಂಸ್ಥೆ, ಒಂದು ಹೆಸರಾಂತ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ. ಆಮೇಲೆ ರೈಲ್ವೆ ಯೋಜನೆಯನ್ನು ಹೇಳಿ. ಆಮೇಲೆ ಹಾಸ್ಪಿಟಲ್ನೇ ಹೇಳಿ ಸರ್, ಹಾಸ್ಪಿಟಲ್ನೇ ಹೇಳಿ. ಆಮೇಲೆ ವಿಮಾನ ನಿಲ್ದಾಣ ಹೇಳಿ. ಇವರು ಮಾಡಿದಂಥದ್ದು ವಿಮಾನ ನಿಲ್ದಾಣವನ್ನು ಮಾರುವುದು. ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಿ ಸ್ವತ್ತುಗಳನ್ನು ಅದಾನಿ ಅಂಬಾನಿಗಳಿಗೆ ಮಾರ್ತಾ ಇರೋದು ಒಂದು ಬಿಟ್ಟರೆ ಬೇರೆ ಯಾವ ಅಭಿವೃದ್ಧಿ ನಮಗೆ ಕಾಣ್ತಾ ಇಲ್ಲ. ಓಕೆ, ಅಭಿವೃದ್ಧಿ ಹೆಸರಿನಲ್ಲಿ ದೇಶವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಖಂಡಿತ ಇಲ್ಲ. ಇದೊಬ್ಬ ಜನಸಾಮಾನ್ಯನಿಗೆ ಕೇಳಿದರೂ ಕೂಡ ಇದಕ್ಕೆ ಖಂಡಿತ ಲಾಭವನ್ನು ಪಡ್ಕೊಂಡವರು ಪ್ರತಿಯೊಬ್ಬರು ಹೇಳ್ತಾರೆ. ಯಾಕಂದರೆ ನಾನು ಆಗಲೇ ಹೇಳಿರುವ ಹಾಗೆ ಈಗ ಭಾರತೀಯ ಜನೌಷಧಿ ಕೇಂದ್ರದ ಮುಖಾಂತರ ಪ್ರತಿಯೊಬ್ಬರಿಗೂ ಅದರಲ್ಲಿ ಯಾವುದೇ ಧರ್ಮ ಜಾತಿ ಭೇದ ಯಾವುದು ಅಥವಾ ಅವನ ಏನು RTC ಇನ್ನೊಂದು ಯಾವುದೂ ಕೇಳ್ತಾ ಇಲ್ಲ, ಪ್ರತಿಯೊಬ್ಬನಿಗೂ ಕೊಡ್ತಾರೆ. ಸುಕನ್ಯಾ ಸಮೃದ್ಧಿಯಲ್ಲಿಯೂ ಹಾಗೆಯೇ ಅದು ಪ್ರತಿಯೊಬ್ಬರಿಗೂ ಸಿಗುವಂಥ ಯೋಜನೆ, ಪ್ರತಿಯೊಬ್ಬರು ಪಡ್ಕೊಂಡಿದ್ದಾರೆ ಸಹ. ಇದು ಈಗ ಜಲ್ ಜೀವನ್ ಮಿಷನ್ ಮುಖಾಂತರ ಪ್ರತಿ ಮನೆಗಳಿಗೆ ನೀರು ಕೊಡುವಂಥದ್ದು, ಇದು ಪ್ರತಿಯೊಬ್ಬರಿಗೆ ಪ್ರತಿ ಮನೆಗೆ ತಲುಪುವಂಥ ಯೋಜನೆ. ಇಂಥ ಸಾವಿರಾರು ಯೋಜನೆಗಳನ್ನು ನಾವು ಒಂದು ದಿವಸ ಹೇಳಿದರೂ ಮುಗಿಲಿಕ್ಕಿಲ್ಲ, ಅಷ್ಟು ಯೋಜನೆಗಳನ್ನು ನಾವು ಪಡ್ಕೊಂಡಿದ್ದೇವೆ. ಕಿಸಾನ್ ಸಮ್ಮಾನಲ್ಲಿ ಈಗ ಅವರೇನೋ 6,000 ಸಿಗೋದು ಅಂತ ಹೇಳಿದರು. ಈಗ 6,000 ಸಿಗೋದಾದರೂ ಈಗ ಮೊದಲು BJP ಸರ್ಕಾರ ಇರುವಾಗ ರಾಜ್ಯ ಸರ್ಕಾರದಿಂದ 4,000 ಸಿಗ್ತಾಯಿತ್ತು, ಕೇಂದ್ರ ಸರ್ಕಾರದಿಂದ 6,000 ಸಿಗ್ತಾಯಿತ್ತು. ಇದು ಯಾರಿಗೆ ಅಂತಂದರೆ 94C ಮಾಡಿದವನಿಗೂ ಕೂಡ ಕಿಸಾನ್ ಸಮ್ಮಾನಲ್ಲಿ ಇವತ್ತು ಹಣವನ್ನು ಪಡ್ಕೊಂಡಿದ್ದಾರೆ. ಫಸಲ್ ಬಿಮಾ ಎಲ್ಲರೂ ಕೃಷಿಕರ ಪಡ್ಕೊಂಡಿದ್ದಾರೆ. ನೀವು ಈ ಎಲ್ರಿಗೂ ಸಿಗುವಂತ ಈಗ ಉಜ್ವಲ್ ಗ್ಯಾಸ್ ಅಲ್ಲ, ಈಗ ಯಾರು ಇವರು ಮಾತಾಡಿದಾರ, ಉಜ್ವಲ್ ಗ್ಯಾಸ್ ಮುಖಾಂತರ ಪ್ರತಿ ಮನೆಗಳಿಗೆ ಉಜ್ವಲ್ ಗ್ಯಾಸ್ ಬಡವರಿಗೆ ಸಿಕ್ಕಿದೆ. ಇನ್ನು ಈ ರಸಗೊಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ಸಿಡಿ ಸಿಗುವಂಥದ್ದು ಅನೇಕ ಪ್ರತಿಯೊಬ್ಬರು ಆಯುಷ್ಮಾನ್ ಪಡ್ಕೊಳ್ಳಿಲ್ವಾ? ಪ್ರತಿಯೊಬ್ಬರು ಆಯುಷ್ಮಾನ್ ಪಡ್ಕೊಂಡಿದ್ದಾರೆ. ಅಥವಾ ಈ ರೈಲ್ವೆ ಇರ್ಬೋದು, ಈ ರಸ್ತೆ ಇರ್ಬೋದು, ಈಗ ನಮ್ಮ ಕಣ್ಮುಂದೆ ಕಾಣುವಂಥದ್ದು ಮಾನಿ ಮೈಸೂರು ರಸ್ತೆ ಇರ್ಬೋದು, ಇದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇದು ನಮ್ಮ ದೇಶದ ಪ್ರಧಾನಿ ಅಥವಾ ನಮ್ಮ MP ಅವರು ಮಾಡಿದ ಅಭಿವೃದ್ಧಿ ಅಲ್ವಾ? ಅಂದರೆ MP ಅವರು ಖಾಲಿ ನಮ್ಮ MLA ಅಥವಾ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ನಾಗೆ ನಮ್ಮ ಪ್ರತಿ ಏರಿಯಾದ ರಸ್ತೆಗಳನ್ನು ಮಾಡಲಿಕ್ಕೆ ಬರುವವರು ಅವರಲ್ಲ. ಅವರೇನಿದ್ರು ದೇಶದ ನ್ಯಾಷನಲ್ ಹೈವೇ ಇರ್ಬೋದು ಅಥವಾ ಏನು ರೈಲ್ವೆ ಇರ್ಬೋದು, ರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು, ಇಂಥದ್ದಕ್ಕೆ ಅನುದಾನಗಳು ಜಾಸ್ತಿ ಬರುವಂಥದ್ದು. ಆ ರೀತಿಯಾದಂಥ ಇದು ಕೆಲಸ ಅಭಿವೃದ್ಧಿ ನಮ್ಮ ಸಾಮಾನ್ಯರಿಗೆ ಕಾಣದೇ ಇದ್ದರೂ ಸಹ ಪರ್ಸನಲ್ ಯೋಜನೆಗಳನ್ನು 10ಕ್ಕೂ ಮಿಕ್ಕಿ, ಕನಿಷ್ಠ ಹೇಳಿದ್ದು ನಾನು ಗರಿಷ್ಠ ಅದಕ್ಕಿಂತ ಹೆಚ್ಚು ಪ್ರತಿಯೊಬ್ಬ ಕೂಡ ಪಡ್ಕೊಂಡಿದ್ದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಓಕೆ, ಧನ್ಯವಾದಗಳು. ಎಸ್ ಸರ್, ಒಂದು ನಿಮಿಷ. ಆಗ ನಮ್ಮ ಸಹೋದರರು ಹೇಳಿದ್ರು ಏನಂದರೆ 2 ಪಂಚಾಯತಿಯಲ್ಲಿ 1 VA, 2 ಪಂಚಾಯತಿಯಲ್ಲಿ 1 PDO ಅವರಿದ್ದಾರೆ ಅಂತ, ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದ್ದಾರೆ. ಸರ್ 10 ವರ್ಷಕ್ಕೆ ಮೊದಲು ಸನ್ಮಾನ್ಯ ಮೋದಿಯವರು
2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದರು. ಅದೇ ರೀತಿ ಅವರು ಹೇಳಿದ ಮಾತನ್ನು ಪಾಲಿಸಿಕೊಂಡು ಬಂದಿದ್ದರೆ ಈಗ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಇದ್ದಿದ್ದರೆ ಈಗ ಒಂದೊಂದು ಪಂಚಾಯತಿಯಲ್ಲಿ ಒಂದು ಪೀಡ್ಯ ಬರುವಂಥ ಒಂದು ಸಮಸ್ಯೆ ಇರ್ತಾ ಇರಲಿಲ್ಲ. ಈಗ ಉದ್ಯೋಗ ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟು ಅಧಿಕಾರ ಮಾಡಿರೋದು 2 ಅವಧಿ 10 ವರ್ಷದಲ್ಲಿ ಅವರು ಎಷ್ಟು ಕೊಟ್ಟಿದ್ದಾರೆ, ಈ ಕೊಟ್ಟಿದ್ದರೆ ಈ ಸಮಸ್ಯೆ ಇರ್ತಾ ಇರಲಿಲ್ಲ. ಸರ್ ಈಗ ಕೇಂದ್ರದಲ್ಲಿ 10 ವರ್ಷದಿಂದ ಮೋದಿ ಸರ್ಕಾರ ಇದೆ. ಈಗ ಅಭಿವೃದ್ಧಿ ಅಂತ ಹೇಳ್ತಾರೆ. ಇದು ಏನು ಅಭಿವೃದ್ಧಿ ಆಗಿದೆ? ಎಷ್ಟು ನಮ್ಮ ರಾಷ್ಟ್ರೀಕೃತವಾದಂಥ ನಮ್ಮ ಸ್ವತ್ತನ್ನು ಮಾರಿದ್ದಾರೆ, ಎಷ್ಟು ಕೋಟಿ ರೂಪಾಯಿಗೆ ಅದನ್ನು ಮಾರಿ ಅದನ್ನು ನಮ್ಮ ರಸ್ತೆಗೆ ಅದಕ್ಕೆ ಇದಕ್ಕೆ ವ್ಯಯ ಮಾಡಿದ್ದಾರೆ. ಈಗ ಭಾರತ ದೇಶದಲ್ಲಿ 60 ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ 54 ಲಕ್ಷ ಕೋಟಿ ಭಾರತದ ಸಾಲ ಇತ್ತು. ಈಗ ಭಾರತದ ಸಾಲ 150 ಕೋಟಿಗಿಂತ ಜಾಸ್ತಿ ಆಗಿದೆ. 155 ಲಕ್ಷ ಕೋಟಿ, ಸಾರಿ 155 ಲಕ್ಷ ಕೋಟಿ. ಇಷ್ಟು ಕೋಟಿ ರೂಪಾಯಿ ಇವರು ಸಾಲ ಮಾಡಿದ್ದಾರೆ. ಕಾಂಗ್ರೆಸ್ 1 ವರ್ಷಕ್ಕೆ 60 ವರ್ಷದಲ್ಲಿ 1 ವರ್ಷಕ್ಕೆ 1 ಲಕ್ಷ ಕೋಟಿಯಷ್ಟು ಸಾಲ ಮಾಡಿರ್ಬೋದು. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿ ಎಲ್ಲ ಬ್ರಿಟಿಷರ ಆಡಳಿತದಿಂದ ಎಲ್ಲ ಈ ದೇಶದಿಂದ ಕಿತ್ತುಕೊಂಡು ಹೋದ ಮೇಲೆ ಈ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಇರಲಿಲ್ಲ. ಅಲ್ಲಿಂದ ಶೂನ್ಯದಿಂದ ಬಂದು ಅವರು ಮಾಡಿದಂಥ ಸಾಲ 54 ಲಕ್ಷ ಕೋಟಿ. ಇವರು ಮಾಡಿದಂಥ ಸಾಲ 10 ವರ್ಷದಲ್ಲಿ 150, ಅದರ 3 ಪಟ್ಟು ಸಾಲ ಮಾಡಿ ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಅದು ಮಾಡಿದ್ದೇನೆ. ಅವತ್ತು ನಿಮ್ಮ ಕ್ರೂಡ್ ಆಯಿಲಿಗೆ ಒಂದು ಬ್ಯಾರಲ್ಗೆ $108 ಇತ್ತು. ಭಾರತದಿಂದ ಯಾವುದೇ ಜನ ವಲಸೆ ಹೋಗದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ತೆಗೆಯುವಾಗ ಆವತ್ತು 10 ವರ್ಷದ ಮೊದಲು $108 ಇಂದ $140 ಒಂದು ಬ್ಯಾರಲ್ಗೆ ಹೋಯಿತು. ಈಗ $74 ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಬರ್ತದೆ. ಅವತ್ತಿದ್ದದ್ದು ಡೀಸೆಲಿಗೆ 50 ರೂಪಾಯಿ, ಇವತ್ತು 85, 90 ರೂಪಾಯಿ, $100ವರೆಗೂ ದಾಟಿತು. ಪೆಟ್ರೋಲ್ ಇದು 103ವರೆಗೂ ದಾಟಿತು. ಎಂಥದ್ದು ಅಭಿವೃದ್ಧಿ ಮಾಡಿದ್ದಾರೆ? ಅವತ್ತು ಗ್ಯಾಸ್ಗೆ ಅವತ್ತು ಬೇಕಾದಷ್ಟು ಸಂಪರ್ಕ ಇರಲಿಲ್ಲ, ಸಾಧನ ಇರಲಿಲ್ಲ, ಗ್ಯಾಸ್ ತರುವಂಥ ಯಾವುದೇ ಸಾಧನ ಇರಲಿಲ್ಲ. ಆದರೂ ಕೂಡ 400-450 ರೂಪಾಯಿ ಒಳಗಡೆ ಗ್ಯಾಸ್ ಸಿಗ್ತಾ ಇತ್ತು. ಈಗ 1100 ರೂಪಾಯಿ, 150 ರೂಪಾಯಿವರೆಗೂ ಗ್ಯಾಸ್ ಕೊಟ್ಟು ನಾವು ತೆಗೆದು ಈಗ ಸ್ವಲ್ಪ ಮಣ್ಣಿಂದ 100 ರೂಪಾಯಿ ಕಮ್ಮಿ ಮಾಡಿದ್ರು. ಇದು ಎಂಥದ್ದು ಅಭಿವೃದ್ಧಿ ಮಾಡಿದ್ವು? ಪಾಪದವರು ಹೇಗೆ ಬದುಕುವುದು ಹೇಗೆ? ಈ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಆಡಳಿತ ಮಾಡಬೇಕಾದ್ರೆ ಸಾಮಾನ್ಯ ಜನ, ಪಾಪದ ಬಡವ ಅವ ಬದುಕಿದರೆ ಮಾತ್ರ ಈ ದೇಶದ ಅಭಿವೃದ್ಧಿ ಆಗ್ತದೆ. ಅದು ಬಿಟ್ಟು ದೊಡ್ಡವನೇ ಬದುಕುದು, ಅವನಿಗೆ ಇಲ್ಲದಿದ್ದರೂ ತೊಂದರೆ ಇಲ್ಲ. ಅವನಿಗೆ ಬೇಕಾದಷ್ಟು ಅವನಿಗೆ ಸಾಲ ಕೊಡುವ ಅಂಗಡಿ ಇದೆ. ಒಬ್ಬ ದೊಡ್ಡ ಶ್ರೀಮಂತನಿಗೆ ಅಂಗಡಿಗೆ ಹೋದರೆ 10,000 ರೂಪಾಯಿ ಸಾಮಾನು ಬೇಕು ಅಂತ ಚೀಟಿ ಕೊಟ್ಟರು ಅವತ್ತು ತಂದು ಕೊಡ್ತಾನೆ. ಇವನಲ್ಲಿ ದುಡ್ಡು ಉಂಟು, ಇವತ್ತಲ್ಲ ನಾಳೆ ಕೊಡ್ತಾನೆ ಅಂತ. ಪಾಪದವ ದುಡ್ಡಿದ್ರೂ ಕೂಡ ಅದನ್ನು ಲೆಕ್ಕ ಮಾಡಿ ಕೊಡುವವರೆಗೂ ಕೊಡ್ತಾನೆ. ಅವ ಬದುಕುವುದು ಹೇಗೆ? ಈ ಸಾಮಾನ್ಯ ಜನ ಬದುಕುವಂಥದ್ದೇ ಈ ದೇಶದ ಅಭಿವೃದ್ಧಿ. ಪಾಪದ ಜನ ಬಡವ ಬದುಕುವುದೇ ಈ ದೇಶದ ಅಭಿವೃದ್ಧಿ. ಅದೇ ರೀತಿ ನೋಡಿ, ಮಣಿಪುರದಲ್ಲಿ ಗಲಾಟೆ ಆಯಿತು, ಅಲ್ಲಿಗೆ ಹೋಗಲೇ ಇಲ್ಲ 2 ಜನ. ಹೌದಾ? ಈ ರೀತಿ ಆಗಿದೆ ಕಾರಣ ನಮ್ಮ ಇದರ ಮಟ್ಟಿಗೆ ಕಾಂಗ್ರೆಸ್ಸೇ ಉತ್ತಮವಾದಂಥ ಆಡಳಿತ, ಕಾಂಗ್ರೆಸ್ಸೇ ಬೇಕು ಅಂತೇಳಿ ನಾವು ಗೆದ್ದು ಬರ್ತದೆ. ಅದೇ ಬರಲೇಬೇಕು, ಅದು ನಮ್ಮ ಛಲ. ಓಕೆ, 2 ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ಒಂದು, ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಾಗೆ ಕೊಟ್ಟಿದ್ದ ಭರವಸೆ, ಮತ್ತು ಈಗ ಸಾಲವನ್ನು ಮಾಡಿದ್ದಾರೆ, ಸಾಲ ಜಾಸ್ತಿ ಆಗಿದೆ. ವಿಧಾನಸೌಧದ ಅಂಗಣದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದವರಿಗೆ ನಾವು ಯಾವುದೇ ರೀತಿಯ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು 70 ವರ್ಷಕ್ಕೆ ಹಿಂದೆ ಹೋದರೆ ಆಗ ಒಬ್ಬ ಕೂಲಿ ಕಾರ್ಮಿಕನ ಕೆಲಸ, ಅವನ ಸಂಬಳ 50 ರೂಪಾಯಿ ಇದ್ದದ್ದು ಈಗ 650 ರೂಪಾಯಿಗೆ ಹೋಗಿದೆ. ಒಬ್ಬ ಅಡಿಕೆ ಕೀಳುವವನಿಗೆ 2,500 ರೂಪಾಯಿ ಸಂಬಳ ಕೊಡ್ತಾ ಇದೆ. ನಾವು ಅವತ್ತಿನದ್ದು ಇವತ್ತನ್ನು ಯೋಚನೆ ಮಾಡಿದರೆ ಅಡಿಕೆ ದರ ಇವತ್ತು 500 ರೂಪಾಯಿ ಆಗಿದೆ. ಅದನ್ನು ಯಾರು ಹೇಳ್ತಾರೆ? ವಿದ್ಯಾಕ್ಷೇತ್ರ ಸಾಮಾಜಿಕವಾಗಿ ಎಲ್ಲ ಹಿಂದುಳಿದಿದೆ. 1 ಕ್ವಾರ್ಟರ್ಗೆ 90 ರೂಪಾಯಿ ಇತ್ತು, ಇವಾಗ ಅದನ್ನು 150-300 ರೂಪಾಯಿ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿದೆ. ಈಗ ಉದ್ಯೋಗ ಅಭಿವೃದ್ಧಿ ಅವರು ಹೇಳ್ತಾ ಇದ್ದಾರೆ, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ನಿಮ್ಮ ವಾಹಿನಿಯ ಮುಖೇನ ಇಲ್ಲಿ ಇಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ. ನೀವು ಒಂದು ರಿಯಾಲಿಟಿ ಚೆಕ್ ಮಾಡಿ ಏನಾಗ್ತಿದೆ ಅಂತ ಹೇಳಿದರೆ, ಇಲ್ಲಿ ಬಂದು 15 ಲಕ್ಷ ಕಾರ್ನಲ್ಲಿ ಬಂದು ಕೂಡ ಇಲ್ಲಿ BPL ಕಾರ್ಡ್ ಬಂದು ಹಾಕಿಕೊಂಡು ಹೋಗ್ತಾ ಇದ್ದೇನೆ. ಈ ವ್ಯವಸ್ಥೆಯಲ್ಲಿ ಇಲ್ಲಿ ಇರುವಾಗ ಅದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಅದನ್ನೇ ನಿರೀಕ್ಷೆ ಮಾಡಬೇಕಷ್ಟೇ, ನಾವು ಬೇರೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹೇಳುವುದಾದರೆ ಪ್ರತಿಯೊಂದು, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನಾನು ಪಂಚ ಸದಸ್ಯನಾಗಿ ಒಂದು 15 ಫೈನಾನ್ಸ್ 14 ಫೈನಾನ್ಸಲ್ಲಿ ನಮಗೆ ಒಂದು ಪಂಚಾಯತಿಗೆ ಅನುದಾನ ಬರ್ತಾ ಇತ್ತು. ನಾವು ಏನಿದ್ರೂ ಕೂಡ ಅದನ್ನೊಂದು ಪರ್ಸೆಂಟೇಜ್ ಪ್ರಕಾರ ಅದನ್ನು ಡಿವೈಡ್ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಇಡಬೇಕಾಗಿತ್ತು. ಈಗಿನ ಪ್ರಕಾರ ನಾವೇನಿದ್ರೂ ಒಂದು 40% ನೀರಾವರಿಗೆ ಇಡಬೇಕಾಗಿತ್ತು. ಮತ್ತು ನಮಗೆ ಅನುದಾನದಲ್ಲಿ ಎಲ್ಲ ಅನುದಾನದ ಕಡಿತ ಆಗ್ತಿತ್ತು.
ಆದರೆ ಮೋದಿ ಸರ್ಕಾರದ ದಿಟ್ಟ ನಿರ್ಧಾರ ಯಾವುದು ಜಲಜೀವನ ಮನೆ ಮನೆಗೆ ಗಂಗೆ ಅನ್ನುವ ಒಂದು ನಿರ್ಧಾರ 2 ವರ್ಷದ ಮುಂಚೆ ಬಂತಲ್ಲ, ಆ ಒಂದು ನಿರ್ಧಾರದಿಂದ ನಮಗೆ 10 ಲಕ್ಷದಲ್ಲಿ 4 ಲಕ್ಷ ನೀರಾವರಿಗೆ ಇಡಬೇಕಾಗಿತ್ತು. ಆ ದುಡ್ಡನ್ನು ಈಗ ಇನ್ನೊಂದು ಮೂಲಸೌಕರ್ಯಕ್ಕೆ ಇಡುವಂತಹ ಒಂದು ಒಳ್ಳೆಯ ಯೋಜನೆಯನ್ನು ನಮಗೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಗೆ ಒಂದು ಇದು ಮನೆಗೆ ಗಂಗೆಯ ವ್ಯವಸ್ಥೆಯನ್ನು ಕೊಟ್ಟಿದೆ. ಆ ವ್ಯವಸ್ಥೆಯ ಮುಖೇನ ಪ್ರತಿಯೊಬ್ಬರ ಮನೆಯಲ್ಲಿ ಬಾಳಲ್ಲಿ ಒಂದು ಒಳ್ಳೆಯ ಬೆಳಕಾಗುವ ಯೋಜನೆ ಕೊಟ್ಟುವಾಗ ನಾವು ಪ್ರತಿಯೊಬ್ಬರನ್ನು ಈ ರೀತಿ ಅಳತೆ ಮಾಡಿ ನೋಡಲಿಕ್ಕೆ ಆಗೋದಿಲ್ಲ. ಈಗ ಈ ವಿರೋಧ ಪಕ್ಷದವರು ಅದರ ಬಗ್ಗೆ ಏನು ಬೇಕಾದರೂ ಚರ್ಚೆ ಮಾಡಲಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೇನೆ. ಇನ್ನೊಂದು ವಿಷಯ, ಇದು ಯಾಕೆ ಚರ್ಚೆ ಆಗ್ತಿದೆ ಅಂದರೆ 10 ವರ್ಷದಲ್ಲಿ ಒಂದು ಎಳ್ಳಷ್ಟು ಭ್ರಷ್ಟಾಚಾರದ ಒಂದು ಯಾವುದು ಇಲ್ಲ, ಯಾವುದು ಸರ್ಕಾರದ, ಅದಕ್ಕೋಸ್ಕರ ಇಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಾವು ಅದರ ಬಗ್ಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ತಲೆಕೆಡಿಸುವ ಅಗತ್ಯ ಇಲ್ಲ. ನಾವು ಎಲ್ಲ ಜನಗಳಿಗೂ ಕೂಡ ಅದರ ಬಗ್ಗೆ ಅರ್ಥ ಆಗ್ತಾ ಇದೆ, ಅರಿವು ಇದೆ. ಅದನ್ನು ಸುಮ್ಮನೆ ಸುಳ್ಳು ಸುದ್ದಿಯ ಗಾಳಿ ಸುದ್ದಿ ಹಬ್ಬಿಸುವವರು ನಾವು ಅದರ ಬಗ್ಗೆ ತಲೆಕೊಡಿಸಲಿಕ್ಕೆ ಅವಶ್ಯಕತೆಯೇ ಇಲ್ಲ. ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಆರೋಪವನ್ನು ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರ. ಒಂದು ನಿಮಿಷ, ನಾನು ಇನ್ನು ಅದಕ್ಕಿಂತ ಮಿಕ್ಕಿ ಸರ್, ಇವತ್ತು 2 ವರ್ಷದ ಹಿಂದೆ ಬಂದಂಥ ಕೊರೋನಾ ಯಾರೂ ಮರೆಯಲಾಗದಂಥ 2 ವರ್ಷ. ಯಾರು ಉದ್ಯೋಗದಲ್ಲಿದ್ದರೂ ಅವರು ಉದ್ಯೋಗವನ್ನು ಬಿಟ್ಟು ಇವತ್ತು ಮನೆ ಕಡೆ ಬಂದು ಮನೆಯಲ್ಲೇ ಉದ್ಯೋಗ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆದ, ಅಥವಾ 3 ಹೊತ್ತಿಗೆ 3 ಹೊತ್ತು ತಿನ್ನಲಿಕ್ಕೆ ಕಷ್ಟಪಡುವಂಥ ಹೊರಗಡೆ ನಡೆಯದಂಥ ಪರಿಸ್ಥಿತಿ ಇದ್ದಂಥ 2 ವರ್ಷ. ಅದರಲ್ಲಿ ನಮ್ಮ ಪ್ರಧಾನಿ ನಾವು ಪ್ರಧಾನಿ ಅಥವಾ ಒಬ್ಬ ವ್ಯಕ್ತಿ ಅಂತ ಹೇಳೋದಕ್ಕೆ ನಾವು ಒಬ್ಬ ಶಕ್ತಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೇವೆ. ಯಾಕಂತಂದರೆ ಪ್ರತಿಯೊಬ್ಬ ಭಾರತೀಯನಿಗೆ ಅಥವಾ ಭಾರತೀಯಲ್ಲಿರುವ ಎಲ್ಲರಿಗೂ ಕೂಡ ಒಂದು ವ್ಯಾಕ್ಸಿನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು ಒಂದು ವ್ಯಾಕ್ಸಿನಿಗೆ 750 ಬೆಲೆ ಇರುವಂಥ ವ್ಯಾಕ್ಸಿನನ್ನು 2 ವ್ಯಾಕ್ಸಿನ್ ಪ್ರತಿಯೊಬ್ಬ ಭಾರತ ದೇಶದಲ್ಲಿರುವಂಥ ಪ್ರತಿಯೊಬ್ಬನಿಗೂ ಕೊಟ್ಟಿದ್ದಾರೆ. ಯಾವ ಜಾತಿ, ಯಾವ ಧರ್ಮ, ಯಾವ ಪಕ್ಷ ಏನು ಅಂತ ಕೇಳಲಿಲ್ಲ, ಯಾವ ವರ್ಗ ಅಂತ ಕೇಳಲಿಲ್ಲ. ಅವತ್ತು ಕೊಟ್ಟಿದ್ದ ಕಾರಣಕ್ಕೆ ನಾವು ಇವತ್ತು ಇಷ್ಟು ಆರೋಗ್ಯವಂತವಾಗಿ ಇವತ್ತು ಇದ್ದೇವೆ, ನಾವು ಉಸಿರಾಡ್ತಾ ಇದ್ದೇವೆ. ಇಂಥ ಪ್ರಧಾನಿಯನ್ನು ಪಡ್ಕೊಳ್ಳಿಕ್ಕೆ ನಾವು ಹೆಮ್ಮೆ. ಇವರು ಏನು ಕೊಟ್ಟಿಲ್ಲ ಅನ್ನೋದಕ್ಕೆ ಇಷ್ಟೇ ಸಾಕಲ್ಲ ಸರ್, ವ್ಯಾಕ್ಸಿನೇ ಸಾಕಲ್ಲ, ಅವ್ರು ಕೊಟ್ಟಿದ್ದಕ್ಕೆ ಬದುಕಿದ್ದೇವೆ. ಇನ್ನು ಮುದ್ರಾ ಯೋಜನೆಯ ಮುಖಾಂತರ ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಕೊರೋನಾ ಸಮಯದಲ್ಲಿ ಬಂದಂಥ ಆಟೋ ಚಾಲಕರು ಇರ್ಬೋದು ಅಥವಾ ಇವರು ಕಾರ್ಮಿಕರು ಇರ್ಬೋದು, ಇವರಿಗೆ ಅನೇಕ ಯೋಜನೆಗಳು ಮತ್ತು ಕಿಟ್ಟಿನ ಮುಖಾಂತರ ಇವತ್ತು ಪ್ರತಿ ಮನೆಗಳನ್ನು ರೀಚ್ ಆಗುವಂಥ ವ್ಯವಸ್ಥೆ ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ಅದು ದೂರಲಿಕ್ಕೆ ಅನೇಕ ವಿಷಯಗಳಿರ್ಬೋದು, ಅಥವಾ ಅದು ಏನೋ ಎಷ್ಟು ಕೆಲಸ ಈಗ ದೇವರನ್ನೇ ದೂರುವಂಥ ವ್ಯಕ್ತಿಗಳಿರ್ತಾರೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ. ಇಲ್ಲಿ ಮೊದಲು ನಳ್ಳನ್ನ ನಿಂತಾಗ 2,75,000 ಮತದ ಅಂತರಕ್ಕೆ ಲೀಡಿಗೆ ಏನು ಗೆದ್ರ, ಅದಕ್ಕಿಂತ ಹೆಚ್ಚು 1 ಲಕ್ಷ ಹೆಚ್ಚು ಲೀಡಲ್ಲಿ ಕ್ಯಾಪ್ಟನ್ ಗೆಲ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಅದು ಗೆದ್ದೇ ಗೆಲ್ತಾರೆ. ಮೋದಿಜಿಯವರಿಗೆ ನಾವೊಂದು ಕ್ಯಾಪ್ಟನ್ ಅನ್ನುವಂಥ ಶಕ್ತಿಯನ್ನು ಇಲ್ಲಿಂದ ಕಲಿಸಿಕೊಡ್ತೇವೆ. ಭಾರತವನ್ನು ಇನ್ನೊಂದು ಉತ್ತುಂಗಕ್ಕೆ ಏರಿಸಿ ಭಾರತ ವಿಶ್ವಗುರು ಆಗೋದರಲ್ಲಿ ನಮ್ಮೆಲ್ಲರ ಒಂದು ಹೆಜ್ಜೆ ಇರಲಿ ಅಂತ ಎಲ್ಲರೊಟ್ಟಿಗೆ ವಿನಂತಿಸ್ತಾ ವಂದನೆಗಳು. ಸರ್ ಹೇಳಿ ಏನು, ಈಗ ಉದ್ಯೋಗ ನರೇಗಾ ಯೋಜನೆಯನ್ನು ಮಾಡಿದವರು ಕಾಂಗ್ರೆಸ್ ಸರ್ಕಾರದವರು. ಪ್ರಸ್ತುತ ನಾವು 400 ರೂಪಾಯಿ, ಮುಂದೆ ಆಡಳಿತಕ್ಕೆ ಬಂದರೆ 400 ರೂಪಾಯಿ ನರೇಗಾ ಯೋಜನೆಯಲ್ಲಿ ದಿನಗೂಲಿಯನ್ನು ನಾವು ಕೊಡ್ತೇವೆ. ಅದೇ ಥರ ಅಗ್ನಿಪಥ, ಈಗಿರ್ತಕ್ಕಂಥ ಅಗ್ನಿಪಥವನ್ನು ತೆಗೆದು ಹೊಸ ಸೇವನಾ ವ್ಯವಸ್ಥೆಯನ್ನು ಮಾಡಿ ಆ ಒಂದು ಗ್ಯಾರಂಟಿಯನ್ನು ಕಾಂಗ್ರೆಸ್ ಗೌರ್ಮೆಂಟ್ ಕೊಡ್ತದೆ. ಮಹಾಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ನಾರಿಯರಿಗೂ, ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ BPL ನಾರಿಯರಿಗೂ ವರ್ಷಕ್ಕೆ 1 ಲಕ್ಷ ರೂಪಾಯಿ, ಈಗ 25,000ಕ್ಕಿಂತ ಮೇಲೆ ಕೊಡ್ತಾ ಇದ್ದಾರೆ ಸರ್ಕಾರ, ಕರ್ನಾಟಕ ಸರ್ಕಾರ. ಮುಂದೆ 1 ಲಕ್ಷ ರೂಪಾಯಿ. ಅದೇ ಹಾಗೆ ಥ್ರೂಔಟ್ ಇಂಡಿಯಾಕ್ಕೆ ರೈಲು ಯೋಜನೆ ನಾರಿಯರಿಗೆ, ಈ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದೇ ಥರ ಆಶಾ ಕಾರ್ಯಕರ್ತರನ್ನು ಹುಟ್ಟಾಕಿದ್ದು ಮನಮೋಹನ್ ಸಿಂಗ್ ಸರ್ಕಾರ. ಆಮೇಲೆ ಅಂಗನವಾಡಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇರತಕ್ಕಂಥ ಮಾಡಿದಂಥ ಯೋಜನೆ ಅದು. ಯಾವುದೇ ಯೋಜನೆಗಳಿದ್ದರೂ ಸರ್ ಅದು ಕಾಂಗ್ರೆಸ್ ಸರ್ಕಾರದ ಪ್ರಸ್ತುತ ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಶ್ರೀಮಾನ್ ಪದ್ಮರಾಜರವರು, ಅವರಾಗಿ ನಾವು 4 ಲಕ್ಷ 3 ಲಕ್ಷ ಅಂತ ಹೇಳ್ತಾ ಇಲ್ಲ, 1.25 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಗೆದ್ದು ಪ್ರಪ್ರಥಮವಾಗಿ ಲೋಕಸಭೆಯನ್ನು ನಮ್ಮ ಪದ್ಮರಾಜರು ಪ್ರವೇಶಿಸ್ತಾರೆ ಅಂತ ಹೇಳ್ತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಸರ್ ಅವರೀಗ ಕೊರೋನಾ ಸಮಯದಲ್ಲಿ ವ್ಯಾಕ್ಸಿನ್ ವಿಷಯ ಹೇಳಿದರು ಸರ್. ವ್ಯಾಕ್ಸಿನ್ 150 ರೂಪಾಯಿಯ ವ್ಯಾಕ್ಸಿನನ್ನು ಕೇಂದ್ರ ಸರ್ಕಾರ 650-700 ರೂಪಾಯಿಗೆ ದುಡ್ಡು ಕೊಟ್ಟು
ಪರ್ಚೇಸ್ ಮಾಡಿ ವ್ಯಾಕ್ಸಿನನ್ನು ಕೊಟ್ಟಿರುವಂಥದ್ದು. ಅದೇ ವಿಷಯದಲ್ಲಿ ಮೊನ್ನೆ ಕೂಡ ಈಗ ಟಿ ವಿಯಲ್ಲಿ ಭಯಂಕರ ಚರ್ಚೆ ಆಗ್ತಾ ಇದೆ. ಅವರು ಕೂಡ ಈಗ ಎಷ್ಟೋ ಲಕ್ಷ ಕೋಟಿ BJPಗೆ ಫಂಡನ್ನು ಕೊಟ್ಟಿದ್ದಾರೆ ಅಂತ, ಯಾರು ಈ ವ್ಯಾಕ್ಸಿನ್ ರೆಡಿ ಮಾಡಿದಂಥ ವ್ಯಕ್ತಿ. ಅಲ್ಲಿರಲಿ, ಈ ಕೊರೋನಾ ಸಂದರ್ಭದಲ್ಲಿ ಸರಿಯಾಗಿ ವೆಂಟಿಲೇಟರ್ ಇಲ್ಲದೆ ಎಷ್ಟೋ ಜನ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಜನ ಸತ್ತೋಗಿದ್ದಾರೆ. ಹೆಣವನ್ನು ಹೂತಾಕಲಿಕ್ಕೆ ಸಾಧ್ಯ ಇಲ್ಲದೆ ಕೆಲವು ಪುಣ್ಯ ಅಂತ ಹೇಳುವಂತಹ ನದಿಯಲ್ಲಿ ಕೂಡ ಹೆಣವನ್ನು ತೇಲಾಡ್ತಾ ಇತ್ತು. ಇದನ್ನೆಲ್ಲ ಇದು ಕೊರೋನಾ ಸಮಯದಲ್ಲಿ ಜನರನ್ನು ನೋಡುವಂಥ, ಆವಾಗ ಕೊರೋನಾ ಸಮಯದಲ್ಲಿ ಕೇಂದ್ರದಲ್ಲಿ ಕೂಡ BJP ಸರ್ಕಾರ ಇತ್ತು, ರಾಜ್ಯದಲ್ಲಿ ಕೂಡ BJP ಸರ್ಕಾರ ಇತ್ತು. ಎಲ್ಲಿ ಯಾವ ಹಾಸ್ಪಿಟ್ಲ್ ಹೋಗಿದ್ರು ಇದು ವೆಂಟಿಲೇಟರ್ ಇಲ್ಲ ಅಂತ ಹೇಳಿ ಜನರು ಜೀವ ಬಿಡ್ತಾಯಿದ್ರು. ಆಸ್ಪತ್ರೆ ಎಷ್ಟೋ ಹಾಸ್ಪಿಟ್ಲಲ್ಲಿ ಜೀವ ಬಿಡ್ತಾಯಿದ್ರು. ಆಗ ಕೊರೋನಾ ಇದರಲ್ಲಿ ಸಂದರ್ಭದಲ್ಲಿ ರಕ್ಷಣೆ ಮಾಡಿದ್ದು ಏನು ಅಂತ ಒಂದು ಎಲ್ಲಿ ಭ್ರಷ್ಟಾಚಾರ ಇಲ್ಲದೆ ನಮ್ಮ BJP ಸರ್ಕಾರ ಮಾಡಿದೆ ಅಂತ ಹೇಳ್ತಾರಲ್ಲ, ಇದೇ ನನ್ನ ಕೊಂತೂರಿನಲ್ಲಿ ನನ್ನ ಅಕ್ಕನ ಮಗಳು ಕಲ್ತು ಅವಳು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದು ಅವಳಿಗೆ ಡ್ರೆಸ್ಸು ಸಿಕ್ಕಿತು, ಕೋಡು ಸಿಕ್ಕಿತು. ಅವಳು ಅಲ್ಲಿ ಅಪಾಯಿಂಟ್ಮೆಂಟಿಗೆ ಹೋಗುವಾಗ ಅಲ್ಲಿ ದಿವ್ಯ ಆಗರಗಿಯದ BJPಯ ಎಲ್ಲ ಜನರು ಸೇರಿ 500 ಕೋಟಿ ಹೆಚ್ಚು ಕಮ್ಮಿ ಅವರು ಭ್ರಷ್ಟಾಚಾರ ಮಾಡಿ ಇವತ್ತು ಅವಳು ಜಾಬಿನಿಂದ ವಂಚಿತಲಾಗಿದ್ದಾಳೆ. ಇದು ಅವರು ಸಿಕ್ಕಿಬಿದ್ದು 10-17 ಜನರನ್ನು ಒಳಗಡೆ ಜೈಲಲ್ಲಿ ಹಾಕಿ ಈಗ ಅವಳಿಗೆ ಜಾಬ್ ಇಲ್ಲ. ಅವಳು ಡೆಲ್ಲಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಒಂದು ಹೆಣ್ಣು ಮಗಳನ್ನು ಕಳಿಸಿ ಅವಳೊಂದು ಭಾರತ ಸರ್ಕಾರದ ಒಂದು ದಿಟ್ಟ ಒಂದು ಅಧಿಕಾರಿ ಆಗಬೇಕು ಅಂತೇಳಿ ನಾವು ಬಯಸಿದ್ದೆವು. ಇವಳಿಗೆ ಆ ಚಾನ್ಸ್ ಸಿಕ್ಕಿಯೂ ಕೂಡ ಅದು ಹೋಯಿತು. ಅದೇ ರೀತಿ ಇವರು ಹೇಳ್ತಾರೆ ಬ್ರಜೇಶ್ ಚೌಟ ಅವರು ಇದರಲ್ಲಿ ನಮ್ಮ ಸೇನೆಯಲ್ಲಿದ್ದವರು ಅಂತೇಳಿ. ಅರ್ಧದಲ್ಲಿ ಅವರು ಯಾಕೆ ಬರಬೇಕು? ಕೀಳಾಗಿ ಮಾತಾಡೋದು ಭಾಳ ಕೆಟ್ಟ ವಿಚಾರ. ಇದು ನಾವು ಅದಕ್ಕೆ ಭಾಳ ವಿರೋಧಿಸ್ತೇವೆ. ನಿಮಗೆ ಇವರಿಗೆ ಗೊತ್ತಿರಬೇಕು, ಸೈನ್ಯದಲ್ಲಿ ನೀವು 5 ವರ್ಷ ಕೆಲಸ ಮಾಡ್ತೀರಾ, 10 ವರ್ಷ ಕೆಲಸ ಮಾಡ್ತೀರಾ, 20 ವರ್ಷ ಕೆಲಸ ಮಾಡ್ತೀರಾ, ಆಯ್ಕೆ ಇದೆ, ಅವರವರಿಗೆ ಬಾಂಡ್ ಇದೆ. ಅದಕ್ಕೆ ತಿಳಿಯದೆ ಏನು ಮಾತಾಡಬಾರ್ದು. ನಾವು ಯಾವ ವಿಷಯವನ್ನು ತಿಳಿದು ಮಾತಾಡಬೇಕು. ಇದು ಯಾಕಂದರೆ ನಿಮ್ಮ ನೇರ ಪ್ರಸಾರ ಎಲ್ಲರಿಗೂ ತಿಳಿತದೆ. ಸೈನ್ಯ ಅನ್ನೋದು ಏನು, ಸೈನಿಕ ಅನ್ನೋದು ಏನು, ಸೈನಿಕರನ್ನು ಕೀಳಾಗಿ ಮಾತಾಡೋದು ಇವರ ಬಹಳ ಒಂದು ಅಪ್ರಬುದ್ಧ ಮಾತು ಇದು. ಆಮೇಲೆ ಒಟ್ಟು ನಮಗೆ ನಮ್ಮ ಬ್ರಿಜೇಶ್ ಚೌಟರು, ನಾನು ಆಗಲೇ ಹೇಳಿದೆ, ಕಡಬ ವ್ಯಾಪ್ತಿಯಲ್ಲೇ ನಾವು 35,000 ಅಂತರದಿಂದ ಅವರನ್ನು ಗೆಲ್ಲಿಸ್ತೇವೆ ಅಂತ ಹೇಳಿ ನಾವು ಹೆಚ್ಚು ಈ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಏನಿದ್ದರೂ ಭಾರತವನ್ನು ವಿಶ್ವಗುರು ಮಾಡ್ತೇವೆ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನೋಡಿ, ಏನಂದರೆ ಬ್ರಿಜೇಶ್ ಚೌಟ ನಾವು ಇಲ್ಲಿಗೆ ಏನಂದರೆ ನಮ್ಮ ಅಭ್ಯರ್ಥಿಯಾಗಿ ನಿಂತಿರೋ ಅವರ ಪರವಾಗಿ ಮಾತಾಡೋದಲ್ಲ. ನಾವು ದೇಶದ ಸೈನಿಕ ಯಾರೇ ಆಗಲಿ, ಯಾವೇ ಜಾತಿ ಧರ್ಮದವಾಗಿ ಅವರ ಬಗ್ಗೆ ಭಾಳ ಒಂದು ಪ್ರಭುತ್ವದ ರೀತಿಯಲ್ಲಿ ಮಾತಾಡಬೇಕು. ಈ ರೀತಿ ಅವ ಅರ್ಧದಿಂದ ಓಡಿಕೊಂಡು ಬಂದ, ಅದಕ್ಕೊಂದು ವ್ಯವಸ್ಥೆ ಇದೆ. ಸೈನ್ಯಕ್ಕೆ ಸೇರೋದು ಏನು ನಾವು ಅಂಗಡಿಯಿಂದ ಜೀನ್ಸ್ ಅಂಗಡಿಯಿಂದ ಹೋಗಿ ಸಾಮಾನು ತರುವಂತೂ ಅಷ್ಟು ಸುಲಭದ ವಿಷಯ ಅಲ್ಲ. ಅದಕ್ಕೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಆಧಾರದಲ್ಲಿ ಆ ಸೈನ್ಯಕ್ಕೆ ಸೇರ್ಪಡೆ ಆಗುವ ಅವಕಾಶವನ್ನು ಸರ್ಕಾರಗಳ ಅಥವಾ ಅದಕ್ಕೆ ಆಗುವ ನೇಮಕಾತಿಗಳನ್ನು ಮಾಡ್ತದೆ. ಆ ವ್ಯವಸ್ಥೆಯಲ್ಲಿ ನೇಮಕಾತಿಯಲ್ಲಿ ಅವರು ಸೈನ್ಯಕ್ಕೆ ಹೋಗಿದ್ದಾರೆ, ಅವ್ರು 5 ವರ್ಷವ 10 ವರ್ಷವ 15 ವರ್ಷವ 20 ವರ್ಷವ ದುಡಿದಿದ್ದಾರೆ, ನಮಗೆ ಅದರದ್ದು ವಿಷಯ ಗೊತ್ತಿಲ್ಲ. ಅವ್ರು ಏನು ಸೇನೆಗೆ ಸೇರ್ಪಡೆ ಆಗುವಾಗ ಆ ಆಧಾರದಲ್ಲಿ ಬಂದಿದ್ದಾರೆ. ಅದರ ಬಗ್ಗೆ ಒಂಥರ ಕೀಳರಿಮೆಯಲ್ಲಿ ಮಾತಾಡೋದು, ಮನೆತನದವರು SI ಆದರೆ ಹೇಗೆ ಈ ರೀತಿ ಮಾತಾಡೋದು ಭಾಳ ನಮ್ಮದು ದುರದೃಷ್ಟಕರ. ಎಲ್ಲ ವ್ಯಕ್ತಿಗಳಿಗೆ ಇದರ ಬಗ್ಗೆ ಗೊತ್ತಿದೆ. ಸಮಾಜ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಸೈನ್ಯದ ಬಗ್ಗೆ ಗೌರವ ಇದೆ, ಸೈನಿಕನ ಬಗ್ಗೆ. ಯಾಕೆ ನಮ್ಮ ಗ್ರಾಮದಲ್ಲಿ 4-5 ಜನ ನಿವೃತ್ತರಾದ ಸೈನಿಕರಿದ್ದಾರೆ, ಯುವಕರಿದ್ದಾರೆ, ಸೈನಿಕರಿದ್ದಾರೆ. ಏನಂತ ಹೇಳಿದರೆ ನಮ್ಮ ಗ್ರಾಮದವರೇ NST ಕಮಾಂಡರ್ ಒಬ್ಬ ಇದ್ದಾನೆ ನಮ್ಮ ಗ್ರಾಮದವ. ಎಲ್ರಿಗೂ ಕೂಡ ಭದ್ರತೆ ಕೊಡ್ತಾ ಇದ್ದಾರೆ. ಅಂಥ ಸೇವೆ ಕೊಡುವವರಿಗೆ ನಾವು ಒಂಥರ ಮಾತಾಡಬಾರ್ದು ನನ್ನ ಒಂದು ಅಭಿಲಾಷೆ, ಮತ್ತು ಅವರ ಇಷ್ಟ. ಇನ್ನು ಮುಂದಿನ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತನಾಡಬೇಕು. ಈಗ ಆಗಿರುವಂಥದ್ದಾಗಿದೆ. ಈಗ ಮುಂದಕ್ಕೆ ಏನಾಗಬೇಕು, ಮುಂದಕ್ಕೆ ಗೆದ್ದು ಬರುವಂಥ ಅಭ್ಯರ್ಥಿ, ಪ್ರತಿ ಸಂದರ್ಭದಲ್ಲೂ ಈ ಮಾತನ್ನು ಉಲ್ಲೇಖ ಮಾಡ್ತೇವೆ. ಅಂದರೆ ಗೆದ್ದು ಬರುವವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತರಾಗಿರುವುದಿಲ್ಲ, ಯಾವುದೇ ಧರ್ಮಕ್ಕೆ ಸೀಮಿತರಾಗಿರುವುದಿಲ್ಲ, ಯಾವುದೇ ಜಾತಿಗೆ ಸೀಮಿತರಾಗಿರುವುದಿಲ್ಲ. ಜನಪ್ರತಿನಿಧಿ ಎಲ್ಲರ ಒಂದು ಊರಿನ ಒಂದು ಆ ಭಾಗದ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಕೆಲಸವನ್ನು ಮಾಡಬೇಕು. ಸೊ ಮುಂದಕ್ಕೆ ನಿಮ್ಮ ನಿರೀಕ್ಷೆಗಳೇನು, ಏನಾಗಬೇಕು ಈ ಭಾಗದಲ್ಲಿ, ಅಥವಾ ಯಾವ ರೀತಿ ಅಭಿವೃದ್ಧಿಯನ್ನು ನೀವು ಗೆದ್ದು ಬರುವಂಥ ಒಂದು ಅಭ್ಯರ್ಥಿಯಿಂದ ಬಯಸ್ತೀರಿ ಅಂತ? ಈಗ ಒಂದು ವಿಚಾರ ಮಾತಾಡೋಣ. ಈಗ ಆಗ ಆನಂದ್ ಸರ್ ಅವರು ಹೇಳಿದಾಗೆ ಸೌಜನ್ಯನ ವಿಚಾರದಲ್ಲಿ ಹೇಳುವಾಗ, ಅಂದರೆ ನಮ್ಮ ಮನೆ ಮಗಳ ಥರನೇ ಅದೇ ಥರ ನಮ್ಮ ಗ್ರಾಮದಲ್ಲಿ ಒಬ್ಬ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ. ಅದರ ಬಗ್ಗೆ ಯಾರೂ ತಲೆ ಆಡಿಸೋದಿಲ್ಲ. ಅಂದರೆ ಯಾವ ಪಕ್ಷದವರು ಅಂದರೆ ಮಾತಾಡೋದಿಲ್ಲ, BJP ಅವರಿಲ್ಲ, ಕಾಂಗ್ರೆಸ್ ಅವರಿಲ್ಲ, JDS ಅವರಿಲ್ಲ, ಯಾವ ಬಗ್ಗೆ ಮಾತಾಡೋದಿಲ್ಲ. ಅಂದರೆ ಅವನು ಮಿಸ್ಸಿಂಗ್ ಆಗಿದ್ದಾನೆ. ಒಂದು 6 ತಿಂಗಳು 7 ತಿಂಗಳು 8 ತಿಂಗಳು ಆಯ್ತೇನೋ 10 ತಿಂಗಳು ಆಯ್ತೇನೋ. ಆದರೆ ಅವನ ತಾಯಿ
ಇವತ್ತು ಕೂಡ ಕಣ್ಣೀರಾಗ್ತಾ ಉಂಟು. ನನ್ನ ಮಗು ಇಲ್ಲ ಅಂತ. ಅದೇ ರೀತಿ ಸೌಜನ್ಯ ಹತ್ಯೆಯಾಗಿದೆ. ಅದು ಹತ್ಯೆಯಾಗಿದೆ ಎಲ್ಲ ವಿಷಯ ಗೊತ್ತಾಗಿದೆ. ಈ ಹುಡುಗಂದು ವಿಷಯ ಗೊತ್ತೇ ಆಗಲಿಲ್ಲ. ಅದರ ಬಗ್ಗೆ ಕೂಡ ನಮಗೆ ತುಂಬ ಬೇಜಾರು ಉಂಟು ಸರ್. ಅಂದರೆ ಅದರ ಬಗ್ಗೆ ಯಾರು ಯಾವ ರಾಜಕಾರಣದಲ್ಲೂ ಬಂದರು, ಯಾವ MP ಬಂದರು, ಯಾವ MLA ಬಂದರೂ ಕೂಡ, ಯಾವ ನಮ್ಮ ಅಂದರೆ ತಳಮಟ್ಟದಲ್ಲಿ ಇದ್ದರೂ ಕೂಡ ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ. ಅಂದರೆ ಈಗ ನನ್ನ ಮನೆಯಲ್ಲಿ ಅಂದರೆ ಅವರ ಮನೆಯಲ್ಲಿ ಏನಾದರೂ ಆ ಥರ ಸಮಸ್ಯೆ ಆದರೆ ಅವ್ರು ಬಿಡ್ತಾರಾ? ಅಂದರೆ ಅಲ್ಲ ನಾನು ಹೇಳೋದು ಅಂದರೆ ಅದಕ್ಕೆ ನ್ಯಾಯ ಇಲ್ವಾ? ಅಂದರೆ ಒಬ್ಬ ಯಾರು ಅಂದರೆ ಪಾಪದವನು ಬಡಬತ್ತವನು ಇದ್ದಾನೆ, ಅವನಿಗೆ ಯಾರಿಲ್ಲ, ಇಂದು ಮುಂದೆ ಯಾರಿಲ್ಲ ಅಂತ ಹೇಳುವಾಗ ಅವ್ರಿಗೆ ಸಪೋರ್ಟ್ ಮಾಡೋರು ಯಾರಿಲ್ಲ ಸರ್. ಇದೊಂದು ನಮಗೆ ಬೇಸರ ಆಗುತ್ತೆ. ಈ ನಮ್ಮ ಗ್ರಾಮದಲ್ಲಿ ಸೌಜನ್ಯ ವಿಚಾರ ಅಂದರೆ ಹೋರಾಟ ನಡೀತಾ ಉಂಟು. ನ್ಯಾಯ ಸಿಗಬೇಕಂತ 10 ವರ್ಷ 12 ವರ್ಷ ಅವರು ಹೋರಾಟ ಮಾಡ್ತಾಯಿದ್ದಾರೆ. ನಮ್ಮ ಬೆಂಬಲ ಕೂಡ ಅದರಲ್ಲಿ ಉಂಟು. ನಾವು ಕೂಡ ಒಂದು ಆಗಬೇಕು. ಅಂದರೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ಬೋದು. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಒಂದು ಆಗಿದೆ. ಅದರ ಬಗ್ಗೆ ಯಾರೂ ಚಾಚು ಅಂತ ಹೇಳುವುದಿಲ್ಲ. ಇದರ ಬಗ್ಗೆ ಯಾರೂ ಹೇಳುವುದಿಲ್ಲ ಸರ್. ಇದೊಂದು ನಮಗೆ ನ್ಯಾಯ ಸಿಗಬೇಕು. ಅಂದರೆ ನ್ಯಾಯ ಅಂದರೆ ಅದರೊಟ್ಟಿಗೆ ಇದು ಆಗಬೇಕು. ಅಂದರೆ ಯಾರು ಅಭ್ಯರ್ಥಿ ಹೇಳೋದಕ್ಕೆ ಬರುವವರ ಬಳಿ ಇದನ್ನು ಪ್ರಸ್ತಾವ ಮಾಡ್ತೇವೆ ನಾವು. ಯಾರು ಅಭ್ಯರ್ಥಿ ಬಂದರೂ ಕೂಡ ನಾವು ಹೇಳೋದಿಷ್ಟೇ, ಅದೊಂದು ಅವ್ರು ಮಾಡಿಕೊಡಿ. ಅವರ ತಾಯಿಗೆ ಒಂದು ಕಣ್ಣೀರು ಒರೆಸಿ ಅಷ್ಟೇ ನಾವು ಕೇಳೋದು, ಬಾಕಿ ಅಂತ ಹೇಳೋದಿಲ್ಲ ನಾವು. ಈಗ ನೀವು ಕೇಳಿದಂಥ ಪ್ರಶ್ನೆ ಬರುವಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದರೆ, ಈ ದೇಶದ ಸಮಗ್ರತೆಯನ್ನು, ಐಕ್ಯತೆಯನ್ನು, ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹದ್ದು, ಎಲ್ಲಿಗೂ ಎತ್ತಿ ತೋರಿಸುವಂಥದ್ದು, ಅದನ್ನು ಈ ಕಾರ್ಯರೂಪಕ್ಕೆ ತರುವಂತಹ ಒಳ್ಳೆಯ ಅಭ್ಯರ್ಥಿ ಇಲ್ಲಿ ಆಯ್ಕೆ ಆಗಬೇಕು. ಯಾಕೆ ಅಂತ ಹೇಳಿದರೆ, ಈ ದೇಶದಲ್ಲಿ ಎಲ್ಲ ಜಾತಿಯವರನ್ನು, ಎಲ್ಲ ಧರ್ಮದವರನ್ನು, ಎಲ್ಲ ವರ್ಗದವರನ್ನು ಸಮಾನತೆಯಿಂದ ಕಾಪಾಡುವಂಥದ್ದು, ಎಲ್ಲ ನಿರ್ಗತಿಗರಿಗೆ ನ್ಯಾಯ ಸಿಗುವಂತಹ ಉತ್ತಮವಾದಂಥ ಸಮಾಜವನ್ನು ಬೆಳೆಸುವಂತಹ ಉತ್ತಮ ಅಭ್ಯರ್ಥಿಯಾಗಿ ಇಲ್ಲಿಗೆ ಗೆದ್ದು ಬರಬೇಕು. ಸಂವಿಧಾನಕ್ಕೆ ವಿರೋಧ ಬಂದರೆ ಯಾವ ಪಕ್ಷದಲ್ಲಿದ್ದರೂ ಕೂಡ ಆ ಪಕ್ಷಕ್ಕೆ ರಿಸೈನ್ ಕೊಟ್ಟು ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಪಕ್ಷಕ್ಕೆ ಅವರು ಬೆಂಬಲ ನೀಡಬೇಕು ಅಂತೇಳಿ ಹೇಳುವಂಥ ಅಭ್ಯರ್ಥಿ ಇಲ್ಲಿ ಆಯ್ಕೆ ಆಗಬೇಕು ಅಂತ ನಮ್ಮ ಅನಿಸಿಕೆ. ಇನ್ನು ಲೋಕಸಭೆಯಲ್ಲಿ ಬರುವಂಥ ಅಭ್ಯರ್ಥಿ ಮೊದಲನೇದಾಗಿ ಜಾತಿ ಧರ್ಮವನ್ನು ಬಿಟ್ಟು ಬರಬೇಕು. ಒಂದು ಅಭ್ಯರ್ಥಿ ಕಾಂಗ್ರೆಸ್ಸಿಂದ ಇಲ್ಲದ್ರೆ BJPಯಿಂದ ಆಯ್ಕೆ ಆದ ನಂತರ ಅವನು ಎಲ್ಲರ ಸಂಸದರಾಗ್ತಾರೆ. ಅವರು ಒಂದು ಧರ್ಮದ ಒಂದು ಪಾರ್ಟಿದ್ದಾಗೋದಿಲ್ಲ. ಎರಡನೇದಾಗಿ ರಾಜಕೀಯದಲ್ಲಿ ಇವಾಗ ರಾಜಕೀಯ ನಡೀತಾ ಇದೆ. ಇನ್ನೊಂದು 15 ದಿವಸದಲ್ಲಿ ಎಷ್ಟು ಯುವಕರ ಮೇಲೆ ಕೇಸ್ ಆಗ್ತಾಯಿದೆ ರಾಜಕೀಯದಲ್ಲಿ ಗೊತ್ತಿಲ್ಲ. ರಾಜಕೀಯದಲ್ಲಿ ಕೇಸಾದ ಯುವಕರು ಎಷ್ಟೋ ಜನ ಜೈಲಲ್ಲಿದ್ದಾರೆ. ಯಾರೇ ಬಂದರು ರಾಜ್ಯದಲ್ಲಿ ಯಾರ ಮೇಲೆ ಎಷ್ಟು ಯುವಕರ ಮೇಲೆ ಕೇಸ್ ಆಗಿದೆ, ಯಾವುದೇ ಜಾತಿಯವನಾಗಲಿ ಅವರನ್ನು ಫಸ್ಟಿಗೆ ರಿಲೀಸ್ ಮಾಡಿಸಬೇಕು. ಖಾಲಿ ನನ್ನ ಪಾರ್ಟಿ ಅಂತ ರಿಲೀಸ್ ಮಾಡಿಸೋದನ್ನು ಬಿಡಬೇಕು. ಮೂರನೇದಾಗಿ ಆವಾಗ ನಮ್ಮ ಮಿತ್ರ ಒಬ್ಬರು ಹೇಳಿದ್ರು 15 ಲಕ್ಷದ ಗಾಡಿಯಲ್ಲಿ ಬಂದು ಇಲ್ಲಿ BPL ಕಾರ್ಡಲ್ಲಿ ತೆಗೊಳ್ತಾರೆ ಅಂತೇಳಿ. ಸರ್, ತಾವೇ ಬ್ಯಾಂಕಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿ ಎಷ್ಟೋ ದೊಡ್ಡ ಮಲ್ಟಿಮಿಲಿಯನೇರ್ ಅವ್ರದ್ದು ಎಷ್ಟೋ ಲಕ್ಷ ಕೋಟಿಗಳು ಮಾಫ್ ಆಗ್ತಾ ಇದೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗಳು ಬಿಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡೋದಿಲ್ಲ. ಪಾಪದವನೊಂದು ಬಂದು ಇಲ್ಲಿ ಅಕ್ಕಿ ತೆಗುವಾಗ ನಮ್ಮೆಲ್ಲರಿಗೂ ಕಾಣ್ತಾ ಇದೆ. ಆದ ಕಾರಣ ಇಲ್ಲಿಯ ಬಡವರಿಗೆ, ಇಲ್ಲಿ ನೋಡಿ ಕೃಷಿಕರಿಗೆ ಎಲ್ರಿಗೂ 3 ಸೆನ್ಸಲ್ಲಿ 5 ಸೆನ್ಸಲ್ಲಿ ಇದ್ದವರಿಗೆ ಏನೂ ಸಿಗ್ತಾ ಇಲ್ಲ. ಅವರಿಗೆ ಸಾಲವನ್ನು ಕೊಡುವುದಿಲ್ಲ, ಬ್ಯಾಂಕವರು ಕೂಡ ಕೊಡುವುದಿಲ್ಲ. ಆದ ಕಾರಣ ಬಂದಂಥ ಸಂಸದರು ಬಡವರ ಬಗ್ಗೆ ಹೆಚ್ಚಾಗಿ ಕಾಳಜಿ ತಗೊಳ್ಳಿ ಅಂತೇಳಿ ನಮ್ಮ ಆಸೆ. ನಿನ್ನೆ ಒಂದು ಸೆಕೆಂಡ್ ಇಯರ್ PUCಯಲ್ಲಿ ವಿಜಯರಥರಾದ ಒಂದು ಅಭ್ಯರ್ಥಿ ಹೇಳಿದ, ನನ್ನ ಹತ್ರ ದುಡ್ಡಿಲ್ಲ, ನಾನು ತುಂಬ ಬಡವನಾಗಿದ್ದೇನೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು 2,000 ಸಿಕ್ಕಿದ ಕಾರಣ ನನಗೆ ಓದಲಿಕ್ಕೆ ಅನುಕೂಲವಾಯಿತು ಅಂತೇಳಿ. ಅದೇ ಥರ ಸರ್ಕಾರಗಳು ಬಡವರಿಗೆ ಕೂಡ ಸ್ವಲ್ಪ ಇವಾಗ ಸಿದ್ದರಾಮಯ್ಯ ಸರ್ ಕೊಡುವಂಥ ದುಡ್ಡುಗಳನ್ನು ಕೊಟ್ಟರೆ ಬಡವರಿಗೆ ಕೂಡ ಅನುಕೂಲ ಆಗ್ತದೆ. ಈ ಥರ ನಮ್ಮ ಸಂಸದರು ಮುಂದೆ ಆಲೋಚನೆ ಮಾಡಬೇಕು ಅಂತ ಹೇಳಿ ಅಷ್ಟೇ. ಈಗ ತಂಗಿ ಸೌಜನ್ಯನ ಬಗ್ಗೆ, ತಂಗಿ ಇದು ಸೌಜನ್ಯ ಏನು, ಅವಳು ಪ್ರತಿಯೊಬ್ಬ ಈಗ ಉದಾಹರಣೆಗೆ ನನ್ನ ಮನೆಯ ಹುಡುಗಿ, ನನ್ನ ತಂಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವಳ ಏನು ಹೋರಾಟ ಮಾಡಿದ್ದೇವೆ, ನಾವೇ ಮುಂದೆ ಬ್ಯಾನರ್ ಇಟ್ಕೊಂಡು ನಾವೇ ಹೋರಾಟ ಮಾಡಿದ್ದೇವೆ. ಯಾರು ಈ ಮಾತಾಡಿದವರು ಯಾರು ಅಲ್ಲಿಗೆ ಬಂದಿರಲಿಕ್ಕಿಲ್ಲ, ಆ ಹೋರಾಟಕ್ಕೆ ಯಾರು ಬಂದಿರಲಿಕ್ಕಿಲ್ಲ. ಯಾಕಂದರೆ ನಾವು ಮಾತಿನಲ್ಲಿ ಹೇಳೋದಕ್ಕಿಂತ ಅದನ್ನು ಕೃತಿ ರೂಪದಲ್ಲಿ ಅಥವಾ ನಾವು ಅದನ್ನು ನಡ್ಕೊಂಡು ತೋರಿಸಿದರೆ ಇನ್ನೂ ಉತ್ತಮ ಅನ್ನುವಂಥದ್ದು ನನ್ನ ಭಾವನೆ. ಅವಳು ಪಟ್ಟಂಥ ಕಷ್ಟ, ಸೌಜನ್ಯ ಪಟ್ಟಂಥ ಕಷ್ಟ ಏನಿದೆ, ಖಂಡಿತ ಅವಳನ್ನು ಅದಕ್ಕೆ ಇದು ನ್ಯಾಯಯುತವಾದಂಥ ಶಿಕ್ಷೆ ಆಗಲೇಬೇಕು. ಅದು ತನಿಖೆ ಆಗಲೇಬೇಕು. ತನಿಖೆಗೆ ಸಂಬಂಧಪಟ್ಟಾಗೆ ಯಾರೇ ಆಗಿರಲಿ, ಅದು ನಮ್ಮನೆಯವರೇ ಆಗಿರಲಿ, ಯಾರೇ ಆಗಿರಲಿ, ಯಾರು ಅಂತ ಆರೋಪಿ ಗೊತ್ತಾಗಲೇಬೇಕು, ಶಿಕ್ಷೆ ಆಗಲೇಬೇಕು. ಇದಕ್ಕೆ ನಾವು ಎಲ್ಲರೂ ಕೂಡ ಯಾರು BJPಯ ಕಾರ್ಯಕರ್ತರು ಯಾರಿದ್ದೇವೆ ನಾವೆಲ್ಲರೂ ಅದಕ್ಕೆ ಬದ್ಧ. ನಾವು ಹೋರಾಟಕ್ಕೆ ಹೋದವರೇ, ಏನು ಹಿಂದೆ ಕೂತವರಲ್ಲ. ಆ ನಡು ಬಿಸಿಲಿಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಆದಂಥ ಪ್ರತಿಭಟನೆ ಇರ್ಬೋದು, ಕಡಬದಲ್ಲಿ ಆದಂಥ ಪ್ರತಿಭಟನೆ ಇರ್ಬೋದು, ಇದೆಲ್ಲದರಲ್ಲೂ ನಾವು ಭಾಗವಹಿಸಿದವರೇ, ಧ್ವನಿ ಸೇರಿಸಿದವರೇ. ಹಾಗೆ ನಮ್ಮ ಊರಿನ ಒಬ್ಬ ಅಣ್ಣ ಯಾರೋ ಮಿಸ್ ಆಗಿದ್ದಾರೆ ಅಂತ ಹೇಳಿದರು. ಖಂಡಿತ ಅದು ಕೂಡ ತನಿಖೆ ಆಗಬೇಕು. ಅದರಲ್ಲೂ ನಮ್ಮ ಕಾರ್ಯಕರ್ತರು ಅವರ ಹಿಂದೆ ಹೋಗಿದ್ದಾರೆ. ಅದು ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಅದೆಲ್ಲವೂ
ಕೂಡ ಅದಕ್ಕೆ ನಮ್ಮ ಹೋರಾಟ ಖಂಡಿತ ಇದೆ. ಇವರೇನು ಈಗ ನಾವು ಮಹಿಳೆಯರೇ, ಈಗ ನಾನು ಒಬ್ಬ ಮಹಿಳೆ, ಇವರ ರಾಜ್ಯ ಸರ್ಕಾರದ 2000 ಯೋಜನೆ ಏನು ಶಕ್ತಿ ಯೋಜನೆ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಈಗ ನಾನು ಒಬ್ಬ ಮಹಿಳೆಯಾಗಿ ನಾನು ಅದನ್ನು ಪಡ್ಕೊಳ್ಬೇಕು ಅಲ್ವಾ. ಆದರೆ ನಾನು ಹೇಳುವಂಥದ್ದು, ನಾನು ಬಸ್ಸಲ್ಲಿ ಹೋಗೋದ್ರಿಂದ ಎಷ್ಟು ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗ್ಬೋದು. ಸಣ್ಣ ಮಗುವನ್ನು ಎತ್ತಿಕೊಂಡಂಥ ಬಂದಂಥ ತಾಯಿಗೆ ಕೂತ್ಕೊಳ್ಳಿಕ್ಕೆ ಸೀಟ್ ಇಲ್ಲದೆ ಇರ್ಬೋದು. ಹಿರಿಯರು ಪ್ರಾಯದವರು ಬಂದರೆ ಅವರಿಗೆ ಸೀಟ್ ಇಲ್ಲದಂಥ ಪರಿಸ್ಥಿತಿ ಇದು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇವರೇನು ಮನೆಗಳಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದ್ದಾರೆ. ಈ ಫ್ರೀಯಾಗಿ ಕರೆಂಟ್ ಕೊಟ್ಟು ಈಗ ಮೊನ್ನೆಯಿಂದ 2-3 ತಿಂಗಳ ಹಿಂದೆಯಿಂದ ನಾವೀಗ ಇದು ಬಿಲ್ ಜಾಸ್ತಿ ಕಟ್ತಾ ಇದ್ದೇವೆ. ಈಗ ಮೊನ್ನೆ ತಾನೇ ನನ್ನ 181 ರೂಪಾಯಿ ನನ್ನ ಮನೆಯಲ್ಲಿ ಬಿಲ್ಲು ಬಂತು. ಅದು ಬಿಡಿ, ಕಮರ್ಷಿಯಲ್ನವರಿಗೆ ಎಷ್ಟು ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಬಿಲ್ಲನ್ನು ಕಮರ್ಷಿಯಲ್ನವರಿಗೆ ಎಷ್ಟು ಜಾಸ್ತಿ ಮಾಡಿದ್ದಾರೆ. ಅದು ಬಿಡ, ಮೆಡಿಸಿನ್ನಲ್ಲಿ ಮೊನ್ನೆ ಕಳೆದ ವಾರ 123 ರೂಪಾಯಿಗೆ ತಗೊಂಡಂಥ ಮೆಡಿಸಿನ್ ಇವತ್ತು ಕೊಡಬೇಕಾದ್ರೆ 133 ರೂಪಾಯಿ, 10 ರೂಪಾಯಿ ಒಂದು ವಾರದಲ್ಲಿ ಜಂಪ್ ಆಗಿದೆ. ಯಾಕೆ? ಪ್ರತಿಯೊಂದು ಈಗ ಏನು ಜಾಗದ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಅದರ ಫೀಸ್ ಎಷ್ಟು ಜಾಸ್ತಿ ಆಗಿದೆ, ಲೋನಿಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಲೋನಿಗೆ ಎಷ್ಟು ಅದರ ಫೀಸ್ ಜಾಸ್ತಿ ಆಗಿದೆ. ಇದು ಬಡ ಜನಸಾಮಾನ್ಯರಿಗೆ ಹೊಡೆತ ಬೀಳ್ತಾ ಇಲ್ವಾ? ಈ ನಮ್ಮ ಮಹಿಳೆಯರಿಗೆ ಈಗ ಮೋದಿಜಿಯವರು 33% ಪ್ರಥಮ ಬಾರಿಗೆ ಕೊಟ್ಟಿದ್ದಾರೆ. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಈ ರೀತಿಯಾಗಿ ಗಟ್ಟಿಯಾಗಿ ಕೆಲಸ ಮಾಡಲಿಕ್ಕೆ, ಒಂದು ಸಪೋರ್ಟ್ ಮಾಡಲಿಕ್ಕೆ ಮೋದಿಜಿಯವರು 33% ಕೊಟ್ಟಿದ್ದಾರೆ. ಇದಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ರಾಜ್ಯ ಸರ್ಕಾರವನ್ನು ಖಂಡಿತ ನಾವು ದೂರ್ತಾ ಇಲ್ಲ. ಅವರು ಕೊಡುವಂಥ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಎಲ್ಲವನ್ನು ನಾವು ಸ್ವಾಗತಿಸ್ತೇವೆ. ಆದರೆ ಇದರಿಂದ ಆಗುವಂಥ ದುಷ್ಪರಿಣಾಮಗಳು ಅಥವಾ ಏನು ಬೇರೆಯವರಿಗೆ ಅನಾನುಕೂಲ ಆಗ್ತಾ ಇದೆಯೋ ಅದನ್ನು ತಪ್ಪಿಸಲಿ. ಅಥವಾ ಯಾರೋ ನಮ್ಮ ಮೇಲೆ ತಲೆ ಮೇಲೆ ಸಾಲ ಹೊರಿಸಿ ಇವರು ಇನ್ನೊಬ್ಬರಿಗೆ ಫ್ರೀಯಾಗಿ ಕೊಡುವಂಥದ್ದು ಬೇಡ. ಒಂದಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಲಿ. ಆ ಉದ್ಯೋಗದ ಮುಖಾಂತರ ಅವರು ದುಡಿದು ಮಾಡುವಂಥ ಕೆಲಸ ಆಗಲಿ. ಸೋಮಾರಿತನ ಮಾಡುವಂಥದ್ದು ಯಾವುದೇ ಸರ್ಕಾರ ಬಂದರೂ ಇದನ್ನು ನಾವು ಖಂಡಿಸ್ತೇವೆ. ಮಹಿಳೆಯರಾಗಿದ್ದುಕೊಂಡು ಮಹಿಳೆಯರಿಗೆ ಕೊಟ್ಟಂಥ ಇದನ್ನೇ ನಾನು ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪ್ರಶ್ನೆ ಇದ್ದಿದ್ದು ಮುಂದೆ ಬರುವ MP ಯಾವ ರೀತಿ ಕಾರ್ಯವೈಖರಿ ಇರಬೇಕು ಅಂತ. ನಮ್ಮ ನಳಿನ್ ಕುಮಾರ್ ಕಟೀಲ್ MP ಇರುವಾಗ ರಾಷ್ಟ್ರದಲ್ಲೇ ನಂಬರ್ 1 MP ಆಗಿ ಅವರು ಗುರುತಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಬ್ರಿಜೇಶ್ ಪಟೇಲ್ರು ರಾಷ್ಟ್ರಕ್ಕೆ ಒಳ್ಳೆ ಉತ್ತಮ ಸಂಸದ ಅಂತ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಈಗ ಹೇಳ್ತಾರೆ ಎಲ್ಲರೂ ಸಮಾನರಾಗಿರಬೇಕು ಅಂತ. ನಾನು ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ, ಸಿದ್ದರಾಮಯ್ಯನವರು ಹೇಳ್ತಾರೆ ಹಿಂದೂಗಳ ಮತ ನಮಗೆ ಬೇಡ ಅಂತ. ಇಂಥ ಒಂದು ಅಸಂವಿಧಾನಿಕ ಪತ್ರಿಕೆಯಲ್ಲಿ ನಾನು ಓದಿದ್ದನ್ನು ಹೇಳುವುದು. ನಾನು ಹಿಂದೂಗಳ ಮತ ಬೇಡ ಅಂತ ಪತ್ರಿಕೆಯಲ್ಲಿ ಬಂದಿದೆ. ಇದು ಎಷ್ಟು ಸರಿ? ಇಂಥ ಒಬ್ಬ ಮುಖ್ಯಮಂತ್ರಿ ಆದವರು ಅವರು ಮೊದಲು ಅವರ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಇಳಿದು ಆ ಮಾತನ್ನು ಹೇಳಬೇಕು. ಅವರು ಆ ಸ್ಥಾನದಲ್ಲಿದ್ದು ಇಂಥ ಚುನಾವಣೆ ಸಂದರ್ಭದಲ್ಲಿ ಆ ಮಾತು ಹೇಳೋದನ್ನು ನಾನು ವಿರೋಧಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಉತ್ತಮವಾದ ಅಭ್ಯರ್ಥಿ ಬಂದು ಈಗಾಗಲೇ ಸಮಗ್ರ ಅಭಿವೃದ್ಧಿ ಆಗಿದೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಈ ದಕ್ಷಿಣ ಕನ್ನಡ ಜಿಲ್ಲೆ ಕಾಣಬೇಕು. ಬುದ್ಧಿವಂತರ ಒಂದು ಜಿಲ್ಲೆ ಅನ್ನೋ ಒಂದು ಹೆಗ್ಗಳಿಕೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಈ ಬುದ್ಧಿವಂತಿಕೆಯ ಜೊತೆಗೆ ಈ ದಕ್ಷಿಣ ಜಿಲ್ಲೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿ ಈಗಾಗಲೇ ನಮ್ಮ ಸಂಸದರು, ಇವರು ಹಿಂದಿನ ಸಂಸದರು ನಳಿನ್ ಕುಮಾರ್ ಕಟೀಲ್ ಪ್ರಸ್ತುತ ಇದ್ದಾರೆ. ಈಗಲೂ ಕೂಡ ಅವರು ದೇಶಕ್ಕೆ ನಂಬರ್ 1 ಆಗಿದ್ದರು. ಅವರ ಕೆಲಸ ಏನಿದೆ ಅವರನ್ನು ಮುಂದುವರಿಸಿಕೊಂಡು ಹೋಗಬೇಕು, ನಮ್ಮ ಅಭ್ಯರ್ಥಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ನಮ್ಮ ಅಭಿಲಾಷೆ ಇದೆ. ಮುಂದಿನ ದಿನಗಳಲ್ಲಿ ದೇಶ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಮಹದಾಸೆ ನಮ್ಮ ಕಾರ್ಯಕರ್ತರ ಜೊತೆ ಇದೆ. ಅದಕ್ಕೆ ಪೂರಕವಾಗಿ ನಾವು ಅವರ ಜೊತೆ ಕೈ ಜೋಡಿಸ್ತೇವೆ. ಧನ್ಯವಾದಗಳು. ಈಗ ಅವರು ಹೇಳಿದರು, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಸಲ ಸಂಸದರಾಗಿ ನಳಿನ್ ಕುಮಾರ್ ಕಟೀಲ್ ಅವರು ನಂಬರ್ 1 ಸಂಸದ ಅಂತೇಳಿ ಹೆಸರು ಗಳಿಸಿದ್ದಾರೆ. ಸರಿ, ಮತ್ತೆ ಯಾಕೆ ಅವರಿಗೆ ಟಿಕೆಟ್ ಕೊಡಲಿಲ್ಲ? ಈ ನಂಬರ್ 1 ಇರುವಾಗ ಈ ನಂಬರ್ 1ಇಂದಲೇ ನಂಬರ್ 2ಗೆ ಹೋಗುವುದಲ್ಲ. ನಂಬರ್ 1 ಬಂದರೆ ನಂಬರ್ 1ಗೆ ಕೊಡಬೇಡ್ವಾ? ಅದು ಬಿಟ್ಟು ಯಾಕೆ ಕೊಟ್ಟದ್ದು ಗೊತ್ತಾಯ್ತು. ಎಲ್ಲ ನಾನು ಹೇಳ್ತೇನೆ, ಪ್ರತಿಯೊಂದು ಕೂಡ ಆ ಮಾತಿಗೆ ತಕ್ಕಂತೆ. ಮತ್ತೊಂದು ಹೇಳ್ತೇನೆ, ಈಗ ಇದರಿಂದ ದೇಶ ಅಭಿವೃದ್ಧಿ ಆಗೋದಿಲ್ಲ ಅಂತ. ಈಗ ದೇಶ ಅಭಿವೃದ್ಧಿ ಆಗದೆ ಕರೆಂಟಿನ ಬಿಲ್ಲು ಹೋಯಿತು. ಮೊನ್ನೆ ಇಡೀ ಇತಿಹಾಸದಲ್ಲಿ 1 ರೂಪಾಯಿ 10 ಪೈಸೆ ಒಂದು ಯೂನಿಟ್ಗೆ 100 ಯೂನಿಟ್ಗಿಂತ ಜಾಸ್ತಿ ಹೋದಂಥ ಕರೆಂಟ್ ಬಳಕೆದಾರರಿಗೆ 200 ಯೂನಿಟ್ಗಿಂತ ಜಾಸ್ತಿ 1 ರೂಪಾಯಿ 10 ಪೈಸೆ ಸರ್ಕಾರದಿಂದ ಇಡೀ ಇತಿಹಾಸದಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದು ಕಮ್ಮಿ ಮಾಡಿದೆ ಅಂದರೆ ಇಡೀ ಕರ್ನಾಟಕದ ಎಲೆಕ್ಟ್ರಿಸಿಟಿ ಬೋರ್ಡ್ ತೆಗೆದು ನೀವು ನೋಡಿ. ಇತಿಹಾಸದಲ್ಲೇ ಇದು ಫಸ್ಟ್ ಮಾಡಿದಂಥ ಸಿದ್ದರಾಮಯ್ಯ ಸರ್ಕಾರ. ಇಷ್ಟು 0 ನೋಡಿ. ಮಳೆ ಇಲ್ಲ, ಅದು ಕಾಂಗ್ರೆಸ್ ಬಂದು. ಆಗ ದೇವರ ಇಚ್ಛೆಯಂತೆ ಮಳೆ ಬರುವುದು, ದೇವರ ಇಚ್ಛೆಯಂತೆಯೇ ಬಿಸಿಲು ಬರುವುದು, ದೇವರ ಇಚ್ಛೆಯಂತೆಯೇ ನಿಮಗೆ ಎಲ್ಲ ಆಗುವುದು ದೇವರ ಇಚ್ಛೆಯಂತೆ. ಯಾವ ಸಂಸದ ಇದ್ದರೂ ಯಾವ ಶಾಸಕರಿದ್ದರೂ ಮಳೆ ಬರುವುದು ಅದೆಲ್ಲ ದೇವರ ಇಚ್ಛೆಯಂತೆ. ಅದಕ್ಕೆ ಸಿದ್ದರಾಮಯ್ಯ ಬಂದು ಮಳೆ ಬರಲಿಲ್ಲ, ಸಿದ್ದರಾಮಯ್ಯ ಬಂದು ಹಾಗೆ ಆಯಿತು, ಸಿದ್ದರಾಮಯ್ಯ ಬಂದು ಹೀಗೆ ಆಯಿತು. ಮುಸ್ಲಿಮರ ಮಠ ಬೇಡ ಅಂತ ಸಿದ್ದರಾಮಯ್ಯದ ಇತಿಹಾಸದಲ್ಲಿ ಅದನ್ನು ಕೂಡ ಚೆಕ್ಕಿಂಗಿಗೆ ಕಳಿಸಿ ಅಂತ ಮಾತೇ ಆಗಲಿಲ್ಲ. ಸಿದ್ದರಾಮಯ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಇದ್ದರೆ ಸಿದ್ದರಾಮಯ್ಯ. ಈಗ ಕುಮಾರ
ಕುಮಾರಸ್ವಾಮಿ ಅವರು ನಾವು ಜಾತ್ಯತೀತ ಅಂತ ಪಕ್ಷ ಹೇಳಿ JDSನೊಂದಿಗೆ ಅಲಯನ್ಸ್ ಆದ್ದು ಕರ್ನಾಟಕದಲ್ಲಿ ಇವರಿಗೆ ಈಗ ಇತ್ತಂತ ಕಮ್ಮಿ ಗೊತ್ತಾಯ್ತಲ್ಲ. ಈಗ JDS ಮತ್ತು ಕಾಂಗ್ರೆಸ್ ಇದು BJP ಅಲಯನ್ಸ್ ಆದ್ದು ಯಾಕೆ? ಇವರು ಸೋಲ್ತೇನಂತೇಳಿ ಈಗಾಗಲೇ ಗೊತ್ತಾಗಿದೆ. ಅಂತಾರಾಷ್ಟ್ರೀಯ ಸಮೀಕ್ಷೆಯಲ್ಲಿಯೂ ದೇಶದ ಸಮೀಕ್ಷೆಯಲ್ಲಿಯೂ ಇಂಟರ್ನ್ಯಾಷನಲ್ ಸಮೀಕ್ಷೆಯಲ್ಲಿಯೂ ಕೂಡ ಇವರಿಗೆ ಮನವರಿಕೆ ಆಗಿದೆ. ಅದಕ್ಕೆ JDS ಮತ್ತು BJP ಒಂದಾದ್ದು ಗೊತ್ತಾಯ್ತಲ್ಲ. ಈಗ ಅದನ್ನು ಎರಡನ್ನೂ ಕೂಡ ತಿರಸ್ಕರಿಸಿ ಈ ಸಲ ನಾವಿದೆ ಅಂದರೆ 15ರಿಂದ 20 ಸೀಟಿಗಿಂತ ಜಾಸ್ತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದೆ ಅಂತ ಹೇಳಿ ನಾನು ಹೇಳ್ತೇನೆ. ಈಗ ಗ್ಯಾರಂಟಿ ಬಗ್ಗೆ ಒಂದು ಆರೋಪವನ್ನು ಮಾಡಿದ್ರು, ಒಂದು ಕಡೆಯಿಂದ ಕೊಟ್ಟು ಒಂದು ಕಡೆಯಿಂದ ಗ್ಯಾರಂಟಿ ಬಗ್ಗೆ ಒಂದು ಆರೋಪ ಮಾಡಿದ್ರು ನಮ್ಮ ಸಹೋದರಿಯವರು. ಇವಾಗ ಯಾರು ಸಹ ಅದರ ಬಗ್ಗೆ ಇದಾದರೂ ಕರ್ನಾಟಕದಲ್ಲಿ ಶೇಕಡ ಈಗ ನಮ್ಮ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಮಾಡಿದಂಥ ಯೋಜನೆಯನ್ನು ಕರ್ನಾಟಕದಲ್ಲಿ 90% ಜನ ಅದನ್ನು ಉಪಯೋಗ ಮಾಡ್ತಾನೆ ಇದ್ದಾರೆ. 5 ಗ್ಯಾರಂಟಿಯಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ತಾನೆ ಇದ್ದಾರೆ. ಒಂದು ಬಸ್ಸಲ್ಲಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಗೃಹಲಕ್ಷ್ಮಿ 2 ಲಕ್ಷ ಬರ್ತದೆ, ಅಲ್ಲಾದರೆ ವಿದ್ಯುತ್ ಬಿಲ್ ಫ್ರೀ ಆಗಿರ್ತದೆ. ಈಗ ಮತ್ತೊಂದು ನಮ್ಮ ಸಹೋದರಿಯವರು ಹೇಳಿದರು ವಿದ್ಯುತ್ ಬಿಲ್ ಈಗ ನಮಗೆ ಜಾಸ್ತಿ ಆಗಿದೆ ಅಂತ. ನೋಡಿ ಸರ್, ಏನಂದರೆ ಈ ವಿದ್ಯುತ್ ಬಿಲ್ಲಿನ ಬಗ್ಗೆ ಕಳೆದ ಸಲ 1 ವರ್ಷದ ಬಿಲ್ಲನ್ನು ಎವರೇಜ್ ಮಾಡಿದರು. 1 ವರ್ಷದ ಬಿಲ್ಲನ್ನು ಎವರೇಜ್ ಮಾಡಿ ಒಂದು ಮನೆಗೆ 50 ಯೂನಿಟ್ ಬಂದಿದ್ದರೆ 50 ಯೂನಿಟ್ ಬಂದಿದ್ದರೆ ಅವರಿಗೆ 60 ಯೂನಿಟ್ ಕೊಟ್ಟಿದ್ದಾರೆ. ಈಗ ಫ್ರೀ ಇದೆ ಅಂತೇಳಿ ಎಲ್ಲ ಫ್ಯಾನನ್ನು ಹಾಕಿ ಎಲ್ಲ AC ಮಾಡಿ ಕೂಲರ್ ಹಾಕಿದರೆ ಜಾಸ್ತಿ ಬಂದರೆ ಅದಕ್ಕೆ ಸರ್ಕಾರ ಹೊಣೆ ಆಗೋದಿಲ್ಲ. ಈಗ ನಾನು ಸ್ವತಃ 185 ಯೂನಿಟ್ ನನ್ನ ಮನೆಗೆ ಬರ್ತಾಯಿತ್ತು, ನನಗೆ 200 ಯೂನಿಟ್ ಫ್ರೀ ಇದೆ. ನಾನೀಗ 1 ರೂಪಾಯಿ ಕೂಡ 200 ಯೂನಿಟ್ ಬಳಸಿ ಕೂಡ ನಾನು 1 ರೂಪಾಯಿ ಕೂಡ ಕಟ್ತಾ ಇಲ್ಲ, ಯಾಕಂದರೆ ನಾನು ಮೊದಲು ಕೂಡ ಅಷ್ಟೇ ಯೂಸ್ ಮಾಡ್ತಾ ಇದ್ದೆ. ನೋಡಿ, ಈ ಯೋಜನೆಯನ್ನೆಲ್ಲ ಮತ್ತೆ ದಿವಾಳಿ ಆಗ್ತದೆ ಅಂತ ಹೇಳಿದರು. ನೋಡಿ ಸರ್, ಏನಂದರೆ ದಿವಾಳಿ ಆಗೋದಿಲ್ಲ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆರ್ಥಿಕ ತಜ್ಞರವರು. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಹೇಗೆ ಆರ್ಥಿಕ ತಜ್ಞ ನಮ್ಮ ಭಾರತ ದೇಶವನ್ನು ಎಷ್ಟು ಉನ್ನತ ಸ್ಥಾನಕ್ಕೆ ಏರಿಸಿದ್ರು, ಅದೇ ರೀತಿ ಕರ್ನಾಟಕದಲ್ಲಿ ಒಂದು ಆರ್ಥಿಕ ತಜ್ಞರು ಯಾರು, ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಕೇಂದ್ರ ಸರ್ಕಾರದಿಂದ ನಮಗೆ ಬರುವಂಥ 3,50,000 ಕೋಟಿ ಅನುದಾನದಿಂದ ನಮಗೆ ಅದು ಬರ್ತಾ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಕೊಡುವಂಥ ಈ ಯೋಜನೆಯಲ್ಲಿ ಕೇವಲ 52,000 ಕೋಟಿ ಮಾತ್ರ ಹೋಗ್ತಾ ಇದೆ. ಇದರಲ್ಲಿ ಸರ್ಕಾರ ದಿವಾಳಿ ಆಗೋದಿಲ್ಲ. ಕರ್ನಾಟಕದಲ್ಲಿ ಇರುವ ಪ್ರತಿಯೊಂದು ಮನೆ ಕೂಡ ಬೆಳಗುತ್ತದೆ, ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಈ ಯೋಜನೆಯಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಅದೇ ರೀತಿ ಈಗ ನಮ್ಮ ಕೇಂದ್ರ ಸರ್ಕಾರ ಇನ್ನು ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿವರೆಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಕೂಡ 65 ಯಾವುದು ಮಹಾಲಕ್ಷ್ಮಿ ಯೋಜನೆಯಲ್ಲಿ 1 ಲಕ್ಷವರೆಗೆ ಉಂಟು. ಹಾಗೆ ಅದರಲ್ಲೂ ಕೂಡ ದೇಶ ಹಾಳಾಗೋದಿಲ್ಲ. ದೇಶ ಹಾಳಾಗುವಂಥ ವಿಷಯ ಇಲ್ಲ. ನೋಡಿ ಸರ್, ದೇಶ ಹಾಳಾಗೋದಾದರೆ ಈಗ ನೋಡಿ 10 ವರ್ಷಕ್ಕೆ ಮೊದಲು 53,000 ಕೋಟಿಗೆ 50 ಲಕ್ಷ ಕೋಟಿ ಇತ್ತು. ಈಗ 150 ಲಕ್ಷ ಕೋಟಿಗೆ ಆಗಿದೆ. ಈ 150 ಲಕ್ಷ ಕೋಟಿ ಕೊಟ್ಟು ಈಗ ನಮ್ಮ ಸಹೋದರ ಆಗದಿಂದ ಹೇಳ್ತಾ ಇದ್ದಾರೆ ಪ್ರತಿ ಮನೆಗೆ ಯೋಜನೆ ಬಂದಿದೆ ಅಂತ. ಕೇಂದ್ರ ಸರ್ಕಾರದ ಯೋಜನೆ ಎಲ್ಲ ಮನೆಗೆ ತಲುಪಿಲ್ಲ. ಅದರಿಂದ ನಾವು ಹೆಮ್ಮೆಯಿಂದ ಹೇಳ್ತೇವೆ, ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂಥ ಯೋಜನೆಗಳು ಪ್ರತಿಯೊಂದು ಮನೆಗೆ ಮುಟ್ಟಿದೆ. ಗ್ಯಾರಂಟಿಯಿಂದ ದೇಶ ಇದು ರಾಜ್ಯ ದಿವಾಳಿ ಆಗ್ತಾ ಇಲ್ಲ ಅಂತೇಳಿ. ನನ್ನ ಮಗಳು ಕೂಡ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ. ಈಗ 1 ಗಂಟೆಗೆ ಮನೆ ಕಳಿಸ್ತಾ ಇದ್ದಾರೆ. ಇಲ್ಲದ್ರೆ ಪಾಪ ಊಟ ಫ್ಯಾನ್ನ ಗಾಡಿಯಲ್ಲಿ ಊಟ ಇಲ್ಲದೆ ಮಲಗ್ತಾ ಇದೆ. ಪೌಷ್ಟಿಕದ ಸಾಧಾರಣ 1 ತಿಂಗಳಾಯಿತು. ಅಂಗನವಾಡಿ ಮಕ್ಕಳಿಗೆ ಒಂದು ಪೌಷ್ಟಿಕತೆ ಆಹಾರವನ್ನು ಕೊಡುವಂತಹ ಒಂದು ಪರಿಸ್ಥಿತಿ ಒದಗಿದೆ. ಈಗೇನಂದರೆ ಶಾಲೆ ಕಳಿಸುವ ಯಾರು ಹೆತ್ತವರಿದ್ದಾರೆ, ನಾವು ಭರಿಸುವಂಥ ಒಂದು, ನಾನು ಮಾತ್ರ ಹೇಳ್ತಾ ಇದ್ದೇನೆ, ನಾವೇ ಭರಿಸ್ತಾ ಇದ್ದೇವೆ. ಯಾಕೆಂದರೆ ಎಲ್ಲ ಮಕ್ಕಳಿಗೆ ಕೂಡ ನಾವೇ ಆಹಾರವನ್ನು ಭರಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಮೊನ್ನೆ ಕೇಳುವಾಗ ಅಂಗನವಾಡಿ ಟೀಚರ್ ಹೇಳಿದ್ರು ನಮಗೆ ಸಂಬಳ ಬರೋದೇ 3 ತಿಂಗಳಾಯಿತು 4 ತಿಂಗಳಾಯಿತು ಅಂತ ಹೇಳಿದರು. ಅಂಥ ವ್ಯವಸ್ಥೆ. ಇನ್ನೂ 9 ತಿಂಗಳಲ್ಲೇ ಈ ಪರಿಸ್ಥಿತಿ ಬಂದರೆ ಇನ್ನು 5 ವರ್ಷ ಈ ಜನಸಾಮಾನ್ಯ ಪರಿಸ್ಥಿತಿ ಆಗಬೇಕು. ನಮ್ಮ ಒಂದು ಪ್ರಶ್ನೆ ಅಲ್ಲ, ನಮಗೆ ಅದು ಭಯ ಕಾಡ್ತಾ ಇದೆ. ಹಾಲು ಈಗೇನು ಹಾಲು ಉತ್ಪಾದಕರಿದ್ದಾರ, ಇವರಿಗೆ ಪ್ರತಿ ಲೀಟರಿಗೆ 5 ರೂಪಾಯಿಯಾಗಿ ಸಬ್ಸಿಡಿ ಬರ್ತಾ ಇತ್ತು, ಅದನ್ನು ನಿಲ್ಲಿಸಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ಅನ್ನ ಹೇಳಿದಾಗೆ ಏನು ಹಾಲು ಇರ್ಬೋದು, ಮೊಟ್ಟೆ ಇರ್ಬೋದು, ಇದು ಚಿಕ್ಕಿ ಇರ್ಬೋದು, ಇಂಥ ಪೌಷ್ಟಿಕ ಆಹಾರವನ್ನು ನಿಲ್ಲಿಸಿ ಯಾವುದೋ ಒಂದು ಮಿಕ್ಸ್ ಆದಂಥ ಒಂದು ಯಾವುದೋ ಪಲಾವ್ ಥರ ಕೊಡ್ತಾ ಇದ್ದಾರೆ. ಆ ಮಕ್ಕಳು ಅದನ್ನು ತಿನ್ನಲಿಕ್ಕಾಗದೆ, ಅವರ ತಾಯಂದಿರು ಕೂಡ, ಇದು ತಾಯಂದಿರೇ ಹೇಳಿದಂಥ ಇದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳು ಊಟ ಮಾಡದೆ ಮನೆಗೆ ಬರ್ತಾ ಇದ್ದಾರೆ, ಮಕ್ಕಳು ತಾಯಂದಿರೇ ಊಟ ಹೋಗಿ ಬಡಿಸುವಂಥದ್ದು ಆಗಿದೆ ಇದೀಗ ಪ್ರಸ್ತುತ. ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಇವರು ತಾಯಂದಿರಿಗೆ ಈ ಏನು 5 ಗ್ಯಾರಂಟಿಗಳನ್ನು ಕೊಟ್ಟು ಇಲ್ಲಿ ಮಕ್ಕಳಿಗೆ ಅಥವಾ ಬೇರೆಯವರನ್ನು ಅವರ ಇರುವಂಥದ್ದನ್ನು ಇದನ್ನು ಕಿತ್ತು ನಮಗೆ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಮಕ್ಕಳಿಂದ ಅವರ ಹೊಟ್ಟೆಗೆ ಕಿತ್ತು ನಮಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ನೀವೇ ಮಾಧ್ಯಮದವರೇ ಒಮ್ಮೆ ಹೋಗಿ ಇದನ್ನು ನೀವೇ ಅದನ್ನು ಸಾಕ್ಷಿ ಸಮೇತ ನೀವೇ ಚೆಕ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.
ಈಗ ಸೌಜನ್ಯನ ವಿಚಾರದಲ್ಲಿ ಹಿಂದೂಗಳು ಅಂತ ನಾವು ಹೇಳ್ತೇವೆ. ಈಗ 12 ವರ್ಷಕ್ಕೆ ಮೊದಲು MP ಇದ್ದರು, ನಮ್ಮದು MLA ಎಲ್ಲ ಇದ್ದರು, ಎಲ್ಲ BJP ಸರ್ಕಾರ ಇದ್ದದ್ದು. ಅದರ DV ಸದಾನಗೌಡರು ಮುಖ್ಯಮಂತ್ರಿ ಆಗಿದ್ದರು. ಅದರ ಬಗ್ಗೆ ಏನು ಮಾತಾಡಲಿಲ್ಲ. ಈಗ ಎಲ್ಲ ಕಾರ್ಯರೂಪ ಆಗಿದೆ, ಎಲ್ಲ ಆಗಿದೆ. ಹಾಗೆಯೇ ಹಿಂದೂಗಳು ಅಂತ ಹೇಳುವಾಗ ಹಿಂದೂಗಳಿಗೆ ರಕ್ಷಣೆ ಉಂಟಂತ ಹೇಳುವಾಗ ಯಾರಿಲ್ಲ. ಅಂದರೆ ನಮ್ಮ ಗ್ರಾಮದಲ್ಲಿ ಏನಾದರೂ ಯಕ್ಷಗಾನ ಏನಾದರೂ ಆ ಥರ ಏನಾದರೂ ಮನೆ ಯಕ್ಷಗಾನ ಬರುವಾಗ ಅದಕ್ಕೆ ಕೂಡ ಹಿಂದೂಗಳ ವಿರೋಧನೆ. ಇದರ ಬಗ್ಗೆ ಏನಂತ ಹೇಳಿ ಅಂದರೆ ಹೇಳೋದು ಹಿಂದೂಗಳಂತ ಹೇಳುವಾಗ ನಮ್ಮ ಸಂಸ್ಕೃತಿ, ನಾವು ನಂಬುದು ಈಶ್ವರ ದೇವರನ್ನು, ನಾವು ನಂಬುದು ದೇವರನ್ನು. ಎಲ್ಲ ಧರ್ಮ ಕೂಡ ದೇವನೊಬ್ಬನೇ, ದೇವರು ಒಬ್ಬ, ನಾಮ ಹಲವಂತ ಶಾಸ್ತ್ರದಲ್ಲಿ ಉಂಟು. ಈಗ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟವು, ನಾವು ಹಿಂದೂ ಧರ್ಮದಲ್ಲೇ ಇರುವುದನ್ನು. ನಾವಿನ್ನು ಮುಸ್ಲಿಂ ಧರ್ಮಕ್ಕೆ ಹೋಗಲಿಕ್ಕಿಲ್ಲ. ಪಕ್ಷದಲ್ಲಿ ನಾವು ಕಾಂಗ್ರೆಸ್ ಹೋಗ್ಬೋದು, JDS ಹೋಗ್ಬೋದು, ಬೇರೆ ಯಾವುದೇ ಪಕ್ಷಕ್ಕೆ ನಾವು ಹೋಗ್ಬೋದು. ಹಿಂದೂಗಳೇ ನಾವು. ಅಂದರೆ ಆ ಥರ ಗ್ರಾಮದಲ್ಲಿ ಆ ಥರ ಬರುವಾಗ ಅದನ್ನು ಅಡೆತಡೆ ಮಾಡಬಾರ್ದು. ಅದಕ್ಕೆ ಒಗ್ಗಟ್ಟಿನಲ್ಲಿ ಅಂದರೆ ಸಂಸ್ಕೃತಿಯನ್ನು ಉಳಿಸಬೇಕಂತ ನಾನು ಹೇಳೋದು ಅಷ್ಟೇ. ಓಕೆ. ಈಗ ಗ್ಯಾರಂಟಿ ಬಗ್ಗೆ ಒಂದು ಕೈಯಿಂದ ಕಿತ್ತು ಇನ್ನೊಂದು ಕೈಯಿಂದ ಕೊಡ್ತಾ ಇದ್ದಾರೆ. ಅಂದರೆ ಹಾಲಿನ ಸಬ್ಸಿಡಿ ಬರ್ತಾ ಇಲ್ಲ. ಬಲವಾಗಿ ಅಲ್ಲಗಳೈತೆ, ಒಂದು ಸಲ 3 ಸಲ ಇರ್ತೇವೆ, ಬಲವಾಗಿ ಅಲ್ಲಗಳೈತೇವೆ. ನಾವು ಒಂದು ಕೈಯಿಂದ ಕಿತ್ತು ಇನ್ನೊಂದು ಕೈಗೆ ಕೊಡ್ತಾ ಇಲ್ಲ. ನಮ್ಮ ಸಹೋದರಿಯವರು ಒಂದು ಆಲೋಚನೆ ಮಾಡಬೇಕು. ಅಂಗನವಾಡಿಗೆ ಕೇಂದ್ರ ಸರ್ಕಾರದ ಪಾಲು ಇದೆ, ಕೇವಲ ರಾಜ್ಯ ಸರ್ಕಾರದ ಪಾಲು ಮಾತ್ರ ಅಲ್ಲ ಅಕ್ಕ. ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೊಡ್ತಕ್ಕಂಥ ಯಾವುದೇ ಗ್ರಾಂಟನ್ನು ಕೊಡ್ತಾ ಇಲ್ಲ. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಕೇಳಿದೆ ಅವರಲ್ಲಿ, ಈಗ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಅವರು. ಒಂದು. ಎರಡನೇದು, ಈ ಗ್ಯಾರಂಟಿ ಯೋಜನೆಯಿಂದ ಈ ಗೃಹಲಕ್ಷ್ಮಿ ಇರ್ಬೋದು ಅಥವಾ ಗೃಹಜ್ಯೋತಿ ಇರ್ಬೋದು, ಈ ದುಡ್ಡು ರೊಟೇಷನ್ ಆಗ್ತದೆ ನೋಡಿ. ಕರ್ನಾಟಕ ಸ್ಟೇಟ್ನಲ್ಲಿರ್ತಕ್ಕಂಥ ಈ ಶಕ್ತಿ ಯೋಜನೆಯಿಂದಾಗಿ ಎಲ್ಲ ದೇವಸ್ಥಾನಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಹುಂಡಿಗೆ ದುಡ್ಡು ಬೀಳ್ತಾ ಇದೆ. ಆ ದುಡ್ಡು ರಾಜ್ಯ ಸರ್ಕಾರದ ಖಜಾನೆಗೆ ಹೋಗ್ತಾ ಇದೆ. ಅದು ದೇವಳದ ಅಭಿವೃದ್ಧಿಗೆ ಅಥವಾ ಜನರ ಅಲ್ಲಿ ದುಡಿಯತಕ್ಕಂಥ ಜನರಿಗೆ ಸಂಬಳದ ರೂಪದಲ್ಲಿ ನಾನಾ ರೀತಿಯಲ್ಲಿ ಅನುಕೂಲಕರ ಯೋಜನೆಗಳು ನಡೀತಾ ಇದೆ. ಆದ ಕಾರಣ ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ಬಿಟ್ಟಿ ಭಾಗ್ಯ ಅಂತ ಹೇಳಿ ಅದನ್ನು ಅಷ್ಟು ಇದು ನಿರ್ಲಕ್ಷಿಸುವುದು ತೀರಾ ಖಂಡನೀಯ. ಅದನ್ನು ಸ್ವೀಕರಿಸಿಕೊಂಡು ಅದನ್ನು ಬಿಟ್ಟಿ ಭಾಗ್ಯ ಅಂತ ಹೇಳೋದು ಅದು ಇನ್ನೂ ಕೂಡ ತೀರಾ ಖಂಡನೀಯ, ಹೌದಲ್ವಾ? ಆದ ಕಾರಣ ಈ ಯೋಜನೆಯಿಂದಾಗಿ ಶ್ರಮಿಕ ವರ್ಗದವರಿಗೆ, ಕಾರ್ಮಿಕ ವರ್ಗದವರಿಗೆ, ಬಡವರಿಗೆ, ಅಲ್ಪಸಂಖ್ಯಾತ ಬಂಧುಗಳಿಗೆ, ದಲಿತರಿಗೆ, ದರಿದ್ರರಿಗೆ ಭಾಳಷ್ಟು ಪ್ರಯೋಜನಕಾರಿಯಾಗಿದೆ ಅಂತೇಳಿ ನಾವು ಅಭಿಮಾನದಿಂದ ಎದೆತಟ್ಟಿ ಹೇಳ್ತಾ ಇದ್ದೇವೆ. ಸರ್, ಈಗ ಇವರೀಗ ಬಿಟ್ಟಿ ಭಾಗ್ಯ ಅಂತ ಹೇಳಿದರು. ಬಿಟ್ಟಿ ಭಾಗ್ಯ ಫಸ್ಟ್ ಕ್ಯೂ ನಿಂತ್ಕೊಂಡೆ ಈ ಬಿಟ್ಟಿ ಭಾಗ್ಯ ಅಂತ ಹೇಳಿದವರು, ಬೇರೆ ಯಾರಲ್ಲ ಕ್ಯೂ ನಿಂತ್ಕೊಂಡವರು. ನಾವು ನೋಡಿದ್ದೇವೆ. ಈ ಒಂದು ಭಾಗ್ಯದಿಂದಾಗಿ ಈ ಅನ್ನ ಭಾಗ್ಯ ಆಗಿರಲಿ ಅಥವಾ ಇದು ಈ ಶಕ್ತಿ ಯೋಜನೆ ಆಗಿರಲಿ ಅಥವಾ ನಮ್ಮ ಲಕ್ಷ್ಮಿ ಯೋಜನೆಗಳಿಂದ ಆಗಿರಲಿ. ಈಗ ನಮ್ಮ ವಾರ್ಡ್ನಲ್ಲಿ ಒಬ್ಬರು ಹೆಂಗಸೆ ಹೇಳಿದರು, ನನಗೆ ಈ ಸಿದ್ದರಾಮಯ್ಯರಿಂದ 20,000 ರೂಪಾಯಿ ಬಂದಿದೆ. ಸಿದ್ದರಾಮಯ್ಯ ಅವರ ಈ ಯೋಜನೆಯಿಂದ 20. ಹಾಗಾದರೆ ಇದು ಈ ಬಿಟ್ಟಿ ಭಾಗ್ಯ ಬಡವರಿಗೆ ತಲುಪಿದೆ, ಇಲ್ಲಿ ಕ್ಯೂ ನಿಂತವರಿಗೂ ತಲುಪಿದೆ. ಆದರೆ ಅದನ್ನು ಬಿಟ್ಟಿ ಭಾಗ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಡವರಿಗೆ ಇದು ತಲುಪಿರುವಂಥ ಯೋಜನೆ, ಪ್ರತಿಯೊಂದು ಬಡವನ ಮನೆ ಬೆಳಗಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿ. ಅದು ಬಿಟ್ಟಿ ಭಾಗ್ಯ ಅಲ್ಲ, ಅದು ಭಿಕ್ಷೆ ಭಾಗ್ಯ. ನೋಡಿ, ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಜನರನ್ನು ಮೀನು ಹಿಡಿಸಲಿಕ್ಕೆ ಕಳಿಸೋದು. ಇವರು ಮೀನು ತಂದು ಕೊಡೋದು. ಮೀನು ತಂದು ಕೊಟ್ಟರೆ ಇವತ್ತಿಗೆ ಮುಗಿದೋಯ್ತು. ಮೀನು ಹಿಡಿದು ಕಳಿಸಿಕೊಟ್ರೆ, ಜನರಿಗೊಂದು ಉದ್ಯೋಗ ಕೊಟ್ಟರೆ, ಪೂರ್ಣಾವಧಿ ಅವರಿಗೆ ಒಂದು ಬದುಕಿನ ಭದ್ರತೆಯನ್ನು ಕೊಟ್ಟಾಗೆ. ಇನ್ನು ಅವರು ಸೌಜನ್ಯ ವಿಷಯದ ಬಗ್ಗೆ ಹೇಳಿದ್ದಾರೆ. ಸೌಜನ್ಯ ವಿಷಯದಲ್ಲಿ ಬಹಳ ಮುಂಚೂಣಿಯಲ್ಲಿ BJPಯವರು ನಿಂತು ನಾವು ಹೋರಾಟ ಮಾಡಿದ್ದೇವೆ. ಇವತ್ತೀಗ ಅವರ ಸಿದ್ದರಾಮಯ್ಯ ಸರ್ಕಾರ ಇದೆ, ತನಿಖೆ ಮಾಡ್ಬೋದಲ್ಲ. ಯಾರು ಅಪರಾಧಿಗಳಿದೆ ಅವರನ್ನು ಅರೆಸ್ಟ್ ಮಾಡ್ಬೋದಲ್ಲ. CBI ಕೂಡ ಇದಕ್ಕೆ ಸಾಕ್ಷ್ಯಾಧಾರಗಳಿಲ್ಲದೆ ಅದು ಬಿದ್ದು ಹೋಗಿದೆ ಅಂತ ಸ್ಪಷ್ಟವಾಗಿ ಹೇಳುವಾಗ ನಿಮ್ಮ ಹತ್ರ ಸಾಕ್ಷ್ಯಾಧಾರ ಇದ್ದರೆ ಕೋರ್ಟಿಗೆ ಸಬ್ಮಿಟ್ ಮಾಡಿ ಅದನ್ನು ಪ್ರೂವ್ ಮಾಡ್ಬೋದಲ್ಲ. ಯಾಕೆ ಮಾಡ್ತಾ ಇಲ್ಲ ಇವರು? ಮರು ತನಿಖೆ ಮಾಡ್ಬೋದಲ್ಲ. ಇದರ ಉದ್ದೇಶ ಏನಂದರೆ ಭಾಳ ಸ್ಪಷ್ಟವಾಗಿ ಹಿಂದೂಗಳನ್ನು ಜಾತಿಯ ಹೆಸರಲ್ಲಿ, ಬೇರೆ ಬೇರೆ ಹೆಸರಲ್ಲಿ ಒಡೆಯುವಂಥ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ. ಇನ್ನೊಂದು ವಿಷಯ, ಅವರು ಗ್ಯಾರಂಟಿ ಬಗ್ಗೆ ಹೇಳಿದ್ರಲ್ಲ, ಕ್ಯೂ ನಿಂತಿದ್ದಾರೆ ಅಂತ. ಅವರಿಗೆ ಬೆಳೆ ವಿಮೆ ಸಿಕ್ಕಿದೆ ಕೇಳಿ. ಫಸ್ಟ್ ಅಪ್ಲಿಕೇಶನ್ ಹಾಕಿದ್ದೇವೆ, ಅವರು ಲಕ್ಷಗಟ್ಟಲೆ ಬೆಳೆ ವಿಮೆ ಪಡ್ಕೊಂಡಿದ್ದಾರೆ. ಇವರು ಒಂದೇ ತಿಂಗಳಲ್ಲಿ ಕೂಡ 2,000ವನ್ನು 2 ಲಕ್ಷ 3 ಲಕ್ಷ ಬೆಳೆ ವಿಮೆಯನ್ನು ನಮ್ಮ ಸ್ನೇಹಿತರು ಪಡ್ಕೊಂಡಿದ್ದಾರೆ. ಇಲ್ಲ ಹೇಳಿ ಅವರು ಇವರಿಗೆ ಬದುಕಿನ ಇವರಿಗೆ ರೈತರ ಬದುಕಿನ ಗ್ಯಾರಂಟಿಯನ್ನು ಕೊಟ್ಟವರು ಮೋದಿ ಅವರು. ಇವರೆಲ್ಲ ನಾವೆಲ್ಲ ಇವತ್ತು ಜೀವಂತವಾಗಿ ಇದ್ದೇವೆ ಅಂತಂದರೆ ಉಚಿತವಾಗಿ ಎಲ್ಲರಿಗೂ ಫ್ರೀ ಕೋವಿಡ್ ಲಸಿಕೆಯನ್ನು ಕೊಟ್ಟವರು ಮೋದಿ ಅವರು. ಜನಸಾಮಾನ್ಯರಿಗೆ ಬದುಕಿನ ಭದ್ರತೆಯನ್ನು ಕೊಟ್ಟವರು ಮೋದಿ ಅವರು. ನಮಗೆ ಹೆಮ್ಮೆ ಇದೆ, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಈ ಚಿಲ್ಲರೆ ಭಿಕ್ಷಾ ಇದಂತ ಬಿಟ್ಟಿ ಭಾಗ್ಯ ಅಂತ ಹೇಳಿದಲ್ಲ, ಇದು ಖಂಡಿತ ಭಿಕ್ಷಾ ಭಾಗ್ಯ. ಇದು ಜನರನ್ನು 53,000 ಅದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಎಲ್ಲಾದರೂ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆಯಾ?
SC/STಗಳ ಫಂಡನ್ನು ದುರುಪಯೋಗಪಡಿಸಿದ್ದಾರೆ. ಬೇರೆ ಬೇರೆ ಸಮಾಜ ಕಲ್ಯಾಣ ಇಲಾಖೆ SC/STಗಳ ಮೀಸಲಿರುವ ಹಣವನ್ನು ಅದಕ್ಕೋಸ್ಕರ ದುರುಪಯೋಗಪಡಿಸಿಕೊಂಡಿದ್ದಾರೆ. ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ, ಅಂಗನವಾಡಿಗಳಿಗೆ ಫುಡ್ಗಳು ಬರ್ತಾ ಇಲ್ಲ, ಎಲ್ಲ ರೀತಿಯಿಂದಲೂ ಒಂದು ಕಡೆ ನೋಡಿ ಅವ್ರು ಹೇಳಿದ್ದಾರೆ ಒಂದು ಕಡೆಯಿಂದ ತಗೊಂಡು ಒಂದು ಕಡೆ ಕೊಡ್ತಾ ಇಲ್ಲ ಅಂತ. ಸ್ಟ್ಯಾಂಪ್ ಫೀಸ್ ಎಷ್ಟು ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ ಫೀಸ್ ಎಷ್ಟು ಜಾಸ್ತಿ ಆಗಿದೆ, ಪೆನ್ಷನ್ಗಳು ಬರ್ತಾ ಇಲ್ಲ, ಮದ್ಯವನ್ನು 40% ಮದ್ಯದ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಅಂದರೆ ಒಬ್ಬರಿಂದ ಕಿತ್ತು ಗಂಡನಿಂದ ಕಿತ್ತು ಹೆಂಡತಿಗೆ ಕೊಡುವಂಥದ್ದು. ಸರಿ, ಇವರಿಗೆ ಫ್ರೀ ಕೊಡೋದಾಗಿದ್ದರೆ ಎಲ್ಲ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಕೊಡ್ಬೋದಿತ್ತಲ್ಲ, ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ಬೋದಿತ್ತಲ್ಲ, ಎಲ್ಲ ಮಕ್ಕಳಿಗೆ ಫ್ರೀ ಹೆಲ್ತನ್ನು ಕೊಡ್ಬೋದಿತ್ತಲ್ಲ. ಹೆಲ್ತಿನ ಭದ್ರತೆ ಕೊಡಲಿ, ಎಜುಕೇಷನ್ ಭದ್ರತೆಯನ್ನು ಕೊಡಲಿ, ಅದು ಮಾಡಬೇಕು ಹೊರತು ಇದು ಬಿಟ್ಟಿ ಭಾಗ್ಯದ ಮೂಲಕ ಜನರನ್ನು ಭಿಕ್ಷುಕರನ್ನಾಗಿ ಮಾಡಬಾರ್ದು ಅಂತ ನಮ್ಮದು ಒಂದನೇ ವಿಷಯ. ಎರಡನೇದು, ಎಲ್ಲರೂ ಕೂಡ ನಾವು ಸೌಜನ್ಯ ವಿಷಯ ಮಾತಾಡ್ತಿದ್ದೇವೆ, ಯಾಕೆ ಸೌಮ್ಯ ಭಟ್ಟಿನ ವಿಷಯ ಮಾತಾಡೋದಿಲ್ಲ? ಸೌಮ್ಯ ಭಟ್ಟಿನ ವಿಷಯ ಎಲ್ಲಿ ಹೋಗಿದ್ದ ಆರೋಪಿ ಅಶ್ರಫ್ ಎಲ್ಲಿದ್ದಾನೆ? ಇಷ್ಟು ವರ್ಷ ಆಗಿ ಅಶ್ರಫ್ನನ್ನು ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಈಗ ಸರ್ಕಾರ ಇದೆಯಲ್ಲ, ಬೇರೆ ಬೇರೆ ಸರ್ಕಾರಗಳು ಬಂತಲ್ಲ, ಯಾಕೆ ಅವರನ್ನು ಪತ್ತೆ ಹಚ್ಚಲಿಲ್ಲ? ಯಾಕೆ ಅದರ ಬಗ್ಗೆ ಯಾರು ಬ್ಯಾನರ್ ಇಟ್ಕೊಂಡು ಕ್ಯಾಂಡಲ್ ಲೈಟ್ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ? ಅದಕ್ಕೆ ಕೂಡ ಉತ್ತರಗಳು ಬೇಕು. ಒಂದೇ ಸಮುದಾಯದ ಬಗ್ಗೆ, ಒಂದೇ ಧರ್ಮದ ಬಗ್ಗೆ ಎತ್ತಿ ಕಟ್ಟುವ ಕೆಲಸಗಳನ್ನು ಮಾಡಬಾರ್ದು. ನಮಗೊಂದು ಭಾಳ ವಿಶ್ವಾಸ ಇದೆ, ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಬ್ರಿಜೇಶ್ ಅವರನ್ನು ಗೆಲ್ಲಿಸ್ತೇವೆ. ಯಾಕಂದರೆ ಯಾವುದೇ ಒಂದು ಭ್ರಷ್ಟಾಚಾರ ಆರೋಪಗಳು ಮೋದಿಗಳ ಮೇಲೆ ಇಲ್ಲ, ಅಷ್ಟು ಗ್ಯಾರಂಟಿ ನಾವು ಹೇಳ್ತೇವೆ ನಾವು. ಓಕೆ, ಈಗ ಅವರು ಹೇಳಿದರು ಸೌಜನ್ಯ ವಿಚಾರದಲ್ಲಿ ಅಂದರೆ ಸಿದ್ದರಾಮಯ್ಯರಿಗೆ ಮಾಡ್ಬೋದು ಅಂತ. ಅಂದರೆ ಕೇಂದ್ರಕ್ಕೆ ಕೊಟ್ಟಾದಮೇಲೆ, ಅಂದರೆ CBI ಕೊಟ್ಟಾದಮೇಲೆ ಕೇಂದ್ರ ಮೋದಿಯವರದ್ದು ಮಾಡಬೇಕಿತ್ತು. ಮೊನ್ನೆ ತಾನೇ ಡೆಲ್ಲಿಗೆ ಹೋದರು. ಇದೇ ನಳಿನ್ ಕುಮಾರ್ ಕಟೀಲ್ ಅವರು ನೀವು ಅಲ್ಲಿ ಬನ್ನಿ, ನಾನು ಅಲ್ಲಿ ಇದ್ದೇನೆ ಅಂತ ಹೇಳಿ ಮಾತು ಕೊಟ್ಟು ಇಲ್ಲಿ ಹೋದರು. ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಇದ್ದೀರಾ, ಮಾತಾಡ್ಸಲಿಕ್ಕೆ ಹೋದ್ರಾ? ಇದು ನಾನು ಕೇಳೋದು ಅಷ್ಟೇ. ಅಂದರೆ ಈಗ ಅಂದರೆ CBI ಕೊಟ್ಟ ಮೇಲೆ ಮೋದಿ ಅವರಿಗೆ ಅಲ್ಲಿ ಮಾತಾಡಿಸ್ಬೋದಲ್ಲ? ಕೇಂದ್ರ ಸರ್ಕಾರವೇ ಅದನ್ನು ಮಾಡಬೇಕು, ರಾಜ್ಯ ಸರ್ಕಾರಕ್ಕೆ ಆಗೋದಿಲ್ಲ, ಕೇಂದ್ರ ಸರ್ಕಾರನೇ ಮಾಡಬೇಕು. ಸರ್, ಈಗ ಅವರೊಂದು ನಮ್ಮ ಸಹೋದರೊಂದು ಹೇಳಿದರು, ಈ ಅನುದಾನ ಬಗ್ಗೆ ಯೋಜನೆಗಳು ಭಿಕ್ಷೆ ಯೋಜನೆ, ಬಿಟ್ಟಿ ಯೋಜನೆ ಅಂತ. ಈಗ ಅದೇ ಕೆಲಸವನ್ನು BJP ಅವರು ಕೂಡ ಮಾಡ್ತಾ ಇದ್ದಾರೆ. ನಾವು ಇದನ್ನು ಕೊಡ್ತೇವೆ ಅಂತ. ಅದು ಯಾವ ಒಂದು ಇದರ ಮೇಲೆ, ನೈತಿಕತೆ ಮೇಲೆ ಹೇಳೋದು ಅಂತ ನನ್ನೊಂದು ಕ್ವಶನ್. ಸಹ BJP ಅವರಿಗೆ ಕಿಸಾನ್ ಸಮ್ಮಾನ್ ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಅವನನ್ನು ಸೋಮಾರಿ ಕೊಟ್ಟಿದ್ದಾರೆ? ಇಲ್ಲ, ಆ ರೈತನಿಗೆ ಕೊಟ್ಟಿದ್ದಾರೆ. ಅವ ಕೆಲಸ ಮಾಡಿ ಅವ ಬಿತ್ತನೆಗೆ ಏನು ಕಷ್ಟಪಡ್ತಾ ಇದ್ದಾನ, ಅವನ ಬಿತ್ತನೆ ಬೀಜಕ್ಕಿರ್ಬೋದು, ಅದಕ್ಕೋಸ್ಕರ ಕಿಸಾನ್ ಸಮ್ಮಾನ್ ಕೊಟ್ಟಿದ್ದಾರೆ. ಫಸಲ್ ಬಿಮಾ ಯಾಕೆ ಕೊಟ್ಟಿದ್ದಾರೆ? ಅವ ಕೆಲಸ ಮಾಡೋದಕ್ಕೆ ಅವನಿಗೆ ಬಿಟ್ಟಿಯಾಗಿ ಕೊಡಲಿಲ್ಲ. ಕೃಷಿಕನಿಗೆ ಅವನ ಫಸಲಿಗೆ ಏನಾದರೂ ಇದು ನೈಸರ್ಗಿಕವಾಗಿ ಏನಾದರೂ ಪರಿಸರ ಹಾನಿಯಾದಾಗ, ಅವನಿಗೆ ಮಳೆಯಲ್ಲಿ ಅವನ ಬೆಳೆ ನಾಶ ಆದಾಗ ಅದಕ್ಕೆ ಅವನಿಗೆ ಪರಿಹಾರ ಅಂತೇಳಿ ಫಸಲ್ ಬಿಮಾದಲ್ಲಿ ಕೊಟ್ಟಿದ್ದಾರೆ. ಇವನೇನು ಕೆಲಸ ಮಾಡೋದಕ್ಕೆ ಅಥವಾ ಏನೂ ಒಂದು ಕೃಷಿ ಇಲ್ಲದ ರೈತನಿಗೆ ಕೊಟ್ಟಿದ್ದಾರಾ, ಸೋಮಾರಿ ಕೊಟ್ಟಿದ್ದಾರಾ? ಕೊಡಲಿಲ್ಲ. ಈಗ ಆಯುಷ್ಮಾನ್ ಯಾರಿಗೆ ಕೊಟ್ಟಿದ್ದಾರೆ? ಸೋಮಾರಿ ಕೊಟ್ಟಿದ್ದಾರೆ? ಇಲ್ಲ, ಆರೋಗ್ಯ ಇಲ್ಲದಂಥ ಒಬ್ಬ ಪ್ರಜೆಗೆ ಕೊಟ್ಟಿದ್ದಾರೆ ಅಲ್ವಾ? ಯಾವ ಯೋಜನೆ, ಒಬ್ಬ ಸೋಮಾರಿ ಮಾಡುವಂಥ ಯೋಜನೆ ಯಾವುದಾದ್ರೂ ಒಂದು ಇದ್ದರೆ ಅವರು ಅದನ್ನು ಎತ್ತಿ ಹೇಳಿ, ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ರೆಡಿ ಇದ್ದೇವೆ. ಈಗ ನಾವು ಕೊಟ್ಟಿರೋದು ಆ ಬಿಟ್ಟಿ ಭಾಗ್ಯ ಅಲ್ಲ, 2,000 ರೂಪಾಯಿಯಲ್ಲಿ ನಾವು ಗ್ಯಾಸಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳ ಇದಕ್ಕೆ ಆ ಮನೆಯಲ್ಲಿ ಆ ಹೆಂಗಸು ಉಪಯೋಗ ಮಾಡ್ತಾಳೆ. ಅದು ಒಳ್ಳೆ ಕೆಲಸಕ್ಕೆ ನಾವು ಕೊಟ್ಟಿರೋದು. ನಾವು ಏನು ಜಾಲಿಗೆ ಅಂತೇಳಿ ಕೊಟ್ಟಿರುವಂಥದ್ದಲ್ಲ, ಭಿಕ್ಷೆ ಅಂತ ಕೊಟ್ಟಿರೋದಲ್ಲ, ಇದು ಸರ್ಕಾರ ಕೊಟ್ಟಿರುವಂಥದ್ದು. ಪ್ರತಿಯೊಂದಕ್ಕೂ 500 ರೂಪಾಯಿ ಗ್ಯಾಸ್ಗೆ ಅಂತೇಳಿ ಕೊಟ್ಟಿರುವಂಥದ್ದು. ಇವರು 1,000 ಮಾಡಿದ್ರಲ್ಲ, ಅದಕ್ಕೆ 500 ರೂಪಾಯಿಗೆ ಅಂತೇಳಿ ನಮ್ಮ ಸರ್ಕಾರದಿಂದ ಕೊಡುವಂಥದ್ದು. ಇದೆಲ್ಲೂ ಭಿಕ್ಷೆ ಅಂತ ಆಗಲ್ಲ, ಯಾರಿಗೆ ಭಿಕ್ಷೆ ಆಗಲ್ಲ ಇದು. ಈಗ ಅವರು ಹೇಳಿದರು ನಮ್ಮ ಸಹೋದರರೊಬ್ಬರು, ಸೋಮಾರಿ ಮಾಡಲಿಕ್ಕಾಗಿ 2,000 ಕೊಟ್ಟಿರುವಂಥದ್ದು ಅಂತ. ಯಾರು ಕೆಲಸ ಮಾಡೋದಿಲ್ಲ, ಏನು ಮಾಡೋದಿಲ್ಲ ಅಂತ. ಅದಕ್ಕಾಗಿ ಏನಾದರೂ ಅವರಿಗೆ ಮೀನು ತಂದು ಕೊಡೋದು, ಇವರು ಮೀನು ಹಿಡಿಲಿಕ್ಕೆ ಕಳಿಸುವವರಲ್ಲ. ಈ ಮೀನು ಹಿಡಿಲಿಕ್ಕೆ ಕಳಿಸುವವರು 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದಾರಲ್ಲ. ಎಷ್ಟು ಗೌರ್ಮೆಂಟ್ ಸಾಮ್ಯತೆ ಇರುವಂಥ ಸರ್ಕಾರಿ ಸಂಘಗಳನ್ನು ಮಾರಿ ಅಲ್ಲಿ ಇರುವ ಕೆಲಸಗಾರರನ್ನು ತೆಗೆದುಹಾಕಿ ಎಷ್ಟು ಜನ ಬೀದಿಯಲ್ಲಿ ಇವತ್ತಿದ್ದಾರೆ ಕೇಳಿದರೆ. ಅವತ್ತು ಪಕೋಡ ಮಾರಿ ಅಂತ ಹೇಳಿಲ್ವಾ? ಆಗ ಎಲ್ಲಿ ಹೋಯ್ತು ಉದ್ಯೋಗ? ಆಗ ಉದ್ಯೋಗ ಕೊಡ್ತಾ ಇದ್ರೆ ಇವತ್ತು ಕರ್ನಾಟಕ ಸರ್ಕಾರದಿಂದ 2,000 ರೂಪಾಯಿ ಬೇಡ ಆಯ್ತು. ಗೊತ್ತಾಯ್ತು ಎಲ್ಲರಿಗೂ. ಸರ್, ಆವಾಗ ನಮ್ಮ ಸಹೋದರೊಂದು ಮಾತು ಹೇಳಿದರು, ಸೌಮ್ಯ ಭಟ್ ಕೊಲೆ ಪ್ರಕರಣದಲ್ಲಿ ಆರೋಪಿ ಆದವನ ವಿಷಯದಲ್ಲಿ ಏನಿಲ್ಲ ಅಂತೇಳಿ. ಸರ್, ಸೌಮ್ಯ ಭಟ್ ಆಗಿರಲಿ, ಸೌಜನ್ಯ ಆಗಿರಲಿ, ಯಾವುದೇ ಹೆಣ್ಮಗಳಾಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಅವನನ್ನು ಕಂಡಿದ್ದು ಪಬ್ಲಿಕಲ್ಲಿ ಅವನನ್ನು ಮರಣದಂಡನೆ ಕೊಡಬೇಕು. ಅವನನ್ನು ಹಿಡಿಬೇಡಿ ಅಂತಲ್ಲ, ಅವನನ್ನು ಶೂಟೌಟ್ ಮಾಡಿ ಅವನನ್ನು. ಸೌಮ್ಯ ಭಟ್ ವಿಷಯ ಸೌಜನ್ಯನ ಹಿಡಿಲೇಬೇಕು, ಎಲ್ಲರೂ ಮಾಡ್ತಾ ಇದ್ದಾರೆ. ಇದರಲ್ಲಿ ಜಾತಿ ಮತಭೇದ ಏನು ಬೇಡ ಅಂತಾಗ. ಹೌದಾದರೆ ಅವರನ್ನು ಗಲ್ಲಿಗೆ ನೇರಿಸಬೇಕು. ಸೌದಿ ಸಿಸ್ಟಮಲ್ಲಿ ಇಲ್ಲೂ ಕೂಡ ಗಲ್ಲಿಗೆ ಏರಿಸಬೇಕು ಅಂತ ಹೇಳೋದು ಅಷ್ಟೇ. ಹೆಣ್ಮಕ್ಳಿಗೆ ಸೇಫ್ಟಿ ಇರಬೇಕು ಅಂತ ಹೇಳಿ. ಧನ್ಯವಾದಗಳು. ಅವರ ಆರೋಪಗಳಿಗೆ ಕೊನೆಯದಾಗಿ ಒಂದು ಉತ್ತರವನ್ನು ಪಡೆದ ಸರ್, ಒಂದನೇದಾಗಿ ಯಾವುದೇ ಹೆಣ್ಣು ಮಗಳಿಗೆ ಹೋರಾಟಕ್ಕೂ BJP ಯಾವಾಗಲೂ ಹಿಂದೆ ಸರಿದಿಲ್ಲ. ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ದಲಿತರಾಗಲಿ. ಹೆಣ್ಣು ಮಗಳು ಅವಳು ದಲಿತರು ಅಂತ ಹೇಳಿ, ಅವಳು ಮುಸ್ಲಿಂ ಹೇಳಿ, ಹಿಂದೂ ಹೇಳಿ ಯಾವಾಗ ಎತ್ತಿ ಕಟ್ಟುವ ಕೆಲಸಗಳನ್ನು ಮಾಡಲಿಲ್ಲ. ಇನ್ನೊಂದಾಗಿ ಗ್ಯಾರಂಟಿ, ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ಹೇಳಿದ್ರಲ್ಲ, ಬೆಳೆ ವಿಮೆ ಕೊಡುವಾಗಲಿ,
ಕಿಸಾನ್ ಸಮ್ಮಾನ್ ಯೋಜನೆ ಕೊಡುವಾಗಲಿ, ಆಯುಷ್ಮಾನ್ ಕೊಡುವಾಗಲಿ, ಯಾವುದೇ ಲಸಿಕೆ ಯೋಜನೆಗಳನ್ನು ಕೊಡುವಾಗಲಿ ಅದು ಮೋದಿ ಗ್ಯಾರಂಟಿ ಅಂತ ಹೇಳಿಕೊಂಡು ಕೊಡಲಿಲ್ಲ. ಹಿಂದೂಗಳು ಅಂತ ಹೇಳಿ ಕೊಡಲಿಲ್ಲ, ಅವರು ಕಾಂಗ್ರೆಸ್ನವರು ಅಂತ ಹೇಳಿಕೊಂಡು ಕೊಡಲಿಲ್ಲ, ಅವರು ಲಿಂಗಾಯತರು, ಅವರು ಗೌಡರು ಅಂತೇಳಿ ಜಾತಿಯನ್ನು ಒಡೆದಾಕಿಕೊಂಡು ಕೊಡಲಿಲ್ಲ. ಎಲ್ಲರೂ ಕ್ಯೂ ನಿಂತಿದ್ದಾರೆ. ಈಗ ಯಾರೆಲ್ಲ ಮಾತಾಡ್ತಿದ್ರು ಅವರು ಕೂಡ ಕ್ಯೂ ನಿಂತು ಅದು ಅವರು ಹೇಳಿದರು ಲಸಿಕೆ ಯಾರ್ದು, RSSನವರ ಲಸಿಕೆ, BJP ಅವರ ಲಸಿಕೆ ಅಂತ ಹೇಳಿದರು. ಲಾಸ್ಟ್ ಎಲ್ಲರೂ ಪಡ್ಕೊಂಡಿದ್ದಾರೆ. ಕದ್ದು ಮುಚ್ಚಿಕೊಂಡು ಹೋಗಿ ಪ್ರಮುಖ ರಾಜಕೀಯ ಲೀಡರ್ಗಳು ಕೂಡ ಪಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮೋದಿ ದೇಶದ ಜನತೆಗೆ ಬದುಕಿನ ಭದ್ರತೆಯನ್ನು ಕೊಡ್ತಿದ್ದಾರೆ. ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಷ್ಟೇ. ಓಕೆ, ಎಸ್, ಧನ್ಯವಾದಗಳು. ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಯಿತು, ಮಾತುಕತೆಗಳನ್ನು ಹೇಳಿದರೆ. ಅದರ ಕೊನೆಯದಾಗಿ ಇದು ಕೊನೆಯ ವಿಚಾರ. ಕೊನೆಯದಾಗಿ ಈಗ ಅವರು ಹೇಳಿದರು ಕೋವಿಡ್ ಲಸಿಕೆ ಕೊಟ್ಟದ್ದು ದೇಶದ ಏಕೈಕ ಮೋದಿ ಅಂತ. 60 ವರ್ಷ ಮೊದಲು ಈ ಮಕ್ಕಳನ್ನು ಬದುಕಿಸುವಂಥ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ದಡಾರ ಇತ್ತು, ಕಾಲರ ಇತ್ತು, ಬೇರೆ ಸಾವಿರಾರು ರೋಗ ಇತ್ತು, ಚಿಕನ್ ಪಾಕ್ಸಿನಂಥದ್ದಿತ್ತು. ಇದಕ್ಕೆಲ್ಲ ಭಾರತ ಸರ್ಕಾರದಲ್ಲಿ ಅವತ್ತು ಇದಕ್ಕೆ ಬೇಕಾದಂಥ ಮದ್ದು ಕಂಡು ಹಿಡಿದು ಮದ್ದು ಕೊಟ್ಟಿದ್ದಾರೆ. ಆ ಮದ್ದು ಕೊಡುವಾಗ ಏನಾದರೂ ಅಡ್ವರ್ಟೈಸ್ಮೆಂಟ್ ಮಾಡಿ ಅವರ ಫೋಟೋ ಹಾಕಿ ಕೊಟ್ಟಿದ್ದಾರೆ. ಅವತ್ತು ಪಲ್ಸ್ ಪೋಲಿಯೋ ಇತ್ತು, ಎಲ್ಲವೂ ಇತ್ತು, ಎಲ್ಲವೂ ಫ್ರೀ ಇತ್ತು. ಸರ್ಕಾರ ಆಸ್ಪತ್ರೆಗಳಲ್ಲಿ ಎಲ್ಲ ಫ್ರೀ ಇತ್ತು. ನಿಮ್ಮ ಕಾಂಗ್ರೆಸ್ ಸರ್ಕಾರ ನಮ್ದು ಅಲ್ಲದೆ ಬೇರೆ ಎಲ್ಲಿ ಒಂದೇ ಒಂದು ಸರ್ಕಾರಿ ಹಾಸ್ಪಿಟಲ್ ಕಟ್ಟಿದ್ರು ಆದರೆ ಇವರು ಸಾಕ್ಷಿ ಸಮೇತ ಹೇಳಿ ನೋಡಿ, ಒಂದೇ ಒಂದು ಸರ್ಕಾರಿ ಆಸ್ಪತ್ರೆ ಇರಲಿಲ್ಲ. ಎಲ್ಲ ಸರ್ಕಾರಿ ಆಸ್ಪತ್ರೆ ಸ್ವಲ್ಪ ಉನ್ನತೀಕರಣ ಆಗಿರ್ಬೋದು, ಅದು ಎಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವ ಆಸ್ಪತ್ರೆಯ ಹೊರತು ಇವರ BJP ಸರ್ಕಾರದ ಒಂದೇ ಒಂದು ಆಸ್ಪತ್ರೆ ಆಗಲಿಲ್ಲ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಕೊನೆಯ ವಿಚಾರ. ಇಷ್ಟೆಲ್ಲ ಮಾತಾಡಿದ್ರಲ್ಲ, ಅಂದರೆ ನಾನು ಆಗಿಂದ ಹೇಳ್ತಿದ್ದೇನೆ, ಯಾವುದೇ ಧರ್ಮಕ್ಕೆ ಸೀಮಿತ ಆಗಿಲ್ಲ ಭಾರತೀಯ ಜನತಾ ಪಾರ್ಟಿ, ಯಾವುದೇ ವರ್ಗಕ್ಕೆ ಸೀಮಿತ ಆಗಿಲ್ಲ ಅಂತ. ಇದರಲ್ಲಿ ನಾನು ಮುಸ್ಲಿಂ ಬಾಂಧವರಿಗೆ ಸಹೋದರರಿದ್ದಾರೆ, ದಿನನಿತ್ಯ ನಾವು ಮುಖ ನೋಡುವಂಥ ಸಹೋದರರಿದ್ದಾರೆ. ನಾನು ಅವರಿಗೆ ಹೇಳುವಂಥದ್ದು, ನಿಮಗೆ ಹಜ್ ಯಾತ್ರೆ ಏನು ಹೋಗ್ತೀರಾ, ಅದಕ್ಕೆ ತಂದಿರುವಂಥ ಮೋದಿಜಿ ತಂದಿರುವಂಥ ಯೋಜನೆ ಹಜ್ ಯಾತ್ರೆಯನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಅದೇ ಹೆಣ್ಮಕ್ಳಿಗೆ, ನಮ್ಮ ಮುಸ್ಲಿಂ ಸಹೋದರಿಯರಿಗೆ ಇರುವಂಥ ತ್ರಿವಾಲಿ ತಲಾಕ್ ಇರ್ಬೋದು, ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಇದು ನಮ್ಮ ಮೋದಿಜಿಯವರು ಅಥವಾ ಭಾರತೀಯ ಜನತಾ ಪಾರ್ಟಿಯಿಂದ ಇವರಿಗೆ ಆದಂಥ ಅನುಕೂಲ. ಇದನ್ನು ಕೂಡ ಹೇಳಬೇಕಲ್ವ ನಾವು, ಕೃತಜ್ಞತೆ ಬೇಕಲ್ವಾ? ಇದು ಕೂಡ ಒಂದು ಹಜ್ ಯಾತ್ರೆಗೆ ಹೋಗುವಾಗ ಇದು ಕೃತಜ್ಞತೆ ಬೇಕಲ್ವಾ ನಮಗೆ? ಈಗ ನಮ್ಮ ಸಹೋದರಿ ಅವರು ಹೇಳಿದರು ಹಜ್ಜಿ ಯಾತ್ರೆಗೆ ಧನ ಸಹಾಯ ಮಾಡಿದ್ದಾರೆ ಅಂತೇಳಿ. ಭಾರತದಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, INRB ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಬೋರ್ಡ್ನಿಂದ ಅಂತಾರಾಷ್ಟ್ರೀಯ ಹಣ ಇಲ್ಲಿ ಎಕ್ಸ್ಚೇಂಜಿಗೆ ಬರುವಾಗ ಭಾರತ ದೇಶದಲ್ಲಿ ಹಣ ಇಲ್ಲ. ಆ ಸಂದರ್ಭದಲ್ಲಿ ಇಲ್ಲಿಯ ಸಹೋದರರು ಎಲ್ಲ ಹೋಗಿ ಸೌದಿಯಲ್ಲಿ, ದುಬೈಯಲ್ಲಿ, ಒಮಾನ್ನಲ್ಲಿ, ಅಮೇರಿಕಾದಲ್ಲಿ, ಜರ್ಮನಿಯಲ್ಲಿ ಅಲ್ಲಿ ಎಕ್ಸ್ಚೇಂಜ್ ಬ್ಯಾಂಕಲ್ಲಿ ಇಲ್ಲಿಯ ದುಡ್ಡು ಎಕ್ಸ್ಚೇಂಜ್ ಆಗಬೇಕಿತ್ತು. ಅಂಥ ಸಂದರ್ಭದಲ್ಲಿ ಏನಾದರೂ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಇಲ್ಲಿಯ ದುಡ್ಡು ಅಲ್ಲಿಯ ದುಡ್ಡು, ಇಲ್ಲಿಯ ದುಡ್ಡು ಅಲ್ಲಿಯ ದುಡ್ಡು ಎಕ್ಸ್ಚೇಂಜ್ ಆಗಬೇಕಾದ್ರೆ ಇವರಿಗೆ ಏನಾದರೂ ಇಷ್ಟು ದೊಡ್ಡ ಮೊತ್ತದಲ್ಲಿ ಹಜ್ ಯಾತ್ರೆಗೆ ಕೈಗೊಳ್ಳಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅಂತೇಳಿ ಇವರು ಏನಾದರೂ ಅವರಿಗೆ ಒಂದು ಸಬ್ಸಿಡಿ ಕೊಡುವ ರೂಪದಲ್ಲಿ ಒಂದು ಚಿಕ್ಕ ಸಬ್ಸಿಡಿಯನ್ನು ವಾಜಪೇಯಿ ಸರ್ಕಾರ ಅವರು ಮಾಡಿದ್ದು, ಅದನ್ನು ನಾವು ಒಪ್ಪಿಕೊಳ್ತೇವೆ. ಅದು ಈಗ ಉಂಟಾ? ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಜನ ತುಂಬ ಹೋದರು, ಅಲ್ಲಿಂದ ಹಣ ಇಲ್ಲಿ ಬರ್ತದೆ, ಇಲ್ಲಿ ದುಡ್ಡು ಎಕ್ಸ್ಚೇಂಜ್ ಆಗುವುದಿಲ್ಲ. ಅವರ ದುಡ್ಡು ಇಲ್ಲಿಗೆ ಬರುವಾಗ 1 ರೂಪಾಯಿಗೆ ಅವತ್ತು 10 ರೂಪಾಯಿ ಇತ್ತು, ಇವತ್ತು ದುಬೈಯಿಂದ 1 ರೂಪಾಯಿ ತಂದರೆ ಇಲ್ಲಿ 24 ರೂಪಾಯಿ ಸಿಗ್ತದೆ. ಅವತ್ತು ಹೇಳಿದ್ರು ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು $1 $17 ನಾನು ತೆಗೆದು ಕೊಡ್ತೇನೆ ಅಂತೇಳಿ. ಆಯ್ತು, ಅದು ಈಗ $1ಗೆ 90 ರೂಪಾಯಿ ಕೊಡಬೇಕು. ಅದು ಯಾಕೆ ಈಗ ಮಾತಾಡೋದಿಲ್ಲ? ಈಗ ಎಲ್ಲ ಬಾಯಿ ಬಿಟ್ಟದ್ದು ಎಲ್ಲ ಸುಳ್ಳಿ ಗೊತ್ತಾಯ್ತಲ್ಲ. ಆದ ಕಾರಣ ನಾವು ಹೇಳಿದಾಗೆ ಒಬ್ಬ ತಿಳುವಳಿಕೆ ಇದ್ದರೆ, ಒಂದು ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿ ಇದ್ದರೆ, ಅವನಿಗೆ ಸ್ವಲ್ಪ ಜ್ಞಾನ ಇದ್ದರೆ, ದೇಶದ ಸಮಗ್ರತೆ ಐಕ್ಯತೆಯನ್ನು ಕಾಪಾಡುವಂಥ ಕಾಂಗ್ರೆಸ್ ಪಕ್ಷ ಒಂದೇ ಈಗ ಇರುವಂಥ ಜಾತ್ಯತೀತ ಪಕ್ಷ, ಅದಕ್ಕೆ ಎಲ್ಲರೂ ಮತ ಮಾಡಿ ಅಂತೇಳಿ ನಾನು ಇಲ್ಲಿ ಈ ಸಂದರ್ಭ ಹೇಳ್ತೇನೆ. ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ನಾನು. ಇದಕ್ಕೆಲ್ಲ ಉತ್ತರ ಈಗ ಯಾಕೆ ನಾವು ಚರ್ಚೆ ಮುಖ್ಯನಾ? ಇಲೆಕ್ಷನ್ ಕಳೀಲಿ, ಇದು ಬರಲಿ, ನಮ್ಮ ಸರ್ಕಾರ ಬರಲಿ, ನಮಗೆ ಗ್ಯಾರಂಟಿ ಇದೆ, ನಮ್ಮ ಮೋದಿಯ ಗ್ಯಾರಂಟಿ ಇದೆ, ಮೋದಿ ಸರ್ಕಾರ ಬರ್ತದೆ. ಇದಕ್ಕೆ ಸ್ಪಷ್ಟತೆ ಚುನಾವಣೆ ಮುಗಿದ ಬಳಿಕ ಅದರ ಪ್ರಕ್ರಿಯೆ ಇದು ಏನು ಫಲಿತಾಂಶ ಬಂದ ಮೇಲೆ ನಮಗೆ ವಿಶ್ವಾಸ ಇದೆ. ನಾವು ಅದರ ಬಗ್ಗೆ ಚರ್ಚೆ ಮಾಡುವ ಅಗತ್ಯವೇ ಇಲ್ಲ. ಸುಮ್ಮನೆ ಜನಗಳನ್ನು ದಾರಿ ತಪ್ಪಿಸಲಿಕ್ಕೆ ಯಾವುದ್ಯಾವುದೋ ಇಸುವಿ, ಯಾವುದ್ಯಾವುದೋ ಫಂಡ್ ಅಂತೇಳಿ ಸುಮ್ಮನೆ ಇಲ್ಲದ್ರೆ ನಾವು ಕಾಳರಣ ಮಾಡೋದಕ್ಕಿಂತ ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿ ಬರುವಾಗ ನಾವು ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧ ಇದ್ದೇವೆ. ಇದಕ್ಕೆ ನಾವು ಕಿವಿಗೊಡಲಿಕ್ಕೆ ನಾವು ಬದ್ಧರಲ್ಲ. ಇವರು ಹೇಳಿದಾಗೆ ಖಂಡಿತವಾಗಿ ನಾಡ್ದು 26ರ ಫಲಿತಾಂಶಗಳಲ್ಲಿ, 26ರ ಚುನಾವಣೆಯಲ್ಲಿ ಜೂನ್ 4ಕ್ಕೆ ಬರುವ ಫಲಿತಾಂಶದಲ್ಲಿ ಇವರೆಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರವನ್ನು ಈ ನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೊಡ್ತಾ ಇದ್ದಾರೆ. ದೇಶದ ಆಂತರಿಕ ಭದ್ರತೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ. ನಾವೆಲ್ಲ ಇಷ್ಟೊತ್ತು ನಿಂತಿಲ್ಲಿ ಮಾತಾಡಬೇಕಾದ್ರೆ ನಾವು ಎಷ್ಟು ಸದೃಢರಾಗಿದ್ದೇವೆ ಅನ್ನಬೇಕು. ವಿದೇಶಾಂಗ ನೀತಿಯನ್ನು ನೋಡಬೇಕು. ಯಾವ ದೇಶಗಳಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ಅಲ್ಲಿ ಸಿಲುಕಿದ್ದ ಯಾರೋ ನಮ್ಮ ಬೇರೆ ಬೇರೆ ಅನಿವಾಸಿ ಭಾರತೀಯರನ್ನು ಭಾರತದ ಧ್ವಜ ಹಿಡ್ಕೊಂಡು ಪಾಕಿಸ್ತಾನಿಯರು ಕೂಡ ನಮ್ಮ ದೇಶಕ್ಕೆ ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಅಭಿವೃದ್ಧಿ ಯೋಜನೆಗಳು ನೋಡಿ, ರೈಲ್ವೆ ಮೇಲ್ದರ್ಜೆಗೆ ಏರಿಸುವಂಥ ಯೋಜನೆಗಳು,
ವಿಸ್ತರಣೆಗೊಳ್ತಿರುವಂಥ ಹೈವೇಗಳು ಎಲ್ಲ ಮೂಲಸೌಕರ್ಯಗಳನ್ನು ಎಷ್ಟು ಮೇಲ್ದರ್ಜೆಗೆ ಏರಿಸಿದ್ದಾರೆ ಅನ್ನುವಂಥ ಎಲ್ರಿಗೂ ಗೊತ್ತಿದೆ. ಇವರನ್ನು ಅದನ್ನು ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವರಿಗೆ ಬೇಕಾಗಿದ್ದು ಏನು, ಜಾತಿಗಳ ಹೆಸರಲ್ಲಿ ಹೊಡಿಬೇಕು, ಹೇಗಾದರೂ ಮಾಡಿ ಏನಾದರೂ ಸುಳ್ಳುಗಳನ್ನು ಹೇಳಿ ಮತ್ತೆ ಗೆಲ್ಲಬೇಕು ಅಂತ. ಯಾವ ಕಾರಣಕ್ಕೂ ಜನಗಳು ವಿಚಲಿತರಾಗೋದಿಲ್ಲ. ಜಾತಿಯ ವಿಷಯ ನೋಡಿದ್ದು ಯಾವುದೇ ಕಾರಣಕ್ಕೂ 3 ಲಕ್ಷಕ್ಕಿಂತಲೂ ಹೆಚ್ಚು ಮತದಿಂದ ಬ್ರಿಜೇಶ್ ಚೌಟರು ಗೆದ್ದು ಮತ್ತೆ ಈ ದೇಶದ ಸಂಸದರಾಗ್ತಾರೆ ಅನ್ನೋದಕ್ಕೆ ಯಾವುದೇ ಸಂಶಯವಿಲ್ಲ. ಆ ಮೂಲಕ ನಾವು ಮೋದಿಯ ಕೈಯನ್ನು ಬಲಪಡಿಸ್ತೇವೆ ಅನ್ನೋದು ನಮ್ಮ ಆತ್ಮವಿಶ್ವಾಸ ಇದು. ಧನ್ಯವಾದಗಳು. ಇದು ಈ ಊರಿನ ಜಯಂತಿ ಅರಗೌಡ ಅಂತ. ನಾನು ಸುಳ್ಯ ಮಂಡಲದ ಉಪಾಧ್ಯಕ್ಷೆಯಾಗಿ ಮಾಜಿ ಉಪಾಧ್ಯಕ್ಷೆ, ಹಾಗೆ ಕಡಬ ತಾಲೂಕು ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆಯಾಗಿದ್ದೆ. ಚುನಾವಣೆ ನಾಳೆದು ನಡೆಯುವಂತಹ ಚುನಾವಣೆಯಲ್ಲಿ ಖಂಡಿತ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಬ್ರಿಜೇಶ್ ಚೌಟರ್ ಅವರು ಗೆದ್ದೇ ಗೆಲ್ತಾರೆ ಎಂಬ ವಿಶ್ವಾಸ ನಮಗೆಲ್ಲರಿಗಿದೆ. ಸಾಧಾರಣ ಸುಮಾರು ವರ್ಷಗಳಿಂದ BJP ನಮ್ಮ ಈ ಒಂದು ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ BJPಯೇ ಗೆಲ್ತಿದ್ದದ್ದು. 3 ಅವಧಿಗಳ ಕಾಲ ಸತತವಾಗಿ ನಳಿನ್ ಕುಮಾರ್ ಕಟೀಲ್ರು ನಮ್ಮ ಸಂಸದರಾಗಿದ್ದರು. ಹಾಗೆ ಬ್ರಿಜೇಶ್ ಚೌಟರು ಏನು ನಳಿನ್ ಕುಮಾರ್ ಕಟೀಲ್ಗೆ ಬಂದ ಮತಗಳಿಂತಲೂ ಖಂಡಿತವಾಗಿಯೂ 1 ಲಕ್ಷ ಮತಗಳು ಹೆಚ್ಚು ನಮ್ಮ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗ ಹಜ್ಜಿ ಕಮಿಟಿದ ಅಂತ ಬಂದಿರು ಅವ್ರದ್ದು ಆಯ್ತಾನೆ ಎಂಕ್ಲೆ ಗೊತ್ತಾಗ್ತಿದ್ದ ಅವ್ರದ್ದು ಆಯ್ತಾನೆ ಬಂದಿರು. ಹಜ್ಜಿ ಕಮಿಟಿ ಹೆಲ್ಪ್ ಕೊಡ್ತೀವಿ. ಹಜ್ಜಿ ಕಮಿಟಿ ಎಂಕ್ಲು ತೆರನಾಡಿ ಉಂಟು. ಹಜ್ಜಿ ಕಮಿಟಿ ಇದು ಕಷ್ಟನೇ ಪಾರ ದುಂಬದಾತ ಹೆಲ್ಪ್ ಇದ್ದಿ ದಾಲ ಸವಲತ್ತು ಇದ್ದು ಇತ್ತಿನ ಪೂರದೆ ಎತ್ತದೇರು ಬುಕೊಂಜಿ ಬಂದಿರು. ತ್ರಿವಾಲಿ ತಲಾಕ್ ಅದು ಸಂಪೂರ್ಣ ನಮ್ಮ ಧಾರ್ಮಿಕ ಬೇಸ್ ಮೇಲೆ ಇರುವಂಥದ್ದು, ಗೊತ್ತಾಯ್ತಲ್ಲ. ಅದರ ಬಗ್ಗೆ ಹಸ್ತಕ್ಷೇಪಕ್ಕೆ ನಾವು ಯಾವತ್ತೂ ಸಮ್ಮತ ಕೊಡುವುದಿಲ್ಲ. ಅದು ಅದರಲ್ಲಿ ಯಾವ ಹೆಲ್ಪ್ ಮಾಡಿದಾರೋ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಅದೇ ತಾಲೂಕು ಅದರ ವೇಸ್ಟ್, ಅದು ಆ ಸೆಕ್ಷನ್ನೇ ವೇಸ್ಟ್, ಅದು ಗೊತ್ತಾಯ್ತಲ್ಲ. ಅದರಿಂದ ಏನು BJPಯ ಜನ ಏನು ಕೂಡ ಅದರಲ್ಲಿ ಲಾಭ ಪಡೆಯುವಂಥದ್ದಿಲ್ಲ, ಗೊತ್ತಾಯ್ತಲ್ಲ. ಮತ್ತು ಈಗ ಅಂಗನವಾಡಿ ಒಂದು ವಿಷಯ ಹೇಳಿದಿರಲ್ಲ, ಅವತ್ತು ಅಂಗನವಾಡಿಯ ಇದರ ಆಗಿದ್ರು ನಮ್ಮ ಶಶಿಕಲಾ ಜೊಲ್ಲೆ ಅವರು BJP ಸರ್ಕಾರದಲ್ಲಿರುವಾಗ. ಎಷ್ಟು ಮೊಟ್ಟೆಯ ಕೇಸು ಬಂತು, ಅಪಹರಣ ಬಂತು, ಎಷ್ಟು ಅವರ ಮೇಲೆ ಹಗರಣ ಬಂತು. ಅದು ಯಾಕೆ ಯಾರು ಹೇಳುವುದಿಲ್ಲ? ಅಂಗನವಾಡಿ ಆ ಚಿಕ್ಕ ಮಕ್ಕಳಿಗೆ ಸಿಗುವಂಥ ಸವಲತ್ತಲ್ಲಿಯೂ ಕೂಡ ಅಡ್ಡ ಕಾಲಾಕಿದವರು ಯಾರು? ಕಾಂಗ್ರೆಸ್ ಸರ್ಕಾರನ. ಅದಕ್ಕೆ ಸಿದ್ದರಾಮಯ್ಯ ಅಂಕಿ ಅಂಶ ಪ್ರಕಾರ ಯಾವ ಅಂಗನವಾಡಿಗೆ ಏನೇನು ಹೋಗ್ತದೆ ಅದನ್ನು ಕೂಡ ಫುಡ್ ಬರ್ತದೆ, ಅದಕ್ಕೆಲ್ಲ ಫುಡ್ ಆ್ಯಂಡ್ ಸೇಫ್ಟಿ ಅಥಾರಿಟಿಯಲ್ಲಿ ಅದು ಇದೆ. ಯಾವ ಅಂಗನವಾಡಿಯಲ್ಲಿ ಈಗ ರಜೆ ಇದೆ, ಆಮೇಲೆ ಅದು ಎಷ್ಟೆಷ್ಟು ಹಂತವಾಗಿ ಅದು ಬಿಡುಗಡೆ ಮಾಡಬೇಕು ಅಂತ ಇದೆ, ಅದೆಲ್ಲ ಬರ್ತದೆ. ಅದೇನು ದೊಡ್ಡ ವಿಷಯ ಏನಲ್ಲ. ಇವತ್ತಲ್ಲದೆ ಮಧ್ಯಾಹ್ನದವರೆಗೆ ಮಾತ್ರ ತುಂಬ ಬಿಸಿಲಿನ ಟೈಮು, 10 ಗಂಟೆಯಿಂದ 12 ಗಂಟೆವರೆಗೆ, 2 ಗಂಟೆವರೆಗೆ. ಈ 2 ಗಂಟೆವರೆಗೆ ಮಗು ಬಂದು ನಿದ್ದೆ ಮಾಡೋದು. ಇಲ್ಲಿ ಫುಡ್ಡು ತಿನ್ನಲಿಕ್ಕೆ ಬರಲಿಕ್ಕೆ ಅದು ಮದುವೆ ಮಂಟಪಕ್ಕೆ ಬರುವುದೇನಲ್ಲ, ಗೊತ್ತಾಯ್ತಲ್ಲ. ಒಂದು ಸ್ವಲ್ಪ ತಿನ್ಬೋದು ಅಂಗನವಾಡಿಯ ಮಗು. ಇದನ್ನೇ ದೊಡ್ಡ ಅಸ್ತ್ರವಾಗಿ ಇಟ್ಕೊಂಡು ಅದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಅರ್ಧ ಅನುದಾನ ಬರಬೇಕು. ಸಿದ್ದರಾಮಯ್ಯ ಅವರು ಬೊಬ್ಬೆ ಹಾಕ್ತಾರೆ, ಕೇಂದ್ರದಿಂದ ನಮಗೆ ಬರುವ ಅನುದಾನ ಬರಲಿಲ್ಲ ಅಂತ. ಕೊಡಿಸ್ತಾರೆ ಇವರು. 25 ಮಂದಿ MP ನಾವು ಇಲ್ಲಿ ಆರಿಸಿ ಕೇಂದ್ರಕ್ಕೆ ಕಳಿಸಿದ್ದೇವೆ. ಅಲ್ಲಿ ಹೋಗಿ ಕೈಗಟ್ಟಿ ನಿಂತುಕೊಳ್ಳೋದಾದರೆ ಯಾರಾದರೂ ಬಾಯಿ ಬಿಟ್ಟಂತ ಒಂದು MP ತೋರಿಸಿ. ನಂಬರ್ 1, ನಂಬರ್ 2, ನಂಬರ್ 3 ಅಂತ ಹೆಸರು ಹೇಳ್ತಾರಲ್ಲ, ಎಲ್ಲಿ? ಅಂಗನವಾಡಿ ವಿಷಯ ಎಲ್ಲ ಹೇಳುವುದಾದರೆ ನವಂಬರ್ ತಿಂಗಳಲ್ಲಿ ಫುಡ್ ಬಂದದ್ದು ಬಿಟ್ಟರೆ ಡಿಸೆಂಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳಲ್ಲಿ ಫುಡ್ ಬಂದಿರಲಿಲ್ಲ. ಯಾಕಂದರೆ ನಾನೇ ಅಂಗನವಾಡಿ ಖುದ್ದಾಗಿ ಭೇಟಿ ಕೊಟ್ಟಿದ್ದೇನೆ. ಅವರು ಹೇಳ್ತಾಯಿದ್ರು ಪ್ರತಿ ಮನೆಯಿಂದ ಅಕ್ಕಿ ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು ಬೇರೆ ಬೇರೆ ಮನೆಯಿಂದ ತಂದು ಮಕ್ಕಳಿಗೆ ಬೇಯಿಸಿ ಹಾಕ್ತಾ ಇದ್ದಂಥದ್ದು. ಇವರು ಬಿಟ್ಟಿ ಭಾಗ್ಯ ಈಗ 1 ವರ್ಷ ಆಗ್ತಾ ಬಂತು ಕಾಂಗ್ರೆಸ್ ಸರ್ಕಾರ ಬಂದು. ಅದರಲ್ಲಿ ಬಿಟ್ಟಿ ಭಾಗ್ಯ ಕೊಟ್ಟದ್ದು ಬಿಟ್ಟರೆ ಮತ್ತು ಅಭಿವೃದ್ಧಿ ಕಾರ್ಯ ಏನು ಮಾಡಿದ್ದಾರೆ ಅಥವಾ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದಾರಾ ಅದೊಂದನ್ನು ತೋರಿಸಿಲ್ಲ ಅವರು. ಅದ್ರ ಮೇಲೆ ಅದು ಮಾತಾಡಲಿ ಸರ್. ಈಗ ಒಂದು ತ್ರಿವಳಿ ತಲಾಖಿನ ವಿಚಾರಗಳು ಚರ್ಚೆ ಬರ್ತಾ ಇದೆ. ಒಂದು ಕಡೆ ನಮ್ಮ ಸಮುದಾಯದ ವಿಷಯಗಳಲ್ಲಿ ಬೇರೆ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅಂತ ಒಂದು ಕಡೆಯಿಂದ ಮಾತಾಡ್ತಿದ್ದಾರೆ. ಇನ್ನೊಂದು ಕಡೆಯಿಂದ ಸಂವಿಧಾನದ ವಿಷಯ ಇಟ್ಟುಕೊಂಡು ಎಲ್ಲರಿಗೆ ಒಂದೇ ನ್ಯಾಯ ಇರಬೇಕು, ಜಾತ್ಯತೀತತೆ ಅನ್ನೋ ವಿಷಯಗಳನ್ನು ಮಾತಾಡ್ತಿದ್ದಾರೆ. ಇದು ಬಹಳ ಗೊಂದಲ ಸೃಷ್ಟಿ ಮಾಡೋ ದ್ವಂದ್ವ ಇರುವಂಥ ವಿಚಾರಗಳು. ಇದಕ್ಕೆಲ್ಲದಕ್ಕೂ ನಾಳದು ನಮ್ಮ 400ಕ್ಕಿಂತ ಹೆಚ್ಚು ಸೀಟು ಗೆದ್ದುಕೊಂಡು ಮೋದಿ ಸರ್ಕಾರ ಬರ್ತದೆ. ಈ ದೇಶದಲ್ಲಿ ಒಂದು ಸಮಾನ ನೀತಿ ಸಂಹಿತೆ ಜಾರಿಗೆ ಬರ್ತದೆ. ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಎಲ್ಲರಿಗೂ ಒಂದೇ ರೀತಿಯ ಕಾನೂನುಗಳು ಈ ದೇಶದಲ್ಲಿ ಜಾರಿಗೆ ಬರ್ತದೆ. ಸಂವಿಧಾನ ಇನ್ನಷ್ಟು ಗಟ್ಟಿಯಾಗ್ತದೆ. ಆ ಮೂಲಕ ದೇಶದ ಭದ್ರತೆ ಆಗ್ತದೆ ಅನ್ನುವಂಥದ್ದು ನಮ್ಮ ಸ್ಪಷ್ಟ ನಿಲುವು. ಬಹಳಷ್ಟು ವಿಚಾರಗಳು ಚರ್ಚೆ ಆಯಿತು. ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ನಮ್ಮ ಕಾರ್ಯಕ್ರಮದ ಉದ್ದೇಶ ಊರಿನಲ್ಲಿರುವಂಥ ಒಗ್ಗಟ್ಟನ್ನು ಅಥವಾ ಜನರ ಮಧ್ಯೆ ಇರುವಂಥ ಒಂದು ಸಾಮರಸ್ಯವನ್ನು ಹಾಳು ಮಾಡುವಂಥದ್ದಲ್ಲ. ಚುನಾವಣೆ ಬಂದಾಗ ಒಂದಷ್ಟು ವಿಚಾರಗಳು ಚರ್ಚೆಯಾಗಬೇಕು. ಆ ಚರ್ಚೆ ಚುನಾವಣೆಗೆ ನಿಂತ ಅಭ್ಯರ್ಥಿಗಳನ್ನು ತಲುಪಬೇಕು
ಅನ್ನುವಂಥದ್ದಷ್ಟೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಸೊ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಅದರ ಜೊತೆಗೆ ಸುದ್ದಿಯ ಇನ್ನೊಂದು ಆಶಯ ಇರುವಂಥದ್ದು, ಯಾರೇ ಗೆದ್ದು ಬರಲಿ, ಗೆದ್ದು ಬಂದಂಥ ಜನಪ್ರತಿನಿಧಿ ಲಂಚ ಭ್ರಷ್ಟಾಚಾರ ಮುಕ್ತವಾಗಿ ತಮ್ಮ ಸೇವೆಯನ್ನು ಜನರಿಗೆ ಒದಗಿಸಬೇಕು ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಮಂದಿಗೆ ಫಲಕವನ್ನು ಕೊಟ್ಟಿದ್ದಾರೆ. ಸೊ ಆ ಫಲಕವನ್ನು ನೀವೆಲ್ಲರೂ ಕೂಡ ಹಿಡಿದುಕೊಂಡು ಅದರಲ್ಲಿರುವಂಥ ಒಂದು ವಾಕ್ಯಗಳನ್ನು ಓದಬೇಕು. ಆ ಮೂಲಕ ಲಂಚ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕೆ ನಿರ್ಮಾಣ ಮಾಡೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಇರಬೇಕು ಅನ್ನುವಂಥದ್ದು ನಮ್ಮ ಆಶಯ. ಸೊ ಯಾರಾದರೂ ಒಬ್ಬರು ಆ ಒಂದು ಫಲಕವನ್ನು ಓದಬೇಕು, ಉಳಿದವರದನ್ನು ರಿಪೀಟ್ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್, ಈ ಊರು ನಮ್ಮದು, ಇಲ್ಲಿಯ ನೆಲ ಜಲ, ವಾಯು ಸಂಪತ್ತು, ಕಟ್ಟಡ ಶಾಲೆ, ಸೊಸೈಟಿ, ರಸ್ತೆ, ಸಂಘ, ಆಡಳಿತ ಎಲ್ಲವೂ ನಮ್ಮದೇ. ನಮಗಾಗಿ ಇರುವಂಥದ್ದು ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮ್ಮವರು, ನಮ್ಮ ಸೇವೆಗಾಗಿ ಇರುವವರು. ಇದು ಯಾವುದೇ ಪಕ್ಷದ ಸ್ವಾತಂತ್ರ್ಯವಲ್ಲ, ನಮ್ಮ ಜನರ ಸ್ವಾತಂತ್ರ್ಯ. ಜನರು ಗುಲಾಮರಲ್ಲ, ರಾಜರು. ಜನಪ್ರತಿನಿಧಿ ರಾಜನಲ್ಲ, ಜನಸೇವಕ. ಅಧಿಕಾರಿಗಳು ಸಾರ್ವಜನಿಕರು, ಸೇವಕರು. ಲಂಚ ಭ್ರಷ್ಟಾಚಾರ ರಹಿತ ಉತ್ತಮ ಸೇವೆಯ ಆಡಳಿತ ಜನಪ್ರತಿನಿಧಿಯ ಕರ್ತವ್ಯ. ಅದನ್ನು ಕೇಳುವುದು ಅಧಿಕಾರಿಗಳು. ಲಂಚವಾಗಿ ಪಡೆದ ಹಣವನ್ನು ವಾಪಸ್ಸು ಪಡೆಯುವುದು ಜನರ ಹಕ್ಕು, ಕರ್ತವ್ಯ. ಲಂಚ ಭ್ರಷ್ಟಾಚಾರ ನಿರ್ಮೂಲನೆಯೇ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ. ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಎಂದರೆ ದರೋಡೆ, ಭ್ರಷ್ಟಾಚಾರ ಎಂದರೆ ದೇಶದ್ರೋಹ. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ರಾಜ್ಯ, ದೇಶ ನಮ್ಮದಾಗಲಿ. ಧನ್ಯವಾದಗಳು. ಎಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಮತವನ್ನು ಚಲಾವಣೆ ಮಾಡಿ ಆ ಮೂಲಕ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.